निवेदन दक्षिण कन्नड जिल्ह्याचे उस्तुवारी मंत्री वी सुनील कुमार आमचो अनेक योगमगाळ मंगळूर दक्षिण क्षेत्राचो माने चंद्रहास वडलाल सुपेरियरा मानाची सैरी जावन हजर आस ಗೌರವಾನ್ವಿತ ಇದೀಗ ನಮ್ಮ ಸಭಾಂಗಣವು ಉದ್ಘಾಟನೆಗೊಂಡಿದೆ. ನಮ್ಮ ಅಭಿಮಾನಿಗಳಿಗೆ ದಯವಿಟ್ಟು ಅವರು ಮುಂದೆ ಬಂದು ಈ ನಾವೆಲ್ಲರೂ ಎದ್ದು ನಿಂತುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈಗ ಪ್ರಾರ್ಥನೆ ಕ್ರಿಸ್ತರ ಕೃಪಾವರವು ಶಾಂತಿಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಧರ್ಮ ಕೇಂದ್ರದ ಎಲ್ಲ ಸದಸ್ಯರ ಹೇರಳ ಪ್ರಾರ್ಥನೆ ಮತ್ತು ಶ್ರಮದ ಫಲವಾಗಿ ಇಂದು ಧರ್ಮ ಕೇಂದ್ರದ ಈ ಹೊಸ ಸಭಾಂಗಣವನ್ನು ಆಶೀರ್ವದಿಸಲು ಮತ್ತು ಲೋಕಾರ್ಪಣೆ ಮಾಡಲು ನಾವಿಲ್ಲಿ ನೆರೆದಿದ್ದೇವೆ.
ಇದು ನಮ್ಮ ಧರ್ಮ ಕೇಂದ್ರದ ಕಾರ್ಯಕಲಾಪಗಳಿಗೆ ಹಾಗೂ ಸಮಸ್ತ ಜನರಿಗೆ ಉಪಯುಕ್ತವಾಗಲಿದೆ. ಇಂದು ನಾವು ಪರಸ್ಪರ ಇದನ್ನು ಅರಿತು ಕ್ರಿಸ್ತರಲ್ಲಿ ನಮಗಿರುವ ವಿಶ್ವಾಸಕ್ಕೆ ಸಾಕ್ಷಿ ನೀಡುವ ಸ್ಥಳವಾಗಲಿದೆ. ಈಗ ನಾವು ಪವಿತ್ರ ಗ್ರಂಥದಿಂದ ವಾಚನವನ್ನು ಕೇಳೋಣ. ಪೌಲನು ಎಫೆಸಿಯರಿಗೆ ಬರೆದ ಪತ್ರದಿಂದ ವಾಚನವನ್ನು ಆಲಿಸೋಣ. ಸಹೋದರರೇ, ನೀವು ಇನ್ನು ಮೇಲೆ ಪರಕೀಯರು ಪರದೇಶಿಗಳು ಆಗಿರದೆ ದೇವಜನರೊಂದಿಗೆ ಸಹಜೀವಿಗಳು ಮತ್ತು ದೇವರ ಮನೆತನದವರು ಆಗಿದ್ದೀರಿ. ಪ್ರೇಷಿತರು ಹಾಗೂ ಪ್ರವಾದಿಗಳು ಹಾಕಿದ ತಳಹದಿಯ ಮೇಲೆ ನಿಮ್ಮನ್ನು ನಿರ್ಮಿಸಲಾಗಿದೆ. ಯೇಸು ಕ್ರಿಸ್ತರೇ ಈ ತಳಹದಿಯ ಮುಖ್ಯ ಮೂಲೆಗಲ್ಲು. ಇಡೀ ಕಟ್ಟಡವು ಅವರನ್ನೇ ಆಧರಿಸಿ ಎಲ್ಲ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ನಿಂತು ಪ್ರಭುವಿಗೆ ಅರ್ಪಿತವಾದ ದೇವಮಂದಿರ ಆಗುತ್ತದೆ. ಯೇಸು ಕ್ರಿಸ್ತರ ಅನ್ಯೋನ್ಯತೆಯಲ್ಲಿ ನೀವು ಸಹ ಇತರರೆಲ್ಲರೊಡನೆ ದೇವರ ನಿವಾಸಕ್ಕೆ ತಕ್ಕ ಮಂದಿರವಾಗಿ ಪವಿತ್ರಾತ್ಮ ಅವರಿಂದ ಕಟ್ಟಲ್ಪಡುತ್ತಿದ್ದೀರಿ. ದೇವರ ವಾಕ್ಯವಿದು. ಶ್ಲೋಕ. ಸರ್ವಶಕ್ತ ದೇವರೇ, ನಿಮ್ಮ ಮಹಿಮಾಭರಿತ ನಾಮವನ್ನು ಸ್ತುತಿಸುತ್ತೇವೆ. ಸರ್ವಶಕ್ತ ದೇವರೇ, ನಿಮ್ಮ ಮಹಿಮಾಭರಿತ ನಾಮವನ್ನು ಸ್ತುತಿಸುತ್ತೇವೆ. ಹೇ ಸರ್ವೇಶ್ವರ, ನಿಮ್ಮ ಪಿತೃ ಯಾಕೋಬನ ದೇವರೇ, ಸದಾ ಕಾಲಕ್ಕೂ ಸ್ತುತಿ ಸ್ತೋತ್ರ ಸಲ್ಲಲಿ ನಿಮಗೆ. ಸರ್ವಶಕ್ತ ದೇವರೇ, ನಿಮ್ಮ ಮಹಿಮಾಭರಿತ ನಾಮವನ್ನು ಸ್ತುತಿಸುತ್ತೇವೆ. ಹೇ ಸರ್ವೇಶ್ವರ, ಮಹಿಮೆ, ಪ್ರತಾಪ, ವೈಭವ, ಪರಾಕ್ರಮ, ಪ್ರತಿಭೆ ನಿಮ್ಮವೇ. ಭೂಮ್ಯಾಕಾಶಗಳಲ್ಲಿರುವ ಸಮಸ್ತವು ನಿಮ್ಮದೇ. ಸರ್ವಶಕ್ತ ದೇವರೇ, ನಿಮ್ಮ ಮಹಿಮಾಭರಿತ ನಾಮವನ್ನು ಸ್ತುತಿಸುತ್ತೇವೆ. ಸರ್ವೇಶ್ವರ, ರಾಜ್ಯಭಾರವು ನಿಮ್ಮದೇ. ಸರ್ವವನ್ನು ಮಹೋನ್ನತರಾಗಿ ಆಳುವವರು ನೀವೇ. ಸರ್ವಶಕ್ತ ದೇವರೇ, ನಿಮ್ಮ ಮಹಿಮಾಭರಿತ ನಾಮವನ್ನು ಸ್ತುತಿಸುತ್ತೇವೆ. ದಯಮಾಡಿ ಕುಳಿತುಕೊಡ್ಬೇಕಾಗಿ ಕೇಳ್ತೇನೆ. ಹೋಲಿಸಿ ಒಂದು ಕಟ್ಟಡವನ್ನು ಕಟ್ಟಬೇಕಾದರೆ ಅನೇಕ ಕಲ್ಲುಗಳ ಅಗತ್ಯವಿದೆ. ನಾವೆಲ್ಲರೂ ಜೀವಂತ ಕಲ್ಲುಗಳು, ಒಂದರ ಮೇಲೆ ಒಂದು ಅಥವಾ ಒಂದರ ಬದಿಯಲ್ಲಿ ಒಂದು ಇದ್ದು ಹೇಗೆ ಕಲ್ಲುಗಳು ಒಂದು ಹೊಸ ರೂಪ ತಂದು ಕಟ್ಟಡವಾಗ್ತದೆ, ಸಭಾಂಗಣ ಆಗಿದೆ, ಹಾಗೇನೆ ನಾವೆಲ್ಲರೂ ಒಟ್ಟಿಗೆ ಇದ್ದು ದೇವರಿಗೆ ಮಹಿಮಾ ಸ್ತುತಿಯನ್ನು ಅರ್ಪಿಸುವಂತರಾಗಬೇಕೆಂಬುದು ಅವರ ಆಶೆಯಾಗಿದೆ. ನಮ್ಮೆಲ್ಲರ ಆತ್ಮದಲ್ಲಿ ಇರುವ ಅತಿ ಆಳದಲ್ಲಿರುವ ಒಂದು ಆಶೆ ಎಂದರೆ ದೇವರೊಡನೆ ಒಂದಾಗಿರುವುದು. ಆ ದೇವರೊಡನೆ ಒಂದಾಗಿರುವಾಗ ಜನರಲ್ಲೂ ದೇವರಿಂದ ರಚಿತವಾದ ಸೃಷ್ಟಿಯಾದ ಪ್ರತಿಯೊಬ್ಬರಲ್ಲೂ ನಾವು ಅದೇ ದೇವರ ಆತ್ಮವನ್ನು ಕಂಡು ಅವರೊಡನೆ ಅನ್ಯೋನ್ಯವಾಗಿ ಬಾಳಲು ಈ ವಾಚನ ನಮಗೆ ಕರೆ ನೀಡುತ್ತದೆ. ನಾವು ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ನಮಸ್ತೆ ಅಂತ ಹೇಳ್ತೇವೆ. ನಮಸ್ತೆ, ನಮೋತೆ, ನಿನ್ನಲ್ಲಿರುವ ದೈವಿ ಶಕ್ತಿಯನ್ನು ನಾನು ವಂದಿಸ್ತೇನೆ ಅಂತ ಹೇಳ್ತಾ ಇದ್ದೇವೆ. ಪ್ರತಿಯೊಬ್ಬರಲ್ಲೂ ಈ ದೈವ ಶಕ್ತಿ, ದೈವ ಕಿರಣ ಇದ್ದು ಅದನ್ನು ನಾವು ಗುರುತಿಸಿದರೆ ನಾವೆಲ್ಲರೂ ಒಟ್ಟಿಗೆ ಸೇರಿ ದೇವರಿಗೆ ಆರಾಧನೆ ಮಾಡುವಂತಹ ಮಂದಿರವಾಗಬಹುದು. ಈ ಒಂದು ಕಟ್ಟಡ ಒಂದು ಪ್ರತೀಕ ಅಷ್ಟೇ. ನಿಜವಾದ ಕಟ್ಟಡ ಮನುಷ್ಯನ ಹೃದಯ. ಅಂಥ ಹೃದಯವನ್ನು ನಮ್ಮಲ್ಲಿ ರೂಪಿಸಲು ದೇವರೇ ಅವರ ಕೃಪಾವರಗಳನ್ನು ನೀಡಲಿ ಹಾಗೂ ಸಮಸ್ತ ಜನರನ್ನು, ನಮ್ಮ ಊರಿನ ಸಮಸ್ತ ಜನರನ್ನು ಹೊಸ ಬಾಂಧವ್ಯದಲ್ಲಿ ಕಟ್ಟಲಿ ಎಂದು ನಾವು ದೇವರೊಡನೆ ಪ್ರಾರ್ಥಿಸೋಣ. ಎದ್ದು ನಿಲ್ಲೋಣ. ನಮ್ಮ ಧರ್ಮ ಕೇಂದ್ರದ ಅನೇಕ ಸದಸ್ಯರೇ ಈ ಧರ್ಮ ಕೇಂದ್ರದ ಹೊಸ ಸಭಾಂಗಣವನ್ನು ಆಶೀರ್ವದಿಸುವಂತೆ ಸಕಲವನ್ನು ಕಾರ್ಯಗತಗೊಳಿಸುವ ದೇವರನ್ನು ಸ್ತುತಿ ಮತ್ತು ಕೃತಜ್ಞತೆಯೊಂದಿಗೆ ಪ್ರಾರ್ಥಿಸೋಣ. ನಿಮ್ಮ ಉತ್ತರ: ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ದೀಕ್ಷಾ ಸ್ನಾನವನ್ನು ಪಡೆದವರೆಲ್ಲರೂ ಪ್ರಭು ಕ್ರಿಸ್ತರಿಗೆ ತಮ್ಮ ನಿಷ್ಠೆಯನ್ನು ನವೀಕರಿಸುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ.
ನಮ್ಮ ಧರ್ಮ ಕೇಂದ್ರದ ಎಲ್ಲ ಕೆಲಸ ಕಾರ್ಯಗಳ ಮೇಲೆ ತಮ್ಮ ಆಶೀರ್ವಾದವನ್ನು ಮುಂದುವರಿಸುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈ ಸಭಾಂಗಣವನ್ನು ನಿರ್ಮಿಸಲು ತಮ್ಮ ಶ್ರಮ ಮತ್ತು ಧನ ಸಹಾಯವನ್ನು ನೀಡಿದ ಸರ್ವರಿಗಾಗಿ ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈ ಸಭಾಂಗಣವನ್ನು ಉಪಯೋಗಿಸುವವರೆಲ್ಲರೂ ಧರ್ಮ ಕೇಂದ್ರದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ಯೇಸು ನಮ್ಮನ್ನು ವಿಶ್ವಾಸದಲ್ಲಿ ಒಂದುಗೂಡಿಸುತ್ತಾರೆ ಮತ್ತು ಪ್ರಾರ್ಥಿಸಲು ಆಹ್ವಾನಿಸುತ್ತಾರೆ. ಅವರು ಕಲಿಸಿದ ಪ್ರಾರ್ಥನೆಯನ್ನು ಒಟ್ಟಿಗೆ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಾರ್ಥಿಸೋಣ. ದಯಾವಂತರೂ ಸತ್ಯ ಸ್ವರೂಪಿಯೂ ಆದ ದೇವರೇ, ನಿಮ್ಮ ಏಕಮಾತ್ರ ಪುತ್ರರನ್ನು ನಮ್ಮ ರಕ್ಷಕರನ್ನಾಗಿಯೂ ಪ್ರಭುವನ್ನಾಗಿಯೂ ಕಳಿಸಿದಿರಿ. ತಮ್ಮ ರಕ್ಷಣಾ ಸೇವೆಯನ್ನು ಮುಂದುವರಿಸಲು ಅವರು ಧರ್ಮಸಭೆಯ ಸದಸ್ಯರಾದ ನಮ್ಮೆಲ್ಲರನ್ನು ಕರೆಯುತ್ತಾರೆ. ಧರ್ಮ ಕೇಂದ್ರದ ಈ ಸಭಾಂಗಣವನ್ನು ಉಪಯೋಗಿಸುವ ನಮ್ಮನ್ನು ಎಲ್ಲರನ್ನೂ ಆಶೀರ್ವದಿಸುವಂತೆ ನಾವೀಗ ನಿಮ್ಮನ್ನು ವಿನಂತಿಸುತ್ತೇವೆ. ಇಲ್ಲಿಗೆ ಬರುವ ಸರ್ವರು ಕ್ರಿಸ್ತರ ಪ್ರಸನ್ನತೆಯನ್ನು, ಅವರ ಸ್ನೇಹದ ಆನಂದವನ್ನು ಅನುಭವಿಸಿ ಅವರ ಪ್ರೀತಿಯಲ್ಲಿ ಬೆಳೆಯಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಭಕ್ತಾದಿಗಳಿಗೆ ವಂದನೆಗಳು. ಇದೀಗ ಸ್ವಯಂ ಸೇವಕರು ಬಾಯಾರಿಕೆ ತಣಿಸಲು ಎಲ್ಲರಿಗೂ ತಂಪು ಪಾನೀಯವನ್ನು ಸರಬರಾಜು ಮಾಡಲಿರುವರು. ಬೇರೆ ಬೇರೆ ಚರ್ಚ್ಗಳಿಂದ ಆಗಮಿಸಿದಂತಹ ನಮ್ಮ ಎಲ್ಲ ಆಮಂತ್ರಿತ ಅತಿಥಿಗಳಿಗೆ ಸಭಾಭವನದ ಮುಂದಿನ ಕೆಲವು ಆಸನಗಳನ್ನು ಮೀಸಲಿರಿಸಿದ್ದೇವೆ. ಮನವೇ ನಲಿದಾಡು ಇಂದು ಸಂಭ್ರಮದ ಸುದಿನ, ಹೂಮಳೆ ಸುರಿಸಿ ಸುವಾತಿ ಹಾಡು ಇಂದು ಸುಮಧುರ ಸುಸಮಯ. ನಲ್ಲಿ ನಲಿದು ಹೆಜ್ಜೆ ತಾಳದಿಂದ ನಗು ಚೆಲ್ಲಿ ಪ್ರೀತಿ ಪ್ರೇಮದಿಂದ ಸ್ವಾಗತ ಕೋರು ನೀ ಮನವೇ, ಸ್ವಾಗತ ಕೋರು ನೀ. ಸುಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ 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 ಸ್ವಾಗತ ಸುಸ್ವಾಗತ. ಓ ಗರಿಗೆದರಿ ಬಿಲು ನಲಿದಿದೆ ಮಧುರ ಮಳೆಗೆ, ಸೂರ್ಯ ಕಿರಣಕ್ಕೆ ಹೂವೊಂದು ಹರಳಿದೆ ಪರಿಮಳ ಎಮಗೆ. ಇಂದು ನಿಮ್ಮಯ ಗಮನ ತಂದಿದೆ ಪುಳಕ, ನಿಮ್ಮಯ ಗಮನ ತಂದಿದೆ ಪುಳಕ. ಕೋರುವೆವು ಸ್ವಾಗತ ಸುಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ 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 ಸ್ವಾಗತ ಸುಸ್ವಾಗತ. ಓ ನಮ್ಮ ಪ್ರತಿಭೆಗೆ ಪ್ರೋತ್ಸಾಹ ನೀಡುವ ನಿಮ್ಮ ಮನ ಮಧುರ, ನಮ್ಮ ಬದುಕಿಗೆ ಆದರ್ಶರಾಗುವ ನಿಮ್ಮ ನಡೆ ಅಮರ. ಇಂದು ನಿಮ್ಮ ಬರುವಿಗೆ ತಂದಿದೆ ಹರುಷ, ನಿಮ್ಮ ಬರುವಿಗೆ ತಂದಿದೆ ಹರುಷ. ಕೋರುವೆವು ಸ್ವಾಗತ ಸುಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ 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 ಸ್ವಾಗತ ಸುಸ್ವಾಗತ. ಓ
ಕುಮಾರ್ ರವರು ಆಗಮಿಸಬೇಕಿತ್ತು. ಆದರೆ ಅನ್ಯ ಕಾರ್ಯ ನಿಮಿತ್ತ ನಮ್ಮ ಈ ಕಾರ್ಯಕ್ರಮಕ್ಕೆ ಹಾಜರಾಗಲು ಸಾಧ್ಯವಾಗಿದ್ದಿಲ್ಲ. ಉಳಿದಂತೆ ನಮ್ಮ ಸ್ಥಳೀಯ ಶಾಸಕರು, ವಿಧಾನಸಭಾ ವಿಪಕ್ಷ ಉಪನಾಯಕರಾಗಿರುವ ಸನ್ಮಾನ್ಯ UT ಖಾದರ್ ರವರು, ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕರಾಗಿರುವ D ವೇದವ್ಯಾಸ್ ಕಾಮತ್ ರವರು ಬರುವವರಿದ್ದಾರೆ. ಹಾಗೂ ಡಾಕ್ಟರ್ UCS ಭಟ್. ಗೌರವಾನ್ವಿತ ಅತಿಥಿಗಳಾಗಿ ಶ್ರೀಯುತ UC ಸಂದೀಪ್ ಭಟ್, ಶ್ರೀಮತಿ ಸುಮನಾ ಭಟ್, ವಂದನೆಯ ಫಾದರ್ ಡಾಕ್ಟರ್ JB ಸಲ್ಡಾನಾ, ಪ್ರಧಾನ ಧರ್ಮಗುರುಗಳು ಸೈಂಟ್ ಸೇವಿಯರ್ ಚರ್ಚ್ ಬಿಜೆ, ಶ್ರೀಯುತ ಚಂದ್ರಹಾಸ್ ಉಳ್ಳಾಲ್, ಅಧ್ಯಕ್ಷರು ಚೀರುಂಬ ಭಗವತಿ ಕ್ಷೇತ್ರ ಉಳ್ಳಾಲ, ಹಾಜಿ ರಶೀದ್, ಅಧ್ಯಕ್ಷರು ಸೈಯದ್ ಮದನಿ ದರ್ಗಾ ಉಳ್ಳಾಲ, ಶ್ರೀಮತಿ ಚಿತ್ರಕಲಾ ಚಂದ್ರಕಾಂತ್, ಅಧ್ಯಕ್ಷರು ನಗರಸಭೆ ಉಳ್ಳಾಲ್, ಶ್ರೀ ಅಯ್ಯೂಬ್ ಮಂಚಿಲಾ, ಉಪಾಧ್ಯಕ್ಷರು ನಗರಸಭೆ ಉಳ್ಳಾಲ್, ಶ್ರೀ ಬೆಜಿಲ್ ಡಿಸೋಜಾ, ಕೌನ್ಸಿಲರ್ ನಗರಸಭೆ ಉಳ್ಳಾಲ್, ಸಿಸ್ಟರ್ ಜೋಸೆಫ್ ಮೇರಿ, ಸುಪೀರಿಯರ್ ಬೆತ್ತಲ್ ಕಾನ್ವೆಂಟ್ ಪೆರ್ಮನೂರ್, ಸಿಸ್ಟರ್ ಅಲ್ಫೋನ್ಸಾ, ಸುಪೀರಿಯರ್ ನಿರ್ಮಲಾ ಕಾನ್ವೆಂಟ್ ಉಳ್ಳಾಲ್, ಸಿಸ್ಟರ್ ಮಾರಿಯೇಟ್, ಸುಪೀರಿಯರ್ ಎಲೋಷನ್ ಭೋಮ್ ಸೋಮೇಶ್ವರ್. ಧರ್ಮಗುರುಗಳಾಗಿರುವಂತಹ ವಂದನೀಯ ಫಾದರ್ ಸಿಬ್ರಿಯನ್ ಪಿಂಟೋ, ಸಹಾಯಕ ಧರ್ಮ ಗುರುಗಳಾಗಿರುವಂತಹ ವಂದನೀಯ ಫಾದರ್ ಸ್ಟೀವನ್ ಕ್ರಾಸ್ತಾ, ಚರ್ಚ್ ಪಾಲನಾ ಪರಿಷತ್ತಿನ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಮೌರಿಸ್ ಮುದ್ದೆರೋ ಹಾಗೂ ಕಾರ್ಯದರ್ಶಿ ಶ್ರೀಮತಿ ವಿಲೋಮಿ ನಡೆಸುವುದ ಇವರಲ್ಲಿ ಕೋರಿಕೆ. ನಮ್ಮ ಧರ್ಮ ಕೇಂದ್ರದ ಪ್ರಧಾನ ಗುರುಗಳು ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟೋ ಇವರಲ್ಲಿ ಪ್ರೀತಿಯಿಂದ ವಿನಂತಿಸಿಕೊಳ್ಳುತ್ತಿದ್ದೇನೆ. ಪಡುವಣದಲ್ಲಿ ಸೂರ್ಯನು ಹೊಂಗಿರಣಗಳನ್ನು ಸೂಸುತ್ತಿರುವ ಈ ಶುಭ ಗಳಿಗೆಯಲ್ಲಿ ಸಂತ ಸೆಬಾಸ್ಟಿಯನ್ ಸಭಾಂಗಣದ ಉದ್ಘಾಟನಾ ಸಮಾರಂಭ ನನ್ನ ಜೀವನದ ಅತ್ಯಂತ ತೃಪ್ತಿಯ, ಸಂತೋಷದ ಹಾಗೂ ಸಂಭ್ರಮದ ದಿನವಾಗಿದೆ. ಇವತ್ತು ನಾವು ಕ್ರೈಸ್ತರು ಸಮಸ್ತ ಸಂತ ಭಕ್ತರ ಹಬ್ಬವನ್ನು ಆಚರಿಸುವ ದಿವಸ. ಕರ್ನಾಟಕ ರಾಜ್ಯೋತ್ಸವ ಹಾಗೂ ನಮ್ಮ ಈ ನೂತನ ಸಭಾಭವನದ ಉದ್ಘಾಟನೆ ಹಾಗೂ ಆಶೀರ್ವಚನ ನನ್ನ ಹೃದಯಾಂತರದಿಂದ ಭಗವಂತನಿಗೆ ನಮಿಸುತ್ತಾ, ಈ ಧರ್ಮಕ್ಷೇತ್ರದ ಪಾಲಕ ಸಂತ ಸೆಬಾಸ್ಟಿಯನ್ನವರಿಗೆ ವಂದಿಸುತ್ತಾ, ಮರಿಯ ಮಾತೆಯನ್ನು ನಮಿಸುತ್ತಾ ತಮಗೆಲ್ಲರಿಗೂ ನನ್ನ ಸಹಸ್ರ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ದಾರಿ ಸುಂದರವಾಗಿದ್ದಾಗ ಅದು ತಲುಪುವ ಗುರಿಯ ಬಗ್ಗೆ ತಿಳಿದುಕೊಳ್ಳಬೇಕು. ಆದರೆ ಗುರಿ ಸುಂದರವಾಗಿದ್ದಾಗ ದಾರಿಯ ಬಗ್ಗೆ ಯೋಚಿಸದೆ ಮುನ್ನಡೆಯಬೇಕು. ಈ ಸುಂದರ ಉಕ್ತಿಯಂತೆ ದೇವರು ತಾನು ಆರಂಭಿಸಿದ ತನ್ನ ಕೆಲಸವನ್ನು ಮುಗಿಸಿದರು. ಪವಿತ್ರ ಬೈಬಲ್ ಗ್ರಂಥದ ಆದಿಕಾಂಡದಲ್ಲಿ ಹೀಗೆ ಬರೆಯಲಾಗಿದೆ. ಈ ವಾಕ್ಯವು ಇಂದು ನಮಗೆಲ್ಲರಿಗೂ ಸ್ಫೂರ್ತಿ ಹಾಗೂ ತೃಪ್ತಿ ನೀಡುವಂಥದ್ದು. ದೇವರಿಗೆ ಅಸಾಧ್ಯವಾದ್ದು ಯಾವುದೂ ಇಲ್ಲ, ದೇವರಿಗೆ ಎಲ್ಲವೂ ಸಾಧ್ಯ. ಇದು ಬೈಬಲಿನ ವಾಕ್ಯ. ಇದು ಈ ದಿವಸ ಇಲ್ಲಿ ಸತ್ಯ ಅಂತ ನಾನೇ ಸಾಕ್ಷಿಯಾಗಿದ್ದೇನೆ. ದೇವರ ಅನುಗ್ರಹದಿಂದ, ಹಿರಿಯರ ಆಶೀರ್ವಾದ ಮತ್ತು ಮಾರ್ಗದರ್ಶನದಿಂದ ಮತ್ತು ತಮ್ಮೆಲ್ಲರ ಪ್ರೀತಿ ವಿಶ್ವಾಸದೊಂದಿಗೆ ತನು ಮನ ಧನದ ಸಹಕಾರದಿಂದ ನಮ್ಮ ಧರ್ಮಕ್ಷೇತ್ರದಲ್ಲಿ ಹಲವು ವರ್ಷಗಳ ಕನಸು ಇಂದು ನನಸಾಗಿದೆ. ನಾಡ್ದು ಜನವರಿ 17ರಂದು ಈ ಯೋಜನೆಗೆ ಅಡಿಕಲ್ಲು ಆಶೀರ್ವದಿಸಿ 7 ವರ್ಷಗಳು ಸಲ್ಲುತ್ತವೆ. ಕಳೆದ 1 ವರ್ಷದಲ್ಲಿ ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಂದು ಈ ಸಭಾಂಗಣವು ಲೋಕಾರ್ಪಣೆಗೆ ಸಿದ್ಧವಾಗಿದೆ. ಹೌದು, ನಗುಮೊಗದಿಂದ ನೀಡುವ ಕಾಣಿಕೆ ದೇವರಿಗೆ ಅತ್ಯಂತ ಪ್ರಿಯದಾಯಕವಾಗುತ್ತದೆ ಎನ್ನುವುದು ಬೈಬಲಿನ ವಾಕ್ಯ. ದೇವರಿಗೆ ಸ್ತೋತ್ರವಾಗಲಿ. ಇಂದಿನ ಶುಭ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ನಮ್ಮ ಧರ್ಮ ಪ್ರಾಂತ್ಯದ ಬಿಷಪ್ಪರು, ಧರ್ಮಾಧ್ಯಕ್ಷರು, ಅತಿ ವಂದನೀಯ ಡಾಕ್ಟರ್ ಪೀಟರ್ ಪಾಲ್ ಸಲ್ಡಾನಾ ಅವರು ಅಲಂಕರಿಸುತ್ತಿದ್ದಾರೆ. ಯೇಸು ಕ್ರಿಸ್ತರ ಶುಭ ಸಂದೇಶವೇ ತಮ್ಮ ಜೀವನದ ಧ್ಯೇಯ ಮತ್ತು ಪ್ರತಿಯೋರ್ವ ಮನುಜರೊಂದಿಗೆ ಸಹಬಾಳ್ವೆ ಜೀವನ ನಡೆಸುವುದೇ ಅವರ ಜೀವನ ಶೈಲಿಯಾಗಿದೆ. ಈ ನೆಲ ಸಕಲ ಮನುಜರಿಗೆ ಭಗವಂತನು ನೀಡಿದ ವರದಾನವಾಗಿದೆ ಮತ್ತು ನಾವೆಲ್ಲರೂ ಒಂದಾಗಿ ಬಾಳಬೇಕೆಂಬುದೇ ಅವರ ಬಯಕೆಯಾಗಿದೆ. ಧರ್ಮ ಪ್ರಾಂತ್ಯಕ್ಕೆ 10 ಯೋಜನೆಗಳನ್ನು ರೂಪಿಸಿ ಸಮಸ್ತ ಪ್ರಜೆಗಳ ಏಳಿಗೆಗಾಗಿ ಶ್ರಮಿಸುವ
ಹುಮ್ಮನಸ್ಸಿನಿಂದ ಕ್ರಿಯಾಪ್ರವೃತ್ತರಾಗಿದ್ದಾರೆ. ನಮ್ಮ ಧರ್ಮಕ್ಷೇತ್ರದ ಬಗ್ಗೆ ವಿಶೇಷ ಕಾಳಜಿ ಹೊಂದಿ ಪ್ರತಿ ಹಂತದಲ್ಲಿಯೂ ನಮ್ಮನ್ನು ಹುರಿದುಂಬಿಸಿ ಮಾರ್ಗದರ್ಶನ ನೀಡಿ ಭಗವಂತನ ಅನುಗ್ರಹ ನಮ್ಮ ಮೇಲಿರಲಿ ಎಂದು ಬೇಡುತ್ತಾ, ನಮ್ಮನ್ನು ಹರಸುವ ಸದಾ ಮುಗುಳ್ನಗೆಯ ನಮ್ಮ ಪ್ರೀತಿಯ ಆತ್ಮೀಯ ನಮ್ಮ ಧರ್ಮ ಪ್ರಾಂತ್ಯದ ಧರ್ಮಾಕ್ಷರ ಆಗಿರುವಂಥ ಅತಿವಂದನೀಯ ಡಾಕ್ಟರ್ ಪೀಟರ್ ಪಾಲ್ ಸಲ್ಡಾನ್ ರವರೇ, ನೀವು ನಮ್ಮ ನೆಚ್ಚಿನ ಧೀಮಂತ ನಾಯಕರು. ನಿಮಗೆ ನಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮಗೆಲ್ಲರಿಗೂ ತಿಳಿದಿರುವಂತೆ ಈ ಸಭಾಂಗಣದ ಭೂಮಿ ಪೂಜೆ ಸುಮಾರು 7 ವರ್ಷಗಳ ಹಿಂದೆ ನಡೆದಿತ್ತು. ಈ ಸಭಾಂಗಣದ ನೆಲದ ಹಕ್ಕು ನಮ್ಮ ವಠಾರದ ಪ್ರಸಿದ್ಧ ಹಾಗೂ ಎಲ್ಲರ ಪ್ರೀತಿ ವಾತ್ಸಲ್ಯಕ್ಕೆ ಪಾತ್ರರಾದ ಡಾಕ್ಟರ್ UCS ಭಟ್ ಇವರಿಗೆ ಸೇರಿತು. ಪರಿಸರದ ಅಭಿವೃದ್ಧಿ ಮತ್ತು ಕಾಳಜಿ ಹೊಂದಿರುವ ಡಾಕ್ಟರ್ ಅವರು ತುಂಬ ಇಲ್ಲಿಯ ಜನರಿಗೆ ಆತ್ಮೀಯರಾಗಿದ್ದರು. 40 ವರ್ಷಗಳ ಕಾಲ ಅವರು ತಮ್ಮ ಸೇವೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಅವರ ಬಳಿ ಹಲವು ಬಾರಿ ಭೇಟಿ ನೀಡಿ ಅವರಲ್ಲಿ ಚರ್ಚಿಸಿ ಅವರ ಮನವೊಲಿಸಿದಾಗ ನಮ್ಮ ಪ್ರೀತಿ ವಿಶ್ವಾಸಕ್ಕೆ ಸ್ಪಂದಿಸಿ ಕಡಿಮೆ ಬೆಲೆಗೆ ಈ ನೆಲದ ಹಕ್ಕನ್ನು ನಮ್ಮ ಧರ್ಮ ಪ್ರಾಂತ್ಯಕ್ಕೆ ಕ್ಷೇತ್ರಕ್ಕೆ ವರ್ಗಾಯಿಸಲು ಒಪ್ಪಿಕೊಂಡರು. ಮಾತ್ರವಲ್ಲ, ಈ ಸಭಾಂಗಣದ ಉದ್ಘಾಟನೆಯನ್ನು ತಮ್ಮ ದಿವ್ಯ ಹಸ್ತದಿಂದ ನೆರವೇರಿಸಿ ನಮಗೆಲ್ಲರಿಗೂ ಸಂತೋಷವನ್ನು ಕೊಟ್ಟಿದ್ದಾರೆ. ನಮ್ಮೊಂದಿಗೆ ಇಲ್ಲಿ ಆಸೀನರಾಗಿರುವ ತಮಗೆ ಕೃತಜ್ಞಪೂರ್ವಕವಾಗಿ ಪ್ರೀತಿ ವಿಶ್ವಾಸದೊಂದಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸದಸ್ಯರು ಹಾಗೂ ವಿಧಾನಸಭೆಯ ಪ್ರತಿಪಕ್ಷದ ಉಪನಾಯಕರು ಆದ ಮಾನ್ಯ ಶ್ರೀಯುತ UT ಖಾದರ್ ನಮ್ಮೆಲ್ಲರಿಗೂ ನೆಚ್ಚಿನ ನಾಯಕರು. ಓರ್ವ ದಕ್ಷ, ಪ್ರಾಮಾಣಿಕ, ಪರೋಪಕಾರಿ, ಸದಾ ಹಸನ್ಮುಖಿ ಮತ್ತು ಕ್ರಿಯಾಶೀಲರು. ಇವರ ಮೇಲುಸ್ತುವಾರಿಯಲ್ಲಿ 10 ಹಲವು ಅಭಿವೃದ್ಧಿ ಕಾರ್ಯಗಳು ನಡೆದಿರುತ್ತವೆ ಎಂಬುದು ನಮಗೆಲ್ಲರಿಗೂ ಗೊತ್ತಿದೆ. ಇಂದು ಈ ಶುಭ ಗಳಿಗೆಯಲ್ಲಿ ಒಂದು ವಿಚಾರವನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಬಯಸುತ್ತೇನೆ. ಈ ಸಭಾಂಗಣದ ನೆಲದ ಹಕ್ಕಿನ ಬಗ್ಗೆ ಈಗಾಗಲೇ ನಾನು ಪ್ರಸ್ತಾಪಿಸಿರುತ್ತೇನೆ. ಈ ನಿಟ್ಟಿನಲ್ಲಿ ನನಗೆ ಆಶಾದಾಯಕರಾಗಿ ಬೆನ್ನೆಲುಬಾಗಿ ಇದ್ದವರು ಅವರು. ನಮ್ಮ ಡಾಕ್ಟರ್ನು ಅವರೇ ಬೆಂಗಳೂರಲ್ಲಿ ಅವರ ಮಗನ ಮನೆಗೆ ಭೇಟಿ ಮಾಡಿ ಡಾಕ್ಟರ್ ಹತ್ರ ಅನೇಕ ಸಾರಿ ಫೋನ್ನಲ್ಲಿ ಮಾತನಾಡಿ ನನ್ನನ್ನು ಬೆಂಗಳೂರಿಗೆ ಕರೆಸಿ ನನ್ನೊಂದಿಗೆ ಅವರ ಮನೆಗೆ ಊಟಕ್ಕೆ ಕರ್ಕೊಂಡು ಹೋಗಿ ಅವರ ಮನೆಯಲ್ಲಿ ಮತ್ತು ಅವರಿಗೆ ಸಂಬಂಧಪಟ್ಟ ಗೆಸ್ಟ್ ಹೌಸ್ ಇದೆ, ಅದರಲ್ಲಿ ಇರಿಸಿಕೊಂಡು ಈ ಅಸಾಧ್ಯವೆನಿಸಿದ ಕೆಲಸವನ್ನು ತನ್ನ ಅನುಭವ, ಪ್ರೀತಿ, ವಿಶ್ವಾಸದೊಂದಿಗೆ ನನ್ನ ಒಬ್ಬ ತಮ್ಮ ಇದ್ದ ಹಾಗೆ ತುಂಬ ಪ್ರೀತಿಯಿಂದ ಅವರು ಇದಕ್ಕೋಸ್ಕರ ತುಂಬ ಶ್ರಮಪಟ್ಟಿದ್ದಾರೆ. ನಮ್ಮ ಧರ್ಮಕ್ಷೇತ್ರ ಭಕ್ತಾದಿಗಳು ಮತ್ತು ಈ ವಠಾರದ ಸಮಸ್ತ ಬಂಧುಗಳು ತಮ್ಮ ಈ ಕೊಡುಗೆಯನ್ನು ಸದಾ ಕೊಂಡಾಡುವರು. ಇಂತಹ ಧೀಮಂತ ನಾಯಕರಿಗೆ ನಾವೆಲ್ಲರೂ ಚಿರಋಣಿಗಳಾಗಿದ್ದೇವೆ. ಅನೇಕ ಸಾರಿ ಫೋನ್ ಮುಖಾಂತರ ಆಗಲಿ ವೈಯಕ್ತಿಕವಾಗಿ ನನಗೆ ಭೇಟಿ ಕೊಟ್ಟು ಧೈರ್ಯ ಕೊಟ್ಟ ಮಹಾನ್ ಹೃದಯಸ್ಪರ್ಶಿ ವ್ಯಕ್ತಿಗಳು ಇವರು. ಇವತ್ತು ಬೆಳಿಗೂ ಅವರು ಫೋನ್ ಮಾಡಿದರು. ಆವಾಗ ವಾಟ್ಸಪ್ಪಲ್ಲಿ ಈ ವಿಚಾರವನ್ನು ಅವರು ಕೇಳುತ್ತಾ ಇದ್ದರು. ಎಷ್ಟು ಬ್ಯುಸಿ ಇದ್ದರು. ಈ ಒಂದು ಸಭಾಭವನ ಇವತ್ತು ಇಲ್ಲಿ ಆಗಬೇಕಂತ ನನಗೆ ತುಂಬ ಸ್ಫೂರ್ತಿ ಕೊಟ್ಟ ಇವರು ಇವತ್ತು ತುಂಬಿದ ಹೃದಯದಿಂದ ಇಲ್ಲಿ ನೆರೆದಿರುವ ಸರ್ವರ ಪರವಾಗಿ ಸರ್ ನಿಮಗೆ ವಿನಯಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಬರಬೇಕಾಗಿದ್ದವರು ಶ್ರೀ ವಿ ಸುನಿಲ್ ಕುಮಾರ್, ಆನರಬಲ್ ಮಿನಿಸ್ಟರ್ ಆಫ್ Kannada and Culture, the Energy Department of Karnataka, in charge Minister of DK. He is not here, ಅವರು ಬಂದಿಲ್ಲ, ಅವರು ನಾನು ಸ್ಮರಿಸ್ತೇನೆ. ಹಾಗೂ ನಮ್ಮ ಇನ್ನೋರ್ವ MLA ವೇದವ್ಯಾಸ್ ಕಾಮತ್ರವರು ಬರುವವರೆಂದು ನಂಬಿದ್ದೇನೆ. ಅವರಿಗೂ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕುಟುಂಬದ ಸದಸ್ಯರು ಕುಟುಂಬದ ಹಿರಿಯರೊಂದಿಗೆ ಪ್ರೀತಿ ವಾಸಗಳನ್ನು ಹಂಚಿಕೊಳ್ಳುವಾಗ ಅಭಿವೃದ್ಧಿ ಕಾರ್ಯಗಳಲ್ಲೂ ತೊಡಗಿರುತ್ತಾರೆ. ತಮ್ಮ ಕೊಡುಗೆಯಿಂದ ಕ್ಷೇತ್ರ ಅಭಿವೃದ್ಧಿ ಜೊತೆಗೆ ಸರ್ವ ನಾಗರಿಕರಿಗೆ ಒಳಿತಾಗುವುದೆಂದು ಮನಗಂಡಲ್ಲಿ ಡಾಕ್ಟರ್ UCS ಭಟ್ ಅವರ ಸುಪುತ್ರರಾದ ಶ್ರೀ ಸಂದೀಪ್ ಭಟ್ ಹಾಗೂ ಅವರ ಪುತ್ರಿ ಸುಮನಾ ಭಟ್ ನಮ್ಮೊಡನೆ ಇದ್ದಾರೆ.
ಬೆಂಗಳೂರಿನಲ್ಲಿ ಶ್ರೀ ಸಂದೀಪ್ ಭಟ್ ಪ್ರಸಿದ್ಧ ಇಂಜಿನಿಯರ್ ಹಾಗೂ ಸುಮನ ಭಟ್ ಬಾಂಬೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಸಂದೀಪ್ ಭಟ್ ಅವರ ಮನೆಗೆ ನಾನು ಬೆಂಗಳೂರಿಗೆ ಹೋಗಿದ್ದೆ. ನಮ್ಮ ಶ್ರೀಮಾನ್ ಯು ಟಿ ಖಾದರ್ರೊಂದಿಗೆ ಹಾಗೂ ಜಾನ್ಸನ್ ಲೋಬೋರ್ ಅವರೊಂದಿಗೆ ಹಾಗೂ ಅವರ ತಂದೆಯ ಮನೆಗೆ ಡಾಕ್ಟರ್ ಯು.ಸಿ.ಎಸ್. ಭಟ್ ಮನೆಗೆ 3 ಸಲ ನಾನು ಹೋಗಿದ್ದೇನೆ. ಪ್ರತಿ ಸಲ ನನಗೆ ವಿನಮ್ರತೆಯಿಂದ ಅವರು ಸ್ವಾಗತಿಸಿದ್ದಾರೆ. ಈ ನೆಲದ ಹಕ್ಕು ನಮ್ಮ ಧರ್ಮಕ್ಷೇತ್ರ ಒಗ್ಗೂಡಿಸುವಲ್ಲಿ ಅವರ ಪಾತ್ರವು ಮಹತ್ವದ್ದಾಗಿದೆ. ತಮ್ಮ ತಂದೆಯ ನಿರ್ಧಾರದಲ್ಲಿ ಅವರು ಜೊತೆಗೂಡಿ ತಮ್ಮ ಸಂಪೂರ್ಣ ಸಹಕಾರ ನೀಡಿದ ಫಲವೇ ಇಂದಿನ ಸಂಭ್ರಮದ ಚೈತನ್ಯವಾಗಿದೆ. ಇದನ್ನು ಸ್ಮರಿಸಿ ಇಲ್ಲಿ ನೆರೆದಿರುವ ಸಮಸ್ತರ ಪರವಾಗಿ ನಿಮಗೆ ಸಂದೀಪ್ ಭಟ್ ಹಾಗೂ ಸುಮನ ಭಟ್ ನನ್ನ ಪ್ರೀತಿಯ ಸ್ವಾಗತ. ಈ ಯೋಜನೆಗೆ ಚಾಲನೆ ಕೊಟ್ಟವರು ನಮ್ಮ ಧರ್ಮಕ್ಷೇತ್ರದ ನಿಕಟಪೂರ್ವ ಧರ್ಮಗುರುಗಳು ವಂದನೀಯ ಡಾಕ್ಟರ್ JB ಸಲ್ಡಾನ ಇವರು. ನಾವು ಕಲಿಯುವಾಗಲೇ ಸೆಮಿನರಿಯಲ್ಲಿ 2 ವರ್ಷ ಅವರು ಹಿಂದೆ ನಾನು ಮುಂದೆ ಇದ್ದೆ. ಆವಾಗದಿಂದಲೂ ನಾವು ಗೆಳೆತನದಂದೇ ಇದ್ದವರು. ಇಲ್ಲಿ ನಾನು ಬಂದ ನಂತರ ತುಂಬ ಪ್ರೀತಿ ನನ್ನಲ್ಲಿ ಅವರು ತೋರಿಸ್ತಾರೆ. ಈ ಯೋಜನೆಯಲ್ಲಿ ಅವರು ಆಸಕ್ತಿಯನ್ನು ಹೊಂದಿಸಿದ್ದಾರೆ ಹಾಗೂ ಅವರಿಂದ ಏನು ಸಾಧ್ಯ ಅವರನ್ನು ಆ ಸಮಯಕ್ಕೆ ನನಗೆ ಸಹಾಯ ಮಾಡಿದ್ದಾರೆ. ಇವತ್ತು ನಮಗೆ ಇಲ್ಲಿ ಅತಿಥಿಗಳಾಗಿ ಬಂದಿರುವುದು ನಮಗೆಲ್ಲ ಸಂತೋಷ ಸುದ್ದಿ. ಯಾಕೆಂದರೆ ಈ ಯೋಜನೆಯ ಪ್ರಾರಂಭ ಮಾಡಿದ್ದು ಅವರು, ಆದರೆ ಕಾರಣಾಂತರ ಇದು ನಿಂತುಕೊಂಡ ಕೆಲಸವನ್ನು ಕೆಳಗಿನ ಅಂತಸ್ತನ್ನು ಅವರು ಮಾಡಿದವರು, ಮೇಲಿನ ಅಂತಸ್ತನ್ನು ನಾನು ಮಾಡಿದ್ದೆ. ಆದರೆ ಇವತ್ತು ನಮ್ಮಲ್ಲಿ ಪ್ರೀತಿ ವಿಶ್ವಾಸ ಇಟ್ಟುಕೊಂಡು ಇಲ್ಲಿಗೆ ಬಂದಿದ್ದೀರಾ. ತಮಗೆ ನಮ್ಮ ಪ್ರೀತಿಪೂರ್ವಕ ಸ್ವಾಗತ. ಶ್ರೀಮತಿ ಚಿತ್ರಕಲಾ ಚಂದ್ರಕಾಂತ್ ಉಳ್ಳಾಲ ನಗರಸಭೆಯ ಅಧ್ಯಕ್ಷರು, ಶ್ರೀ ಆಯೂಬ್ ಮಂಚಿಲ ಉಳ್ಳಾಲ ನಗರಸಭೆಯ ಉಪಾಧ್ಯಕ್ಷರು, ಶ್ರೀ ಬೇಸಿಲ್ ಡಿಸೋಜ ಹಾಗೂ ಶ್ರೀಮತಿ ವೀಣಾ ಡಿಸೋಜ ಉಳ್ಳಾಲ ನಗರಸಭೆಯ ಸದಸ್ಯರು, ಸದಾ ನಮ್ಮ ಕರೆಗೆ ಓಗೊಟ್ಟು ಅವಶ್ಯವಿರುವ ಎಲ್ಲ ಸೇವೆ ಸಹಕಾರವನ್ನು ಕ್ಲಪ್ತ ಸಮಯಕ್ಕೆ ನೀಡಿರುತ್ತಾರೆ. ನಮ್ಮ ಧರ್ಮಕ್ಷೇತ್ರದ ಮತ್ತು ಈ ವಠಾರದ ಸರ್ವ ನಾಗರಿಕರ ಪ್ರೀತಿ ವಾತ್ಸಲ್ಯಕ್ಕೆ ಪ್ರೀತಿಯಾಗಿದ್ದವರು. ಪ್ರತ್ಯೇಕವಾಗಿ ಇವತ್ತು ಬೇಸಿಲ್ ಡಿಸೋರವನ್ನು ಅವರು ನನಗೆ ತಮ್ಮ ಇದ್ದ ಹಾಗೆ ತುಂಬ ವಿಷಯಗಳು ನನಗೆ ಸಹಕಾರ ಇದ್ದವರು. ತಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಸಭಾಂಗಣ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ್ದೀರಾ. ತಮಗೆ ಆದರಿಂದ ಸ್ವಾಗತಿಸ್ತಾ ಇದ್ದೇನೆ. ಈ ವಠಾರವು ಸಹಬಾಳ್ವೆಗೆ ಹೆಸರುವಾಸಿಯಾಗಿದೆ. ವಿವಿಧ ಧರ್ಮಗಳಿಗೆ ಸೇರಿದ ನಿವಾಸಿಗಳು ನಾವೆಲ್ಲರೂ ಒಂದೇ ಎಂಬ ಮನೋಭಾವನೆಯಿಂದ ಅನ್ಯೋನ್ಯತೆಯಿಂದ ಬಾಳುತ್ತೇವೆ. ಒಬ್ಬರೊಬ್ಬರ ಅಗತ್ಯಗಳಿಗೆ ಸ್ಪಂದಿಸುತ್ತೇವೆ ಮತ್ತು ಸರ್ವರಿಗೆ ಒಳಿತಾಗಲಿ ಎಂದು ಹಾರೈಸುತ್ತೇವೆ. ನಮ್ಮ ಧರ್ಮಕ್ಷೇತ್ರವು ಇದೇ ದಿಕ್ಕಿನಲ್ಲಿ ಸಾಗುತ್ತಾ ಬಂದಿದೆ. ಭಗವತಿ ದೇವಸ್ಥಾನದ ಅಧ್ಯಕ್ಷರಾಗಿರುವಂಥ ಶ್ರೀ ಚಂದ್ರಹಾಸ್ ಮತ್ತು ಸೈಯದ್ ಮದನಿ ದರ್ಗಾ ಉಳ್ಳಾಲ ಇದರ ಅಧ್ಯಕ್ಷರಾಗಿರುವಂಥ ಹಾಜಿ ರಶೀದ್ ಇವರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. 3 ಧರ್ಮ ಭಗಿನಿಯರ ಮಠಗಳು, 10 ಹಲವು ವಿದ್ಯಾಸಂಸ್ಥೆಗಳನ್ನು ಹೊಂದಿರುವ ಈ ಧರ್ಮಕ್ಷೇತ್ರ ನಿಜವಾಗಿಯೂ ಪುಣ್ಯಕ್ಷೇತ್ರವಾಗಿದೆ. ಇದರಿಂದ ಸದಾ ನಮಗೆ ಬೆಂಬಲ ಪ್ರೋತ್ಸಾಹ ದೊರೆಯುತ್ತಿದೆ ಎಂಬ ಬಹಳ ವಿಷಯ ಅಭಿಮಾನದಿಂದ ಹೇಳುತ್ತೇನೆ. ಬೆಥೆಲ್ ಕಾನ್ವೆಂಟ್ನ ಸುಪೀರಿಯರ್ ಭಗಿನಿ ಜೋಸೆಫ್ ಮೇರಿ, ನಿರ್ಮಲ ಕಾನ್ವೆಂಟ್ನ ಸುಪೀರಿಯರ್ ಭಗಿನಿ ಅಲ್ಫೋನ್ಸಾ ಮತ್ತು ಸಂತ ಅಲೋಷಿಯಸ್ ಬಾಯ್ಸ್ ಹೋಮ್ ಇದರ ಸುಪೀರಿಯರ್ ಭಗಿನಿ ಮಾರಿಯಟ್ ಇವರನ್ನು ವಿನಮ್ರತೆಯಿಂದ ಈ ಸಂಭ್ರಮಕ್ಕೆ ಸ್ವಾಗತಿಸುತ್ತೇನೆ. ಈ ಧರ್ಮಕ್ಷೇತ್ರದ ಸಹಾಯಕ ಧರ್ಮಗುರುಗಳು ವಂದನೀಯ ಸ್ಟೀವನ್ ಚಾಲ್ಕುಟ್ಟಿನೋ ಹಾಗೂ ನಿರ್ಮಲ ಕಾನ್ವೆಂಟ್ನ ಚಾಪ್ಲಿನ್ ಫಾದರ್ ವಲೇರಿಯನ್ ಪಿಂಟೋ ಹಾಗೂ ನನ್ನ ಆತ್ಮೀಯರಾಗಿರುವಂಥ ಅನೇಕ ಫಾದರಲ್ಲಿ ಇದ್ದಾರೆ. ನಮ್ಮ ಡಯಾಸಿಸ್ನ ಚಾನ್ಸಲರ್ ಅತಿ ವಂದನೀಯ ವಿಕ್ಟರ್ ಜಾರ್ಜ್ ಅವರಿದ್ದಾರೆ. ಫಾದರ್ ಮ್ಯಾಕ್ಸಿಮ್ ಅವರು ನಮ್ಮ ಎಸ್ಟೇಟ್ ಮ್ಯಾನೇಜರ್ ಡಯಾಸಿಸ್ನ. ನಮ್ಮ ರಿಟ್ರೀಟ್ ಸೆಂಟರಿನ ಡೈರೆಕ್ಟರ್ ಫಾದರ್ ಜೋಸೆಫ್ ಅವರಿದ್ದಾರೆ. ನನ್ನ ಸಂಗಡಿಗರು ಫಾದರ್ ಪಾಲ್ ಸಿಕ್ವೆರ್ ಅವರು, ಅವರ ತಂದೆ ಮೊನ್ನೆ ತೀರಿ ಹೋದರು. ನಾನು ಮರಣಕ್ಕೆ ಹೋಗಬೇಕಿತ್ತು, ಆದರೂ ಈ ಗಡಿಬಿಡಿಯಲ್ಲಿ ಈ ದಸ್ತಾವೇಜುಗಳ ಕೆಲಸ ಒಂದು 10 ದಿವಸಗಳಿಂದ ನಾನು ಪಟ್ಟ ಶ್ರಮ ಅದು ಹೇಳಲಿಕ್ಕೆ ತೀರದಂಥದ್ದು. ಹೇಗಾದರೂ ಪುಣ್ಯದಲ್ಲಿ ನನಗೆ ಒಂದೊಂದು ಆಸೆ ಇತ್ತು, ನಿನ್ನೆ ಒಳಗೆ ಆಗಲೇಬೇಕು ಅಂತ. ತುಂಬ ಪ್ರೆಷರ್ ಇತ್ತು. ನಿನ್ನೆ ಅದು ಆಗಿ ಹೋಯಿತು. ಆದ್ದರಿಂದ ಅವರ ತಂದೆಯ ಮರಣಕ್ಕೂ ಹೋಗಲಿಕ್ಕೆ ಆಗಿಲ್ಲ. ನಾನು ಕ್ಷಮೆಯನ್ನು ಕೇಳುತ್ತಾ, ನೀವು ಪ್ರೀತಿಯಿಂದ ಇಲ್ಲಿ ಬಂದಿದ್ದೀರಾ. ಅವರು ವರ್ಕಾಡಿ ಚರ್ಚಿನ ಧರ್ಮಗುರುಗಳು, ಇನ್ನು ಯಾರು ಗುರುಗಳಿದ್ದು ಫಾದರ್ ತ್ರಿಶಾನ್ ನಮ್ಮವೇ ಧರ್ಮಕ್ಷೇತ್ರದವರು, ಬಿಷಪ್ರವರ ಕಾರ್ಯದರ್ಶಿ, ಇನ್ನಿತರ ಫಾದರಿಗೆ ಎಲ್ಲರಿಗೂ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಧರ್ಮಕ್ಷೇತ್ರದಲ್ಲಿ ಹಿಂದೆ ಸೇವೆ ಸಲ್ಲಿಸಿದ ಧರ್ಮಗುರುಗಳು ಹಾಗೂ ಧರ್ಮ ಭಗಿನಿಯರು ಅನೇಕರು ಒಳಗಡೆ ಹೊರಗಡೆ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದೀರಾ. ನೀವು ಅತಿ ಪ್ರೀತಿಯಿಂದ ಎಲ್ಲ ಧರ್ಮಗುರುಗಳಿಗೆ, ಧರ್ಮ ಭಗಿನಿಯರಿಗೆ ನನ್ನ ಮನದಾಳದ ಪ್ರೀತಿಯ ಸ್ವಾಗತ.
ನನಗೆ ಪ್ರಿಯರು ಹಾಗೂ ನಮ್ಮ ಸಂಬಂಧಿಕರು ಫಾದರ್ ಮಾರ್ಸೆಲ್ ಸಲ್ಡಾನ ಪೇಜಾವರದಿಂದ ಬಂದಿದ್ದಾರೆ. ಅವರಿಗೂ ನನ್ನ ಪ್ರೀತಿಯ ಸ್ವಾಗತ. ಇಲ್ಲಿ ಬಂದವರು ಪ್ರತಿಯೊಬ್ಬರು ಈ ದಿವಸಗಳಲ್ಲಿ ಇದು ಸಭಾಭವನ ಸೂಪರ್ ಆಗಿದೆ, ಬೆಸ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ವಿಷಯ ಏನಂದರೆ, ಇದು 5ನೇ ಸಭಾಭವನ ನನ್ನ ಜೀವನದಲ್ಲಿ ನಾನು ಕಟ್ಟಿಸುವುದು. ಈಗ ನಾನು ಹಿರ್ಗಾನದಿಂದ ಕೈಕಂಬಗೆ ಬಂದಾಗ, ಹಿರ್ಗಾನದಿಂದ ಕೈಕಂಬಂದವರು ನೀವು ಇವರಿಗೆ ಒಳ್ಳೆ ಕಟ್ಟಡ ಕಟ್ಟಿಸಿದ್ದೀರಿ, ಅಲ್ಲಿಂದ ಲೊರಟೋದಲ್ಲಿ ನೀವು ಇವರಿಗೆ ಒಳ್ಳೆ ಕಟ್ಟಿಸಿದ್ದೀರಿ, ಅಲ್ಲಿಂದ ವಾಮಾಂಜರದಲ್ಲಿ ನೀವು ಇವರಿಗೆ ನಮಗಿಂತ ಒಳ್ಳೆ ಕಟ್ಟಿಸಿದ್ದೀರಿ. ಈಗ ಅವರು ಇಲ್ಲಿ ಬಂದು ಹೇಳುವುದು ನಮಗಿಂತ ಚಂದ ಮಾಡಿ ಇವರಿಗೆ ಕಟ್ಟಿಸಿ ಕೊಟ್ಟಿದ್ದೀರಿ ಅಂತ. ಅದು ಭಗವಂತನ ಲೀಲೆ. ನಾವು ವರ್ಷಗಳ ಮುಂದೆ ಮುಂದೆ ಹೋಗುವಾಗ ಇದಕ್ಕೆ ಬೇಕಾದಂಥ ಇಂಜಿನಿಯರ್ ಬೇಕು, ಕಾಂಟ್ರಾಕ್ಟರ್ ಬೇಕು. ಅದರಲ್ಲಿ ಇದನ್ನು ವಿನ್ಯಾಸಗೊಳಿಸಿದಂಥ ಇಂಜಿನಿಯರ್ ಶ್ರೀಮಾನ್ ಸಿ ಜೆ ಲೋಬೋರವರು, ಕಾಂಟ್ರಾಕ್ಟರ್ ಶ್ರೀ ರಿಚರ್ಡ್ ರಾಡ್ರಿಗಸ್ ಅವರು, ಅವರ ಬಗ್ಗೆ ನಾನು ಹೇಳ್ತೇನೆ. ಅವರು ಈ ಸಂಸ್ಥೆಯ ಅವರ ಎಲ್ಲ ಸಿಬ್ಬಂದಿಗಳನ್ನು ವಿವಿಧ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ನಿರ್ವಹಿಸಿದ ಎಲ್ಲ ಸಿಬ್ಬಂದಿ ವರ್ಗದವನು ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಯೋಜನೆಗೆ ಸಮಸ್ತರು ಕೈ ಜೋಡಿಸಿ ನನ್ನ ಪ್ರತಿಯೊಂದು ಯೋಜನೆಗಳಲ್ಲಿಯೂ ನನ್ನನ್ನು ಹುರಿದುಂಬಿಸುವ ಸಹಕಾರ ನೀಡುತ್ತಿರುವ ಹಾಗೂ ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಕ್ರಿಯಾ ಯೋಜನೆ ತಯಾರಿಸಿ ಅನುಷ್ಠಾನಗೊಳಿಸುವಲ್ಲಿ ನನಗೆ ಬೆನ್ನೆಲುಬುಗಾಗಿ ನಿಂತಂಥ ನನ್ನ ಆತ್ಮೀಯ ಫೇತ್ಫುಲ್ ಫ್ರೆಂಡ್ ಶ್ರೀ ಜಾನ್ಸನ್ ಲೋಬೋ ಕೈಕಂಬ ಗುರುಪರ ಅವರಿಗೆ ನಂತರ ಸನ್ಮಾನ ಮಾಡಲಿಕ್ಕಿದ್ದೇವೆ. ಆ ಸಮಯದಲ್ಲಿ ಹೇಳ್ತೇನೆ, ಅವರು ನಾನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಕನಸು ಕಾಣುವುದು ಸುಲಭ, ಆದರೆ ಅದನ್ನು ಸಕಾರಗೊಳಿಸುವುದು ಸಮಸ್ತರು ಕೈ ಜೋಡಿಸಿದಾಗ ಮಾತ್ರ. ಈ ಸಮಾರಂಭಕ್ಕೆ ಎಲ್ಲ ದಾನಿಗಳನ್ನು, ಹಿತೈಷಿಗಳನ್ನು ಮತ್ತೆ ನಮಗೆ ತನು ಮನ ಧನ ನೀಡಿದ ಪ್ರತಿಯೋರ್ವರನ್ನು ನಾನು ಬಹಳ ಕೃತಜ್ಞತೆಯಿಂದ ವಿನಮ್ರತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಮಾಧ್ಯಮ ಮಿತ್ರರು ನಮ್ಮೊಂದಿದ್ದಾರೆ. ನಮ್ಮ ಯೋಜನೆಯ ಮತ್ತು ಈ ಕಾರ್ಯಕ್ರಮದ ಮಾಹಿತಿಯನ್ನು ಜನರಿಗೆ ತಲುಪಿಸುವ ಮಹತ್ತರ ಜವಾಬ್ದಾರಿಯನ್ನು ಅವರು ನಿರ್ವಹಿಸಿದ್ದಾರೆ. ಅವರಿಗೂ ನನ್ನ ಮನದಾಳದ ಸ್ವಾಗತ. ಪ್ರತಿಯೊಂದು ಯೋಜನೆಯನ್ನು ಚರ್ಚಿನ ವಿವಿಧ ಮಂಡಳಿಯ ಸದಸ್ಯರು ಅನುಮೋದಿಸುವುದು ಮಾತ್ರವಲ್ಲದೆ ಅದರ ಅನುಷ್ಠಾನದ ಜವಾಬ್ದಾರಿಯನ್ನು ವಹಿಸುತ್ತಾರೆ. ನಮ್ಮ ಚರ್ಚೆ ಪಾಲನಾ ಸಮಿತಿಯ ಕ್ರಿಯಾಶೀಲ ಉಪಾಧ್ಯಕ್ಷ ಶ್ರೀ ಮೌರಿಸ್ ಮೊಂತೇರೋ, ಕ್ರಿಯಾಶೀಲ ಕಾರ್ಯದರ್ಶಿ ಶ್ರೀಮತಿ ಫಿಲೋಮಿನಾ ಡಿಸೋಜಾ, ಪಾಲನಾ ಸಮಿತಿಯ ಎಲ್ಲ ಸದಸ್ಯರು, ವಾರ್ಡ್ಗಳ 39 ವಾರ್ಡ್ಗಳಿವೆ, ಎಲ್ಲ ಗುರುಕಾರುಗಳಿಗೆ, ಪ್ರತಿನಿಧಿಗಳಿಗೆ ಹಾಗೂ ಕ್ಷೇತ್ರದ ಪ್ರತಿಯೋರ್ವ ಸದಸ್ಯರಿಗೆ ನಾನು ಪ್ರೀತಿಯಿಂದ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ನೆರೆದ ಸಮಸ್ತ ಬಂಧು ಬಾಂಧವರಿಗೆ ವಿಶೇಷ ಸ್ವಾಗತ. ಮಗದೊಮ್ಮೆ ಈ ಬೃಹತ್ ಯೋಜನೆಗೆ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಸಹಕರಿಸಿದ ಮತ್ತು ಸಹಕರಿಸುತ್ತಿರುವ ಪ್ರತಿಯೊಬ್ಬರಿಗೂ ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು. ಇದೀಗ ಧರ್ಮಾಧ್ಯಕ್ಷರೊಂದಿಗೆ ಎಲ್ಲರೂ ಸೇರಿ ಸಾಮೂಹಿಕವಾಗಿ ದೀಪವನ್ನು ಬೆಳಗಿಸಬೇಕಾಗಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಲ್ಲಿ ವಿನಂತಿಸುತ್ತೇನೆ. ಚಪ್ಪಾಳೆಯೊಂದಿಗೆ ನಾವು ಶುಭ ಹಾರೈಸೋಣ. ಚಪ್ಪಾಳೆ. ದೀಪ ಪ್ರಜ್ವಲನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದ ಧರ್ಮಾಧ್ಯಕ್ಷರು ಸೇರಿದಂತೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಸ್ನೇಹಪೂರ್ವಕ ವಂದನೆಗಳು. ಉಪಸ್ಥಿತರಿರುವಂತಹ ಡಾಕ್ಟರ್ UCS ಭಟ್ ಅವರ ಪುತ್ರ ಶ್ರೀಮತಿ UC ಸಂದೀಪ್ ಭಟ್ ಹಾಗೂ ಶ್ರೀಮತಿ ಸುಮನಾ ಭಟ್ ಎಲ್ಲರನ್ನು ಹೆರ್ಮಣ್ಣೂರು ಧರ್ಮ ಕೇಂದ್ರದ ಪರವಾಗಿ ಸನ್ಮಾನಿಸಬೇಕೆಂದು ನಾನು ಧರ್ಮಾಧ್ಯಕ್ಷರಲ್ಲಿ ಕೋರುತ್ತೇನೆ.
ಮಹಾನ್ವಿತ ಡಾಕ್ಟರ್ ಯುಸಿಎಸ್ ಭಟ್ ಇವರಿಂದ ಪ್ರೀತಿಯ ಸಂದೇಶವನ್ನು ಆಶಿಸುತ್ತೇವೆ. Reverend Father Cyprian Pinto, Parish Priest of Saint Sebastian Church, and other dignitaries and invited guests of honor on the dais, my dear friends, ladies and gentlemen who have come to grace this occasion. First of all, I wish happy Rajyotsava Day to all. I consider it my honor and privilege to inaugurate this beautiful hall, Saint Sebastian Auditorium, in our ancestral land, which also has a church, school, cemetery, and playground. I thank the parish priest, Reverend Father Cyprian Pinto, members of the parish pastoral council, Srimati Philomena E. D'Souza, secretary, and Mr. Maurice Montero, vice president, and parishioners of Sebastian Church, all my Christian friends of Permanur for inviting me to inaugurate the auditorium and for their warm floral welcome and kind words about my service as a family physician for 40 years, and felicitating me and my son and daughter. I pray to God for the good health, peace, happiness, and prosperity for all the people of this area. Thanking you all once again. With these few words, I conclude my speech. ಇದೀಗ ಧರ್ಮಾಧ್ಯಕ್ಷರ ಅನುಮತಿಯ ಮೇರೆಗೆ ನಾನು ಅನುಮತಿಯನ್ನು ಕೋರ್ತೇನೆ. ಧರ್ಮಾಧ್ಯಕ್ಷರೇ, ಕಾರ್ಯಕ್ರಮದಲ್ಲಿ ಕೊಂಚ ಬದಲಾವಣೆ. ಸನ್ಮಾನ್ಯ UT ಖಾದರ್ ಅವರು ಇಲ್ಲಿಂದ ಬೇಗನೆ ತೆರಳಬೇಕಾಗಿರುವುದರಿಂದ ಕಾರ್ಯಕ್ರಮದಲ್ಲಿ ಈಗ ಸ್ಮರಣ ಸಂಚಿಕೆ ಬಿಡುಗಡೆ. ಈ ಸ್ಮರಣ ಸಂಚಿಕೆಯನ್ನು ಸನ್ಮಾನ್ಯ UT ಖಾದರ್ ಅವರು ಬಿಡುಗಡೆಗೊಳಿಸಬೇಕಾಗಿ ಕೇಳಿಕೊಳ್ತೇನೆ. ಸಹಾಯಕ ಧರ್ಮ ಗುರುಗಳಾಗಿರುವಂಥ ವಂದನೀಯ ಸ್ಟೀವನ್ ಕೋಟಿಣಿಯವರು ಈ ಸ್ಮರಣ ಸಂಚಿಕೆಯನ್ನು ಸಂಪಾದನೆ ಮಾಡಿದ್ದರು. ಈಗ ಮುಂದೆ ನಮ್ಮ ಸನ್ಮಾನ್ಯ UT ಖಾದರ್ ಅವರಿಗೆ ಸನ್ಮಾನ್ಯ UT ಖಾದರ್ ಸರಳ ಸಜ್ಜನಿಕೆಯ ಧೀಮಂತ ನಾಯಕರು. ಈ ನಮ್ಮ ಧರ್ಮ ಕೇಂದ್ರದೊಂದಿಗೆ ಸಂಬಂಧವನ್ನು ಬೆಳೆಸಿ ಉಳಿಸಿಕೊಂಡವರು. ಬಿಡುವಿಲ್ಲದ ಕಾರ್ಯಕ್ರಮಗಳಿದ್ದರೂ ಧರ್ಮ ಕೇಂದ್ರಕ್ಕೆ ಸಂಬಂಧಿಸಿದ ಯಾವುದೇ ಕಾರ್ಯಕ್ರಮ ಇದ್ದರೂ ಬಿಡುವು ಮಾಡಿಕೊಂಡು ಆಗಮಿಸುತ್ತಿದ್ದರು. ಜನರ ಆಶೋತ್ತರಗಳಿಗೆ ಸದಾ ಸ್ಪಂದಿಸುವಂಥ ಸರ್ಕಾರದಿಂದ ನಮಗೆ ಸಿಗಬೇಕಾದ ಸವಲತ್ತುಗಳನ್ನು ಸಕಾಲಕ್ಕೆ ಒದಗಿಸಿಕೊಟ್ಟಾದ ದಕ್ಷಿಣ ಕನ್ನಡ ಜಿಲ್ಲಾ ಮಾಜಿ ಉಸ್ತುವಾರಿ ಸಚಿವರು, ಪ್ರಸ್ತುತ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ವಿಧಾನಸಭೆಯ ವಿಪಕ್ಷ ನಾಯಕರೂ ಆಗಿರುವಂಥ ಸನ್ಮಾನ್ಯ UT ಖಾದರ್ ಅವರನ್ನು ಧರ್ಮಕೇಂದ್ರದ ಪರವಾಗಿ ಸನ್ಮಾನಿಸಬೇಕೆಂದು ನಾನು ಧರ್ಮಾಧ್ಯಕ್ಷರಲ್ಲಿ ವಿನಂತಿಸುತ್ತೇನೆ.
ಸನ್ಮಾನಿಸಿದ ಧರ್ಮಾಧ್ಯಕ್ಷರಿಗೂ ಹಾಗೂ ಸನ್ಮಾನ ಸ್ವೀಕರಿಸಿದ ಸನ್ಮಾನ್ಯ ಯುಟಿ ಖಾದರ್ ಅವರಿಗೂ ಈ ಒಂದು ಸೈಂಟ್ ಸೆಬಾಸ್ಟಿಯನ್ ಆಡಿಟೋರಿಯಂ ಇದು ಉಳ್ಳಾಲ ಕ್ಷೇತ್ರದ ಅಭಿವೃದ್ಧಿಯ ಕಿರೀಟಕ್ಕೆ ಒಂದು ಇಟ್ಟಂತ ಗರಿ ಅಂತ ಇವತ್ತು ಎದ್ದು ನಿಂತಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇದು ಉಳ್ಳಾಲ ಕ್ಷೇತ್ರ ನಮ್ಮ ಸುತ್ತಮುತ್ತಲಿನ ಎಲ್ಲರಿಗೂ ಕೂಡ ಅತ್ಯಂತ ಹೆಮ್ಮೆ ಮತ್ತು ಇವತ್ತೊಂದು ಗೌರವ. ವಿ ಆರ್ ಪ್ರೌಡ್ ಆಫ್ ದಿಸ್ ಆಡಿಟೋರಿಯಂ. ಇಲ್ಲಿ ಎಲೆಗೆ ಎದ್ದು ನಿಂತದ್ದು ಪ್ರತಿಯೊಂದು ಕಟ್ಟಡವೂ ಕೂಡ ಅದು ಈ ಪ್ರದೇಶ ದೊಡ್ಡೊಂದು ಆಸ್ತಿ ಸಂಪತ್ತಾಗಿ ಇವತ್ತು ಪರಿವರ್ತನೆ ಆಗ್ತದೆ. ಭವಿಷ್ಯ ದಿನಗಳಲ್ಲಿ ಅದು ಈ ಒಂದು ಪರಿಸರದ ಅಭಿವೃದ್ಧಿಗೆ ಪೂರಕವಾಗುವ ಒಂದು ವಾತಾವರಣ ನಿರ್ಮಾಣ ಮಾಡುವಂಥ ದೊಡ್ಡೊಂದು ಶಕ್ತಿ ಕೇಂದ್ರ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಈ ಒಂದು ಹಾಲ್ ಬಹುಶಃ ಇವತ್ತು ಬರೀ ಒಂದು ಹಾಲ್ ಇವತ್ತು ಉದ್ಘಾಟನೆ ಮಾಡಿದಂತಲ್ಲ, ಈ ಒಂದು ಆಡಿಟೋರಿಯಂ ಅತ್ಯಂತ ಪ್ರೀತಿಯಿಂದ ಉದ್ಘಾಟನೆ ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಾನು ರೆವರೆಂಡ್ ಸಿಪ್ರಿಯನ್ ಪಿಂಟರ್ ಎಲ್ಲರ ಪರವಾಗಿ ನಾನು ಇವತ್ತು ಅಭಿನಂದಿಸಲಿಕ್ಕೆ ಕೂಡ ನಾನು ಇವತ್ತು ಇಚ್ಛಿಸುವಂಥದ್ದು. ನಮ್ಮ JB ಸಲ್ದಾನ್ ಅವರು ಪ್ರಾರಂಭ ಮಾಡಿದ ನಂತರ ಅದರ ಚುಕ್ಕಾಣಿ ಹಿಡಿದಂಥ ಸಿಪ್ರಿಯನ್ ಪಿಂಟರ್ ಅವರು ಬಹುಶಃ ಇವತ್ತು ಮುಂದೆ ನಿಂತು ಒಂದಲ್ಲ ಒಂದು ರೀತಿಯಿಂದ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಮುಂದೆ ಹೋಗಬೇಕಂತ ಹೇಳಿ ಭಾಳಷ್ಟು ಇವತ್ತು ಶ್ರಮಪಟ್ಟು ಇದರ ಹಿಂದೆ ಬಿದ್ದು ಬಹುಶಃ ಹಂತವಾಗಿ ಮುಗಿಸ್ಕೊಂಡು ಬಂದ ಸಂದರ್ಭದಲ್ಲಿ ಕೆಲವೊಂದು ಟೆಕ್ನಿಕಲ್ ಕೆಲವೊಂದು ವಿಚಾರ ಇದ್ದಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಭಾಳಷ್ಟು ಕಾಳಜಿ ವಹಿಸಿ ಅವರು ಒಂದೇ ಮಾತಿತ್ತು, ಖಾದರ್ ಅವರೇ ನನಗೆ ಹಾಲೊಂದು ಕಟ್ಟೋದು ಮಾತ್ರ ಹೇಗಾದ ಕಟ್ಟಿಕೊಂಡು ಹೋಗ್ಬೋದು, ಆದರೆ ನನಗೆ ಯಾವುದೊಂದು ಜಂಜಾಟ ಇಲ್ಲದೆ ಯಾವುದು ಯಾರಿಗೂ ಕೂಡ ನಮ್ಮ ಬೇಸರ ಇಲ್ಲದೆ ಎಲ್ಲರಿಗೂ ಕೂಡ ನಮ್ಮ ಮೇಲೆ ಪ್ರೀತಿ ಬರೋ ಜೊತೆಯಲ್ಲಿ ಮತ್ತು ಭವಿಷ್ಯದ ಪೀಳಿಗೆಗೆ ಮತ್ತು ನನ್ನ ಈ ಪ್ಯಾರಿಸ್ನ ಯಾವುದೇ ಯುವಕರಿಗೆ ಮತ್ತು ಇವ್ರ ಮೇಲೆ ಇದ್ದಾಗ ಅವ್ರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂಥ ಒಂದು ಆಡಿಟೋರಿಯಂ ಉದ್ಘಾಟನೆ ಮಾಡಬೇಕು ಅಂತ ಹೇಳಿದಾಗ ಬಹುಶಃ ನಾವು ಇವತ್ತು ಸಂದೀಪನ್ನು ಸಂಪರ್ಕಿಸಿ ಅದೇ ರೀತಿ ನಮ್ಮ UCS ಭಟ್ ಕೂತ್ಕೊಂಡು ಎಲ್ಲ ಸಮಸ್ಯೆ ಕೂಡ ಭಾಳ ಅತ್ಯಂತ ಸಂತೋಷದಿಂದ ಇವತ್ತು ಬಗೆಹರಿದಿದ್ದು ಅತ್ಯಂತ ಸಂತೋಷ. ಇದು ಈ ಕ್ಷೇತ್ರಕ್ಕಿರುವಂಥ ಅತ್ಯಂತ ದೊಡ್ಡ ಒಂದು ಮಹಿಮೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಡಾಕ್ಟರ್ UCS ಭಟ್ ಮತ್ತು ಅವ್ರ ಕುಟುಂಬಸ್ಥರನ್ನು ಕೂಡ ನಾನು ನೆನೆಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನನಗೆ ಭಾಳಷ್ಟು ಆಸಕ್ತಿ, ಎಲ್ಲ ಕಡೆ ಹೋದರೂ ಕೂಡ ಇದು UCS ಅವ್ರ ಜಾಗ, ಇದು UCS ಅವರ ಜಾಗ ಇದೆ. ನಾವು UCS ಭಟ್ ನಾವು ನೋಡಲಿಲ್ಲ, ಇದರಲ್ಲಿ ಹೆಸರು ಕೇಳಿದ್ದೇವೆ, ಇದು ಯಾರನ್ನು ನನಗೆ ಕೂಡ ಆಸಕ್ತಿ. ನಾನು ಬಹುಶಃ ಸಂದೀಪ್ ಅವ್ರ ನಂಬರ್ ತೆಗೆದು ಹೋಗಿ ಬೇಡ ಅವ್ರು ಕೇಳಿದ್ದೆ, ನಾನು ಫಸ್ಟಿಗೆಲ್ಲ ಸ್ಟೋರಿ ಕೇಳಿದೆ UCS ಅಂದರೆ ಏನು. ಆಗ ಅವರು ಉಲ್ಲಾಲ ಚಾವಡಿ ಶ್ರೀನಿವಾಸ್ ಭಟ್ ಅಂತ ಹೇಳಿಕೊಂಡು ಬಹುಶಃ ಅದು ಕಂಪ್ಲೀಟ್ ಆಗಿ ಅವ್ರ ವಿಚಾರನೇ ಹೇಳಕ್ಕೆ ಯಾರಿಗೂ ಕೂಡ ಬರೀ UCS ಯಾರು ಏನೋ ಗೊತ್ತಿಲ್ಲ. ನಿಮ್ಮ ಮನೆ ಅಂತ ಕೇಳಿದಾಗ ಉಲ್ಲಾಲದ ಆಪೋಸಿಟಲ್ಲಿ ದೊಡ್ಡ ಒಂದು ಮನೆ ಈಗಲೂ ಕೂಡ ಇದೆ ಹಳೆಯದಾಗಿ, ಅದನ್ನು ಮೇಂಟೈನ್ ಮಾಡಿದರೆ ದೊಡ್ಡೊಂದು ಮ್ಯೂಸಿಯಂ ಥರ ಜನ ಟೂರಿಸಮಲ್ಲಿ ನೋಡ್ಬೋದು. ಆ ರೀತಿ ಹಳೆಯದಾದ ಒಂದು ಬ್ಯೂಟಿಫುಲ್, ಅದು ಈಗಲೂ ಭಾಳ ಚೆನ್ನಾಗಿದೆ. ಅದು ಪಕ್ಕದಿರುವ ಮನೆಯಲ್ಲೇ ಬಹುಶಃ ಅಲ್ಲಿ ಇದ್ದದ್ದು. ಅದರ ನಂತರ ಬಹುಶಃ ಬೇರೆ ಬೇರೆ ಅವ್ರು ಡಾಕ್ಟ್ರಾಗಿ ಸೇವೆ ಮಾಡಿ ಮಂಗಳೂರಿದ್ದಾರೆ, ಅವ್ರ ಮಕ್ಕಳು ಬೇರೆ ಬೇರೆ ಕಡೆ ಇವತ್ತು ಸೆಟ್ಲಾದ ಕಾರಣ ಇಲ್ಲಿಗೆ ಬರೆದು ಹೋಗಿದ್ದು ಕಡಿಮೆ ಆಗಿದೆ. ಇವತ್ತು ಏನು ನಿಮ್ಮ ಒಂದು ಲಿಂಕ್ ತಪ್ಪಿತ್ತು, ನಿಮ್ಮ ಕುಟುಂಬಕ್ಕೆ ಮತ್ತು ಉಲ್ಲಾಲಕ್ಕೆ ಏನೊಂದು ಕನೆಕ್ಷನ್ ತಪ್ಪಿತ್ತು, ಆ ಕನೆಕ್ಷನ್ ಮತ್ತೆ ಸೈಂಟ್ ಸೆಬಾಸ್ಟಿಯನ್ ಚರ್ಚ್ ಒಂದುಗೂಡಿಸಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನಿಮ್ಮ ಕುಟುಂಬದ ಒಂದು ಸಂಪರ್ಕ ನಿಕಟವಾಗಿ ಉಲ್ಲಾಲ ಕ್ಷೇತ್ರ ಜನರ ಮಧ್ಯ ಕೂಡ ಇರುವಂಥ ಅವಕಾಶ ಇವತ್ತು ಆಗಬೇಕಾಗ್ತದೆ. ಬಹುಶಃ ಸಿಪ್ರಿಯನ್ ಪಿಂಟರು ಫಾದರ್ ಅವರು ನಾನು ಬೆಂಗಳೂರಿಗೆ ಬನ್ನಿ ಹೇಳಿದಾಗ ಬೆಂಗಳೂರು ಬರೋ ಅವರು ಪಾಪ ಬಂದು ಕೂತ್ಕೊಂಡು ರಾತ್ರಿ ಬಹುಶಃ ನಾವು 8 ಗಂಟೆ 9 ಗಂಟೆ ಒಂದು 12 ಗಂಟೆ ತನಕ ಕೂತ್ಕೊಂಡು ಚರ್ಚೆ ಮಾಡಿ ಮಾತಾಡಿ ಎಲ್ಲ ಸಮಾಧಾನದಿಂದ ಚರ್ಚೆ ಮಾಡಿ ಎಲ್ಲವೂ ಕೂಡ ಬಹುಶಃ ಆ ಒಂದು ಎಲ್ಲ ರೀತಿಯಿಂದಲೂ ಕೂಡ ಆ ಒಂದು ಪಟ್ಟಂಥ ಶ್ರಮ ಇವತ್ತು ಬಹುಶಃ ಎಲ್ಲರಿಗೂ ಕೂಡ ಇವತ್ತು ಮಾದರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಅಷ್ಟು ಸುಲಭದಲ್ಲಿ ಯಾರಿಗೂ ಕೂಡ ಆಗೋದು, ಯಾಕೆ ಕೆಲವೊಮ್ಮೆ ಟೆನ್ಷನಲ್ಲಿ ಬ್ಯಾಲೆನ್ಸ್ ತಪ್ಪಿ ಹೋಗ್ತದೆ ಅಥವಾ ಏನಾದರೂ. ನಾನು ಕೇಳಿದೆ ಫಾದರ್ ಹತ್ರ, ನೀವು ಎಷ್ಟು ವಯಸ್ಸಲ್ಲಿ ಇಷ್ಟೊಂದು ಸಮಾಧಾನ ಮತ್ತು ಯಾವ ರೀತಿಯಿಂದ ನೀವು ಬ್ಯಾಲೆನ್ಸ್ ಮಾಡಿ ನೀವು ತೆಗೊಂಡು ಹೋಗ್ತಾರೆ ನಮ್ಮ ಗುರು ಕೇಳಿದೆ. ಅವ್ರು ಅದಿಲ್ಲ, ಅದು ದೇವರು ಕೊಟ್ಟಂಥ ಒಂದು ಆಶೀರ್ವಾದ. ನನಗೆ ಒಟ್ಟಾರೆ ಪ್ರೀತಿ ಬೇಕು, ನಮ್ಗೆ ಯಾವುದು ಜಂಜಾಟ ಬೇಡ, ನಮ್ಗೆ ಯಾರ ಮೇಲೆ ದ್ವೇಷ ಬೇಡ, ನಮ್ಮ ಮೇಲೆ ಯಾರಿಗೂ ಕೂಡ ನಾಳೆ ಯಾವುದೇ ರೀತಿಯಾಗಿ ನಾವು ಒಂದು ಪ್ರೀತಿಯಿಂದ ಎಲ್ಲ ಆಗಬೇಕು, ಆ ಒಂದು ಉದ್ದೇಶದಿಂದಲೇ ಬತ್ತು ಹಾಲ್ ನಿಂತಿದೆ. ಅದಕ್ಕಾಗಿ ಸೈಂಟ್ ಸೆಬಾಸ್ಟಿಯನ್ ಆಡಿಟೋರಿಯಂ ಈಸ್ ಅ ರಿಸೆಂಬ್ಲೆನ್ಸ್ ಲವ್ ಆ್ಯಂಡ್ ಅಫೆಕ್ಷನ್ ಹಾಲ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ಹಾಲ್ ಬಹುಶಃ ಪ್ರದೇಶದ ಸರ್ವ ಜನರು ಕೂಡ ಇವತ್ತು ಪ್ರಯೋಜನ ಆಗುವಂಥ ವಿಚಾರ ಖಂಡಿತವಾಗಿ ಇವತ್ತು ಆಗ್ತದೆ. ಆದ ಕಾರಣ ಬಹುಶಃ ಉಲ್ಲಾಲದ ಯಾಕೆಂತ ಹೇಳಿದರೆ ಇವತ್ತು ನಮ್ಮ UCS ಭಟ್ ಫ್ಯಾಮಿಲಿಯಲ್ಲಿ ನಮ್ಮ ಲಾಯ್ ಅಲ್ಬುಕರ್, ನಾನು ಯಾವಾಗಲೂ ಹೇಳ್ತೇನೆ ಅಲ್ಬುಕರ್ ಕುಟುಂಬವನ್ನು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದರೆ ಉಲ್ಲಾಲದಲ್ಲಿ ನೀವು ಪೊಲೀಸ್ ಸ್ಟೇಷನ್ಗೆ ಯಾರು ಜಾಗ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದು ಅಲ್ಬುಕರ್ ಫ್ಯಾಮಿಲಿ ಅಂತ ಹೇಳ್ತಾರೆ. ಉಲ್ಲಾಲದಲ್ಲಿ ಆಸ್ಪತ್ರೆಗೆ ಜಾಗ ಅವ್ರು ಕೊಟ್ಟು ಅಂತ ಹೇಳಿದರೆ ಅದು ಅಲ್ಬುಕರ್ ಫ್ಯಾಮಿಲಿ ಅಂತ ಹೇಳ್ತಾರೆ. ಉಲ್ಲಾಳದಲ್ಲಿ ಪೋಸ್ಟ್ ಆಫೀಸ್ಗೆ ಜಾಗ ಯಾರು ಕೊಟ್ಟು ಅಂತ ಹೇಳಿದರೆ ಅದು ಅಲ್ಬುಕರ್ ಅಂತ ಹೇಳ್ತಾರೆ.
ಉಳ್ಳಾಲದ ನಗರಸಭೆ ಬಿಲ್ಡಿಂಗ್ನ ಜಾಗ ಯಾರಿಗೆ ಮುಂಚೆ ಸೇರೋದು ಅಂತ ಹೇಳಿದರೆ ಅದು ಅಲ್ಬುಕ್ಕರ್ ಫ್ಯಾಮಿಲಿ ಅಂತ ಹೇಳ್ತಾರೆ. ಈ ಆವತ್ತಿನ ಫ್ಯಾಮಿಲಿ ನಮಗೆ ಈ ಸರ್ಕಾರಿ ಕಟ್ಟಡಕ್ಕೆ ಇಲ್ಲಿ ಜಾಗ ಕೊಡದಿದ್ದರೆ ಈ ಕಟ್ಟಡ ಬೇರೆ ಎಲ್ಲಿ ಅದು ಆ ಕಡೆ ಹೋಗ್ತಿದ್ರೆ ಉಳ್ಳಾಲ ಒಂದು ಉಳ್ಳಾಲ ಆಗ್ತಾ ಮಾತ್ರ ಇರ್ತಿತ್ತು. ಆದ ಕಾರಣದಿಂದ ಅಷ್ಟು ಅಭಿವೃದ್ಧಿ ಎಲ್ಲ ಸರ್ಕಾರಿ ಕೆಚ್ಚಲ್ಲಿ ಬರಬೇಕಾದ್ರೆ ಬಹುಶಃ ಅವ್ರ ಕುಟುಂಬದ ಕೊಟ್ಟಂಥ ಕೊಡುಗೆ ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯವಿಲ್ಲ ಅಂತ ನಾನು ಇವತ್ತು ಹೇಳಿ. ಸೊ 4-5 ವರ್ಷ ಇವತ್ತು ಉಳ್ಳಾಲದ ಹಿಂದೆ ಇದ್ದಂಥ ಕುಟುಂಬಕ್ಕೆ ದೊಡ್ಡಂಥ ಕೊಡುಗೆ ಇವತ್ತು ಉಳ್ಳಾಲದ ಅಭಿವೃದ್ಧಿಗೆ ಒಂದು ಪೂರಕವಾದ ವಾತಾವರಣ ನಿರ್ಮಾಣ ಇವತ್ತು ಆಗಿದೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಹುಶಃ ನಿಮಗೆಲ್ಲ ರೆವರೆಂಡ್ ಫಾದರ್ ಸೆಪ್ಟೆಂ ಪೆಂಟರ್ ಅವರು ನಿಮ್ಮೆಲ್ಲರೂ ನಾನು ವಿಶೇಷವಾಗಿ ನಾನು ಇವತ್ತು ಅಭಿನಂದಿಸಿಕೊಂಡು ಬಹುಶಃ ಇನ್ನು ಮುಂದಕ್ಕೂ ಬೇರೆ ಬೇರೆ ರೀತಿಯ ಕಾರ್ಯಚಟುವಟಿಕೆ ಬರುವಂಥ ಅವಕಾಶವತ್ತಾಗಲಿ. ಈ ಒಂದು ಧರ್ಮಕ್ಷೇತ್ರ ಸಿಕ್ಕುವಂಥ ಶೈಕ್ಷಣಿಕ ಸಾಮಾಜಿಕ ಸಾಂಸ್ಕೃತಿಕ ಕೊಡುಗೆ ನಮ್ಮ ಸಮಾಜಕ್ಕೆ ಅತ್ಯಂತ ದೊಡ್ಡ ಅಪಾರವಾದ ಇವತ್ತು ಕೊಡುಗೆ ಸಿಕ್ಕುವಂಥ ವಿಚಾರ ಇವತ್ತು ಆಗಿದೆ. ಯುವ ಪೀಳಿಗೆಗೆ ನಮ್ಮ ಇಂದಿನ ಸಂಪ್ರದಾಯ ಸಂಸ್ಕಾರವನ್ನು ಇವತ್ತು ಪರಿವರ್ತನೆ ಮಾಡಿ ವರ್ಗಾಯಿಸುವಂಥ ದೊಡ್ಡ ಮಟ್ಟದ ಕೇಂದ್ರ ಕೂಡ ಇವತ್ತು ಆಗಿದೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಸಹೋದರತೆ ಪ್ರೀತಿ ವಿಶ್ವಾಸಕ್ಕೆ ಒಂದು ಕೇಂದ್ರವಾಗಿದ್ದುಕೊಂಡು ಇದೊಂದು ನಾನು ಯಾವ ದರ್ಗಾ ಇರಲಿ, ಬಹುಶಃ ನಮ್ಮ ಸೈಯದ್ ಮದೀನಾ ದರ್ಗಾ, ಭಗವತಿ ಕ್ಷೇತ್ರ ಇರಲಿ, ಸೋಮೇಶ್ವರ ದೇವಸ್ಥಾನದಲ್ಲಿ, ಸೈನ್ಸ್ ಚರ್ಚಲ್ಲಿ, ಇದೆಲ್ಲವೂ ಕೂಡ ಒಂದು ಧಾರ್ಮಿಕ ಕೇಂದ್ರ ಅಲ್ಲ. ಇದೊಂದು ಧಾರ್ಮಿಕ ಕೇಂದ್ರದ ಜೊತೆಯಲ್ಲಿ ಒಂದು ಸೌಹಾರ್ದತೆ ಮತ್ತು ಪ್ರೀತಿಯ ಮತ್ತು ಸೋದರತೆಯ ಕೇಂದ್ರವಾಗಿ ಇವತ್ತು ಪರಿವರ್ತನೆ ಆಗುವಂಥ ವಿಚಾರ ಆಗ್ತದೆ. ಅದೇ ನಮಗೆ ಅತ್ಯಂತ ದೊಡ್ಡ ಒಂದು ಶಕ್ತಿ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಬಹುಶಃ ಈ ಒಂದು ಆಡಿಟೋರಿಯಂ ಯಾರಲ್ಲಿ ಇಲ್ಲಿ ಬಂದು ಬೇರೆ ಬೇರೆ ಭಾಗವಹಿಸಿದಾರ ಅವರಿಗೆ ದೇವರು ದೊಡ್ಡ ಮಟ್ಟ ಒಂದು ಯಶಸ್ಸು ಕೊಡುವಂಥ ಒಂದು ಶಕ್ತಿಯುತವಾದ ಒಂದು ಆಡಿಟೋರಿಯಂ ಇವತ್ತು ಆಗಲಿ ಅಂತ ಕೂಡ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ UCS ಭಟ್ ಅವರು ಕುಟುಂಬಸ್ಥರು ಇವತ್ತು ಅವರು ಬಂದಿದ್ದಾರೆ. ನಾನು ಕೂಡ ಕೇಳಲಿಕ್ಕೆ ಒಂದು ಸಮಸ್ಯೆ ಬಗೆಹರಿದೆ. ಅಲ್ಲಿ ಸಣ್ಣ ಸಣ್ಣ ಸಮಸ್ಯೆ ಇದೆ. ಭಾಳಷ್ಟು ಬಡವರಲ್ಲಿ ಅಲ್ಲಿ ಕೂತ್ಕೊಂಡಿದ್ದಾರೆ, ಜಾಗ ಹಕ್ಕುಪತ್ರ ಇಲ್ಲ ಅವರಿಗೆ, ಖಾತೆ ಇಲ್ಲ. ಕೇಳಿ UCS ಭಟ್ ಅವರ ಜಾಗ ಅಂತ ಹೇಳ್ತಾರೆ. ನೀವು ಒಮ್ಮೆ ನಿಕಟ ಸಂಪರ್ಕ ಇಟ್ಟುಕೊಂಡು ಎಲ್ಲ ಬಡವರಿದ್ದರೆ ಬಹುಶಃ ಅವ್ರು ಕರೆಸಿಕೊಂಡು ತಮ್ಮ ಎಲ್ಲ ಮುಖಂದು ಅವರಿಗೆ ಒಂದೊಂದು ಅವಕಾಶ ಮಾಡಿಕೊಡುವ ಮೂಲಕ ಎಲ್ಲರ ಒಂದು ದೊಡ್ಡ ಮಟ್ಟದ ಪ್ರೀತಿಗೆ ತಾವೆಲ್ಲ ಇವತ್ತು ಪಾತ್ರ ಆಗಬೇಕಂತ ಕೂಡ ನಾನು ಇವತ್ತು ಕೇಳಿಕೊಂಡು ನಿಮಗೆಲ್ಲ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿ, ನಮ್ಮ ಸೋದರನಾಗಿ ನೀವು ಎಲ್ಲ ರೀತಿಯಿಂದಲೂ ಎಲ್ಲ ಸಂದರ್ಭದಲ್ಲಿ ಕೂಡ ನಮಗೆ ತಾವೆಲ್ಲ ಆಶೀರ್ವಾದ ಸಹಕಾರ ಮಾಡಿ ಪ್ರೋತ್ಸಾಹ ಮಾಡಿ ಕೊಟ್ಟಿದ್ದೀರಿ. ಯಾವುದೇ ಸಂದರ್ಭದಲ್ಲಿ ನನ್ನಿಂದ ಯಾವುದೇ ಸಹಕಾರ ಬೇಕಿದ್ದರೂ ಕೂಡ ಒಬ್ಬ ಸೋದರನಾಗಿ ನಾನು ಮುಂದೆ ನಿಂತು ನನ್ನ ಎಲ್ಲ ರೀತಿಯ ಸಹಕಾರವನ್ನು ಖಂಡಿತವಾಗಿ ನಾನು ಇವತ್ತು ಮಾಡ್ತೇನೆ. ನಾವೆಲ್ಲಿ ಏನೋ ತಪ್ಪು ಹೋಗ್ತದೆ ನಿಮ್ಗೆ ಗೊತ್ತಾದರೆ ನಮ್ಮನ್ನು ಕರೆದು ಅದು ಸರಿಪ ಜವಾಬ್ದಾರಿ ಮತ್ತು ಅಧಿಕಾರ ನಿಮಗೆಲ್ಲರಿಗೂ ಕೂಡ ಇದೆ ಅಂತ ನಾನು ಕೇಳಿಕೊಳ್ತಾ ಮತ್ತೊಮ್ಮೆ ನಿಮ್ಮ ಪ್ರೀತಿಪೂರ್ವ ಆಶೀರ್ವಾದ ನಾನು ಬೇಡಿಕೊಂಡು ಸ್ವಲ್ಪ ಬೇಗ ಹೋಗೋದಕ್ಕೆ ನಿಮ್ಮ ಕ್ಷಮೆಯನ್ನು ಕೇಳಿಕೊಳ್ತಾ ನನ್ನೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಉಳ್ಳಾಲದ ಐತಿಹಾಸಿಕ ಸೈಯದ್ ಮದೀನಾ ದರ್ಗಾದ ಅಧ್ಯಕ್ಷರು ಹಾಗೂ ಸಾಮಾಜಿಕ ಮುಖಂಡರಾಗಿರುವಂಥ ಹಾಜಿ ರಶೀದ್ ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಿರು ಸಂದೇಶವನ್ನು ನೀಡಬೇಕಾಗಿ ಸರ್ ತಮ್ಮಲ್ಲಿ ಕೋರಿಕೆ. ಇದೀಗ ನಮ್ಮ ಸಭಾಂಗಣದಲ್ಲಿ ಆಗಮಿಸಿದ್ದಾರೆ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರುವಂಥ ಸನ್ಮಾನ್ಯ ಡಿ ವೇದವಾಸ್ ಕಾಮತ್ರವರು ವೇದಿಕೆಗೆ ಆಗಮಿಸಬೇಕು ಎಂದು ನಾನು ಕೇಳಿಕೊಳ್ತೇನೆ. ತಮಗೆ ಹೃದಯ ಸ್ಪರ್ಶಿ ಸ್ವಾಗತ. ಬಹಳ ಒಂದು ಸಂತೋಷವಾದಂಥ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಕಳೆದ 1987ರಿಂದ ಹಿಡಿದು ಇವತ್ತಿನವರೆಗೆ ಇರುವಂಥ ಈ ಚರ್ಚಿನ ವಂದನೀಯ ಗುರುಗಳ ಸಂಪರ್ಕ ನನಗೆ ಇದೆ. ಅನೇಕ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯ ತೊಂದರೆಗಳಾದಾಗ ನಾವು ಕೂತು ಎಲ್ಲವನ್ನೂ ಪರಿಹರಿಸುವಂಥ ರೀತಿಯಲ್ಲಿ ನಮ್ಮೊಂದಿಗೆ ಸಹಕಾರ ನೀಡಿದ್ದಾರೆ. ಮಾತ್ರವಲ್ಲ, ಇವತ್ತಿನ ಒಂದು ಈ ಸಭೆ ಈ ಒಂದು ಸಭಾಂಗಣಕ್ಕೆ ಸರಿಯಾಗಿ ಸಾಕ್ಷಿಯಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟೊಂದು ದೊಡ್ಡ ಸುಂದರವಾದ ಸಭಾಂಗಣವನ್ನು ಉದ್ಘಾಟನೆ ಮಾಡಿದಾಗ ಚರ್ಚಲ್ಲಿ ನೀವು ಯಾವ ರೀತಿ ಪ್ರಾರ್ಥನೆ ಆಗುವಾಗ ಇರುವ ವಾತಾವರಣ ಇದೆ, ಆ ರೀತಿಯ ಒಂದು ವಾತಾವರಣ ಕಂಡಾಗ ನನಗೆ ಬೇರೆ ಏನೂ ಮಾತಾಡೋದಕ್ಕಿಂತ ಇದೇ ಹೇಳೋದು ಉತ್ತಮ ಅಂತ ಕಂಡಿದ್ದು. ಇದು ಎಲ್ಲರಿಗೂ ಒಂದು ಮಾದರಿ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಬಹಳಷ್ಟು ಒಂದು ಮಾದರಿ ಕಾರ್ಯಕ್ರಮ, ಒಂದು ಶಿಸ್ತುಬದ್ಧ ಕಾರ್ಯಕ್ರಮ ಆಗಿದೆ. ನಾನು ಜಾಸ್ತಿ ಮಾತಾಡುವ ವೇದಿಕೆ ಇದಲ್ಲ,
ಬಹಳಷ್ಟು ಜನ ಸಂದೇಶ ನೀಡುವವರು, ಪ್ರವಚನ ನೀಡುವವರು ಇದ್ದಾರೆ. ನಾನು ಹೇಳುವಂಥದ್ದು, ಈ ಒಂದು ಸಭಾಂಗಣ ಈ ಭಾಗದ ಜನರಿಗೆ ಮಾತ್ರ ಅಲ್ಲ, ನಮ್ಮ ಪಕ್ಕದ 16 ಗ್ರಾಮಗಳಿಗೆ ಕೂಡ ಎಲ್ಲ ಸಂಪರ್ಕ ಇದ್ದಂಥ ಒಂದು ಜಾಗ ಇದು. ಹಾಗಾಗಿ ಈ ಒಂದು ಸಭಾಂಗಣ ಸರ್ವ ಧರ್ಮ ಜಾತಿಯ ಜನರಿಗೆ ಸದುಪಯೋಗಕ್ಕೆ ಬರಲಿ. ನೀವು ಚರ್ಚಿನ ಮೂಲಕ ನಡೆಸುವ ಕಾರಣ ದುಬಾರಿ ದರ ಇಡುವುದಿಲ್ಲ ಅಂತ ಹೇಳುವಂಥ ಗ್ಯಾರಂಟಿ ನಮಗೆ ಇದೆ. ಇದರ ಮೇಂಟೆನೆನ್ಸ್ಗೆ ಬೇಕಾದಷ್ಟಿರುವಂಥ ಒಂದು ದರವನ್ನು ನಿಗದಿಗೊಳಿಸಿ ಎಲ್ಲರ ಶುಭ ಕಾರ್ಯಗಳಿಗೆ ಶುಭ ಮಂದಿರವಾಗಿ ಇದು ಕಾರ್ಯಪ್ರವೃತ್ತವಾಗಲಿ ಅಂತ ಹೇಳಿಕೊಂಡು, ಈ ಮೂಲಕ ಈ ಭಾಗದ ಶಾಂತಿ ಸೌಹಾರ್ದತೆಯ ಒಂದು ಕೇಂದ್ರವಾಗಿ ಇದು ಮಾರ್ಪಡಲಿ. ನಾವೆಲ್ಲರೂ ಕ್ಷಮಾಶೀಲರಾಗಿ ಸಹನೆಯಿಂದ ಶಾಂತಿಯಿಂದ ಕೂಡಿದ ಜೀವನ ನಡೆಸಲಿಕ್ಕೆ ನಮಗೆಲ್ಲ ಸೃಷ್ಟಿಕರ್ತನು ಅನುಗ್ರಹಿಸಲಿ ಅಂತ ಹೇಳುವ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದಿಟ್ಟ ನಡೆ, ನೇರ ನುಡಿ, ಕಂಚಿನ ಕಂಠದ ಚಂದ್ರಹಾಸ್ ಉಳ್ಳಾಲ್ ಇವರು ಉಳ್ಳಾಳ ಚೀರುಂಬ ಭಗವತ ಕ್ಷೇತ್ರದಲ್ಲೂ, ಭಗವತಿ ಎಜುಕೇಷನ್ ಟ್ರಸ್ಟ್ ಉಚ್ಚಿಲ ಶೈಕ್ಷಣಿಕ ಕ್ಷೇತ್ರದಲ್ಲೂ ಹಾಗೂ ರಾಜಕೀಯ ಕ್ಷೇತ್ರದಲ್ಲೂ ಎಲ್ಲರ ಜನಮನದಲ್ಲೂ ಜನಾನುರಾಗಿಯಾಗಿದ್ದಾರೆ. ಸಂದೇಶವನ್ನು ಆಶಿಸುತ್ತೇವೆ. ನಮ್ಮ UT ಖಾದರ್ ಅವರು UCS ಭಟ್ರ ಬಗ್ಗೆ ಹೇಳುವಾಗ ನಾನು ಈ ಪ್ರದೇಶದಲ್ಲಿ ಇದ್ದುಕೊಂಡು ಅವರ ಬಗ್ಗೆ ಬಹಳಷ್ಟು ತಿಳಿದವನು. ಈ ಭಾಗದಲ್ಲಿ ನನ್ನ ಲೆಕ್ಕದಲ್ಲಿ 50 ಶತಮಾನಕ್ಕಿಂತ ಜಾಸ್ತಿ ಜಾಗ ಇದ್ದಂಥ ಒಡೆಯ ಯಾರಂದರೆ UCS ಭಟ್. ಇವರಲ್ಲ, ಇವರ ತಂದೆ. ನಾನು ಈ ವಿಷಯವನ್ನು ಯಾಕೆ ಪ್ರಸ್ತಾವನೆ ಮಾಡ್ತೇನೆ ಅಂದರೆ, ಕಳೆದ ಒಂದು 7-8 ವರ್ಷಗಳ ಮುಂದೆ ಇಲ್ಲಿ ನಮ್ಮ ನಾಗಕನ್ನಿಕಾ ರಕ್ತೇಶ್ವರಿಯ ಒಂದು ಗುಡಿಯನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಅಲ್ಲಿ ಒಂದು UCS ಭಟ್ರು ಒಂದು 10 ಸೆನ್ಸ್ ಜಾಗ ಇತ್ತು. ನಾನು ಮತ್ತು ಭಗವಾನ್ ಎದುರಿನಲ್ಲಿದ್ದಾರೆ, ಮುಖಕ್ಕೆ ಕೈ ಹಿಡಿದಿದ್ದಾರೆ. ಭಗವಾನ್ರವರು ಇವರ ಮನೆಗೆ ಹೋದೆವು. ಮನೆಗೆ ಹೋಗಿ ವಿಷಯವನ್ನೆಲ್ಲ ಹೇಳಿದೆವು. ಆ ಜಾಗವನ್ನು ನಾವು ಕಟ್ಟುವಂತಹ ದೈವಸ್ಥಾನಕ್ಕೆ ಬಿಟ್ಟು ಕೊಡಬೇಕು ಅಂತ. ಖಾಲಿ ಬಿಟ್ಟು ಕೊಡಬೇಡಿ, ಅದಕ್ಕೆ ಏನು ನಮ್ಮ ಕೈಯಲ್ಲಿ ಆಗ್ತದೆ ಅಷ್ಟು ನಾವು ಕೊಡ್ತೇವೆ ಎನ್ನುವಂತಹ ಮಾತನ್ನು ಹೇಳಿದರು. ಆಗ ಅವರ ಕಣ್ಣಿನಲ್ಲಿ ನೀರು ಬಂತು. ಅವರ ಖಾಲಿ ಕಣ್ಣಿನಲ್ಲಿ ನೀರು ಬಂದದಲ್ಲ, ಅದ್ದು ಬಿಟ್ಟರು. ಚಂದ್ರಾಶ್ರೇ, ಉಳ್ಳಾಳ ಪೆರ್ಮನೂರಿನಲ್ಲಿ 50 ಭಾಗ ಭೂಮಿ ನಮ್ಮ ತಂದೆಯದು. ನನ್ನ ಮಗ ಈಗ ಬೆಂಗಳೂರಿನಲ್ಲಿ ಓದ್ತಾ ಇದ್ದಾನೆ. ಆಗ ಇವರನ್ನ ಓದ್ತಾ ಇರಬೇಕು ಬ್ಯಾಂಗ್ಳೂರಿನಲ್ಲಿ. ಬರೇ ಒಂದು ರೂಮಿನಲ್ಲಿ ಅವರು ವಾಸ್ತವ ಮಾಡಿಕೊಂಡಿದ್ದಾರೆ. ಮೊನ್ನೆ ತಾನೇ ಆ ರೂಮ್ ಕೂಡ ಕಳವಾಯಿತು. ಇಷ್ಟು ಜಾಗ ಇದ್ದರೂ ನಮಗೂ ಒಂದೇ ಒಂದು ಇಂಚ್ ಜಾಗ ನಮ್ಮಲ್ಲಿಲ್ಲ. ನಮಗೆ ಕೂಡ ಮನಸ್ಸಿಗೆ ಬೇಸರ ಆಯಿತು. ಭಗವಾನ್ ಹೇಳಿದ, ಇವತ್ತು ಮಾತಾಡೋದು ಬೇಡ, ನಾವು ಹೋಗುವ ಅಂತ. ಹಾಗೆ ನಾವು ಬಂದೆವು. ಬಂದು 2 ದಿವಸ ಆಗುವಾಗ ಅವರೇ ಫೋನ್ ಮಾಡಿದ್ರು, ನೀವು ಬನ್ನಿ ಮಾತಾಡುವ ಅಂತ ಹೇಳಿದರು. ನಿಮಗೆ ಎಷ್ಟು ಕೊಡಲಿಕ್ಕೆ ಸಾಧ್ಯ ಇದೆ ಅಷ್ಟು ಕೊಡಿ, ನಾನು ಇಷ್ಟು ಕೊಡಬೇಕು ಅಷ್ಟು ಕೊಡಬೇಕಂದ್ರೆ ನಾನು ಒತ್ತಾಯ ಮಾಡಲ್ಲ. ಹಾಗೆ ನಾವು ನಮ್ಮಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟನ್ನು ಕೊಟ್ಟು ಅವರ ಗೌರವಕ್ಕೆ ಅವರ ಹೆಸರು ಈಗ ಕೂಡ ನಾವು ಉಲ್ಲೇಖ ಮಾಡ್ತಾ ಇದ್ದೇವೆ. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಇವತ್ತು ನಾನು ಹೇಳಿದ ಹಾಗೆ 50 ಭಾಗದ ಜನರು ಮನೆ ಕಟ್ಟಿದ್ರಿದ್ರೆ UCS ಭಟ್ರವರ ಅವರ ಜಾಗದಲ್ಲಿ ಒಳ್ಳೆಯ ಹೃದಯವಂತಿಗೆ ಹಲವಾರು ಜನಗಳು ದೇವರಲ್ಲಿ ಅವರಿಗೆ ಪ್ರಾರ್ಥನೆ ಮಾಡಿರ್ಬೋದು. ಆದರೂ ಅವರೀಗ ಏನೋ ದೇವರ ದಯದಿಂದ ಸುಖಿಯಾಗಿದ್ದಾರೆ. ಅದು ಒಂದು ಭಾಗ ಬೇರೆ.
ಇವತ್ತು ಒಳ್ಳೆಯ ಸಭಾಭವನವನ್ನು ಮಾಡಿದ್ದೀರಾ. ಈ ಒಂದು ಸಭಾಭವನ ಇದು ಇಡೀ ಕ್ರಿಶ್ಚಿಯನ್ ಸಮುದಾಯದ ಅಂತರಂಗದ ಭಕ್ತಿಯ ಪ್ರತೀಕವಾದಂತಹ ಈ ಒಂದು ಸಭಾಭವನ ಇದು ಮುಂದೆ ಖಾಲಿ ಸಭಾಭವನ ಆಗಬಾರ್ದು, ಉಳ್ಳಾಳದ ಸೌಹಾರ್ದದ ಸಭಾಭವನ ಆಗಬೇಕು. ಉಳ್ಳಾಳದ ಸೌಹಾರ್ದದ ಸಭಾಭವನ ಆಗಬೇಕು. ಎಲ್ಲ ಬಂಧುಗಳಲ್ಲಿ ನಾನು ಕೇಳಿಕೊಳ್ಳುವುದೇನೆಂದರೆ, ಮಂಗಳೂರು ಆಚೆ ಈಚೆ ಹೋಗುವುದಕ್ಕಿಂತ ನಿಮ್ಮ ಕಾಲ ಹತ್ರ ಇರುವಂಥ ಈ ಸಭಾಭವನವನ್ನು ನಾವೆಲ್ಲ ಉಪಯೋಗಿಸಿಕೊಳ್ಳೋಣ. ಒಂದಿಷ್ಟು ಈ ಕ್ಷೇತ್ರಕ್ಕೆ ನಾವು ನಮ್ಮಿಂದ ಸಹಾಯ ಮಾಡಿದ ಹಾಗೆ ಆಗ್ತದೆ, ಆ ಪರಮಾತ್ಮನ ಆಶೀರ್ವಾದ ಪಡೆಯೋಣ ಅಂತ ಹೇಳಿಕೊಂಡು ವೇದಿಕೆಯಲ್ಲಿ ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಈ ಸಂಸ್ಥೆಗೆ ತಲೆಬಾಗಿ ನಮಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ವಂದನೀಯ ಫಾದರ್ ಡಾಕ್ಟರ್ JB ಸಲ್ಡನ್ ಅವರು. ಈ ಹಿಂದೆ ನಮ್ಮ ಧರ್ಮ ಕೇಂದ್ರದಲ್ಲಿ ಪ್ರಧಾನ ಧರ್ಮಗುರುಗಳಾಗಿದ್ದುಕೊಂಡು ಈ ಸಭಾಭವನವನ್ನು ಪ್ರಾರಂಭಿಸಿದವರು. ಧರ್ಮ ಕೇಂದ್ರದ ಭಕ್ತಾದಿಗಳ ಸರ್ವಾಂಗೀಣ ಪ್ರಗತಿಗಾಗಿ ಶ್ರಮಿಸಿದಂಥವರು ಮಾತ್ರವಲ್ಲದೆ ಪರಿಸರದ ಸರ್ವ ಧರ್ಮದ ಜನರು ನಮ್ಮ ಗುರುಗಳು ಎಂಬಂತೆ ಗುರುತಿಸಿಕೊಂಡಿದ್ದವರು. ಸೌಹಾರ್ದತೆಯನ್ನು ಸರ್ವ ಧರ್ಮದ ಜನರಲ್ಲಿ ಬೆಳೆಸಿದಂಥವರು. ಮಂಗಳೂರು ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಹಾಗೂ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶದ ಸ್ಪಿರಿಚುವಲ್ ಡೈರೆಕ್ಟರ್ ಆಗಿರುವಂಥ ಪ್ರಸ್ತುತ ಬಿಜಯ್ ಸಂತ ಝೇವಿಯರ್ ಚರ್ಚ್ನ ಪ್ರಧಾನ ಧರ್ಮಗುರುಗಳಾಗಿರುವಂಥ ವಂದನೀಯ ಫಾದರ್ JB ಸಲ್ಡನ್ ರವರಿಂದ ಈಗ ಸಂದೇಶ. ಸಭಾಭವನದ ಕೆಲಸವನ್ನು ಮುಗಿಸಿ ಇಂದು ಉದ್ಘಾಟನೆಯಾಗಿದೆ ಅಂತ ಹೇಳುವಾಗ ನನಗಂತೂ ಈ ಸಭಾಭವನದ ಕೆಲಸವನ್ನು ಆರಂಭಿಸಿದ ನನಗೆ ಅತೀವ ಸಂತೋಷವಾಗುತ್ತದೆ. ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟೋ ಹಾಗೂ ಇಡೀ ಸಮುದಾಯವನ್ನು ಕೊಂಡಾಡುತ್ತೇನೆ. ಕಾಂಗ್ರ್ಯಾಚುಲೇಷನ್ಸ್ ಫಾದರ್ ಸಿಪ್ರಿಯನ್ ಪಿಂಟೋ. ಶ್ರೀದ ಚಂದ್ರಹಾಸು ಉಳ್ಳಾಲ್ರವರು ಹೇಳಿದ ಪ್ರಕಾರ ಸಭಾಭವನ ಕೇವಲ ಸಭಾಭವನವಾಗಿ ಉಳಿಯುವುದು ಬೇಡ, ಬದಲಾಗಿ ಎಲ್ಲ ಸಮುದಾಯದವರನ್ನು ಒಟ್ಟಿಗೆ ತರುವಂತಹ ಸಮುದಾಯ ಭವನವಾಗಿ ಮಾರ್ಪಡಲಿ ಎಂಬುದೇ ನನ್ನೊಂದು ಹಾರೈಕೆಯಾಗಿದೆ. ಇಲ್ಲಿ 7 ವರ್ಷಗಳ ಸೇವೆ ಸಲ್ಲಿಸುತ್ತಿದ್ದಾಗ ಇಲ್ಲಿ ಸರ್ವಧರ್ಮದವರೊಡನೆ ಬೆರೆತುಕೊಂಡು ಜೀವಿಸುವಂತಹ ಒಂದು ಪ್ರಯತ್ನವನ್ನು ಇಲ್ಲಿಯ ಸಮುದಾಯ ಮಾಡಿದೆ. ಉಳ್ಳಾಲ ಅಂತ ಹೇಳುವಾಗ ಸರ್ವೇಸಾಮಾನ್ಯವಾಗಿ ಎಲ್ಲರೂ ಮಾತಾಡುವುದು ದೊಂಬಿ ಗಲಾಟೆ, ಆದರೆ ಅದು ಮಾಧ್ಯಮದಲ್ಲಿ ಇಲ್ಲಿನ ಜನರು ಒಟ್ಟಾಗಿ ಸೇರಿ ಜೀವಿಸ್ತಾರೆ ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗದು. ಉಳ್ಳಾಲದಲ್ಲಿರುವ ಪೂಜನೀಯವಾದ ಪವಿತ್ರ ಪುಣ್ಯಕ್ಷೇತ್ರ ಸೈಯದ್ ಮದನಿ ದರ್ಗಾವಿರಲಿ, ಶ್ರೀ ಚಿರುಂಬ ಭಗವತಿ ಪುಣ್ಯಕ್ಷೇತ್ರವಿರಲಿ, ಸಂತ ಸೆಬಾಸ್ಟಿಯನ್ ಪುಣ್ಯಕ್ಷೇತ್ರವಿರಲಿ, ಇದಕ್ಕೆಲ್ಲಕ್ಕೂ ಒಂದು ರೀತಿಯ ಸಾಮ್ಯತೆ ಇದೆ, ಒಂದು ರೀತಿಯ ವಿಶೇಷ ಸಂಬಂಧವಿದೆ. ಕ್ರೈಸ್ತ ಬಾಂಧವರು ಕೇವಲ ಸಂತ ಸೆಬಾಸ್ಟಿಯನ್ ಪುಣ್ಯಕ್ಷೇತ್ರದಲ್ಲಿ ಮಾತ್ರ ದೇವರಿದ್ದಾರೆ ಅಂತ ನಂಬುವುದಿಲ್ಲ, ಬದಲಾಗಿ ಸೈಯದ್ ಮದನಿ ದರ್ಗಕ್ಕೆ ಹೋದರೂ, ಚಿರುಂಬ ಭಗವತಿ ದೇವಸ್ಥಾನಕ್ಕೆ ಹೋದರೂ ಅಲ್ಲಿ ದೇವರ ಸಾನ್ನಿಧ್ಯವಿದೆ ಎಂಬುದನ್ನು ಒಪ್ಪಿಕೊಳ್ಳುತ್ತಾರೆ. ವಿಶೇಷವಾಗಿ ಉರುಸ್ ಕಾರ್ಯಕ್ರಮ 5 ವರ್ಷಕ್ಕೊಮ್ಮೆ ನಡೆಯುವಾಗ ಆ ಕಡೆ ಬರುವವರು ಶ್ರೀ ಚಿರುಂಬ ಭಗವತಿ ದೇವಸ್ಥಾನಕ್ಕೂ ಹೋಗುತ್ತಾರೆ, ಸಂತ ಸೆಬಾಸ್ಟಿಯನ್ ದೇವಾಲಯಕ್ಕೂ ಬರುತ್ತಾರೆ. ಇಲ್ಲಿ ಬರುವ ಭಕ್ತಾದಿಗಳು ಆ ಪುಣ್ಯ ಕ್ಷೇತ್ರಗಳಿಗೂ ಕೂಡ ಹೋಗ್ತಾರೆ ಅಂತ ಹೇಳುವಾಗ ಒಂದು ರೀತಿಯ ಅನ್ಯೋನ್ಯತೆ. ನನಗೆ ವಿಶೇಷವಾಗಿ ಈ 3 ಪವಿತ್ರ ಪುಣ್ಯಕ್ಷೇತ್ರಗಳೊಂದಿಗೆ ಈ ಬದಿಯಲ್ಲಿರುವ ಈ ಭಜನಾ ಮಂದಿರ, ಪ್ರಾರ್ಥನೆ ಮಾಡುವ ಮಂದಿರ ಖಂಡಿತವಾಗಿಯೂ ಒಂದು ಪವಿತ್ರವಾದ ಜಾಗ. ನಮ್ಮೊಡನೆ ಹಾಗೂ ಅಲ್ಲಿ ಭಜನೆ ಒಟ್ಟಿಗಿನ ಇರುವ ಸಮುದಾಯದೊಂದಿಗೆ ಒಂದು ವಿಶಿಷ್ಟವಾದ ಸಂಬಂಧ. ನಾನೊಂದು ನಿಮಗೊಂದು ಚಿಕ್ಕ ಉದಾಹರಣೆ ಕೊಡಲಿಕ್ಕೆ ಇಚ್ಛಿಸ್ತೇನೆ. ಡಿಸೆಂಬರ್ 25 ಕ್ರಿಸ್ಮಸ್ ಹಬ್ಬ ನಮಗೆ ಅಂತೂ ಬಹಳ ಪೂಜನೀಯವಾದ
ಒಂದು ಪವಿತ್ರ ದಿನ. ನಮ್ಮಲ್ಲಿ ಹಲವಾರು ಪೂಜಾ ವಿಧಿಗಳು ಇಲ್ಲಿ ನಡೆಯುತ್ತವೆ. ಅದೇ ದಿನ ಈ ಭಜನಾ ಮಂದಿರದಲ್ಲಿ ವಾರ್ಷಿಕೋತ್ಸವ. ಅಲ್ಲಿ ಭಜನೆ ಮಾಡುವಾಗ ಬೆಳಿಗ್ಗೆ 5 ಗಂಟೆಗೆ ಬೆಳ್ಳಂಬೆಳಗ್ಗೆ ಆರಂಭವಾದರೆ ಅದು ಮಧ್ಯರಾತ್ರಿ ತನಕ ಇರ್ತದೆ. ಇಲ್ಲಿ ನಮ್ಮ ಚರ್ಚೆಯಲ್ಲಿ ಪೂಜೆ ನಡೆಯುವಾಗ ಅವರು ಶಬ್ದ ಮಾಡುವುದಂತಲ್ಲ, ಕೆಲವೊಮ್ಮೆ ಎರಡೂ ಕಡೆಯ ಶಬ್ದಗಳು ಸೇರುವಾಗ ಅದು ಭಗವಂತನ ಭಜನೆ ಪೂಜೆ ಎರಡು ಒಟ್ಟಿಗೆ ಸೇರುವಾಗ ಸಮಸ್ಯೆ ಆಗ್ತಾ ಇರ್ತಿತ್ತು. ನಾನೊಮ್ಮೆ ಅಲ್ಲಿಯ ಅಧ್ಯಕ್ಷರ ಹತ್ರ ಒಂದು ಕಿವಿ ಮಾತು ಹೇಳಿದೆ, ನಮ್ಮಲ್ಲಿ ಇಂತಿಂದು ಗಂಟೆಗೆ ಒಂದು ಪೂಜೆ ನಡೀತಾ ಇದೆ, ಆಗ ನಿಮ್ಮ ವಾಲ್ಯೂಮನ್ನು ಸ್ವಲ್ಪ ಕಡಿಮೆ ಮಾಡಿ. ಅವರಿಗೆ ಇಷ್ಟು ಒಂದು ರೀತಿಯ ಮುಜುಗರವಾದಂತ ಹೇಳಿದ್ರು. ಸರ್, ನಮಗೆ ಅದು ಗೊತ್ತೇ ಇರಲಿಲ್ಲ. ಅದೇ ದಿನ ಅಲ್ಲಿರುವ ಆ ಹಾರ್ನ್ ಏನಿದೆ ಅದನ್ನು ತಿರುಗಿಸಿ ಬಿಟ್ಟರು. ಈ ಪೂಜೆ ನಡೆಯುವ ವೇಳೆಯಲ್ಲಿ ಆ ಸೌಂಡನ್ನು ಮಿನಿಮಮ್ ಮಾಡಿದೆ, ಅಂದರೆ ಯಾವುದೇ ರೀತಿಯ ಉಪದ್ರವ ಇಲ್ಲಿ ಆಗಲಿಲ್ಲ. ಅಂತಹ ರೀತಿಯ ಒಂದು ಅನ್ಯೋನ್ಯತೆ ಅದು ಖಂಡಿತವಾಗಿಯೂ ನಾವೆಲ್ಲರೂ ಒಟ್ಟಿಗೆ ಸೇರಿ ಆ ಭಗವಂತನನ್ನು ಆಶೀರ್ವಾದ ಪಡೆಯುವಂಥ ಸಮುದಾಯಗಳು ಒಟ್ಟಾಗಿ ಮಾಡಲಿಕ್ಕೆ ಅದು ಸಾಧ್ಯ ಎಂಬ ಆ ಒಂದು ಸೌಹಾರ್ದತೆಯ ಕೇಂದ್ರ ಇಲ್ಲಿದೆ, ಈ ಉಳ್ಳಾಲದಲ್ಲಿದೆ ಅಂತ ಹೇಳಲು ನನಗಂತೂ ಸಂತೋಷವಾಗುತ್ತದೆ. ಸಮುದಾಯ ಭವನ ಸರ್ವಧರ್ಮದ ಸಮಾನತೆಯನ್ನು ಸಾರುವಂತಹ ಒಂದು ಕೇಂದ್ರವಾಗಬೇಕಂತ ನಾನು ಕೇಳಿದೆ. ನನ್ನದು ಕೂಡ ಅದೇ ಆಶಯ. ಹೊಸಕರಲ್ ಟಿವಿ ಅವರು ಡಿಸೆಂಬರ್ 20ರಂದು ನಾನು ತಿಳಿದಿರುವ ಪ್ರಕಾರ ಇಲ್ಲಿ ಸರ್ವಧರ್ಮದವರನ್ನು ಒಟ್ಟಿಗೆ ಸೇರಿಸಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತೇವೆ ಅಂತ ಕೇಳಿದ್ದೇವೆ. ನಮ್ಮ ವಿದ್ಯಾಧರ್ ಶೆಟ್ಟಿ ಅವರು ಕೂಡ ಇಲ್ಲಿ ಇದ್ದಾರೆ. ಅದೊಂದು ಭಾಗ್ಯ ಅಂತಲೇ ನಾವು ಗ್ರಹಿಸಬೇಕು. ಇಲ್ಲಿ ಎಲ್ಲ ಸಮುದಾಯರು ಬಂದು ಈ ಹಾಲಿನಲ್ಲಿ ಒಟ್ಟಿಗೆ ಸೇರಿ ಒಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಬಹುದು ಎಂಬ ಒಂದು ಚಿಂತನೆಯನ್ನು ವಂದನೀಯ ಫಾದರ್ ಸಿಪ್ರಿಯನ್ ರವರು, ಅದೇ ರೀತಿ ವಿವಿಧ ಸಮುದಾಯಗಳಿಗೆ ಸೇರಿದವರು ಈ ನಿರ್ಧಾರವನ್ನು ಮಾಡಿದ್ದಾರೆ ಅಂತ ಹೇಳುವಾಗ ಖಂಡಿತವಾಗಿಯೂ ಈ ಸಮುದಾಯ ಭವನ ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ಸೇರಿಸಿ ಮುಂದಕ್ಕೆ ಹೋಗುವಂತಹ ಒಂದು ಭವನವಾಗಿ, ಸಮುದಾಯ ಭವನವಾಗಿ ಖಂಡಿತವಾಗಿಯೂ ಮುಂದಕ್ಕೆ ಹೋಗ್ತದೆ. ಇದು ಖಂಡಿತವಾಗಿಯೂ ಶ್ಲಾಘನೀಯ विषय. मोगाच्या पेरमणूर फिरगज घराणो तुम्ही सोमेस्तानी विगारा सांगाता हात मिळवून हे सोबीत बांधाप आसा केला. आम्ही 100 वर्सां वयली चरित्र पळयत आसतना सुरवेर तावन हांगासर आयिल्ले ह्या जाग कितें आसात ते मुखेली जावन हो समुदाय बळादी करूंक कारण जाल्यात. मणसिंजर मास्करेनस आदी मगा 100 वर्सां लागीं 1 वर्स उणें हांगासर आरंभ केल्लें इस्काल, प्राथमीक इस्काल वाडोवन येता आसतना बाप हॅरीन हायस्कूल सुरू केल्लें. थंय तावन आमच्या फिरगजेक एक आधुनीक युग आरंभ जालो म्हण हांव चिंता. बाप हॅरी तावन आयलेल्या हर एका ह्या जागान आपापलो वावर करून हो समुदाय बांदून हाडला. मात न्ही, मंगळूर दियेसेजींत निजायकी फामाद जाल्लो एक समुदाय पेरमणूरचो समुदाय भवन तुम्ही बांदला. आतां समुदाय बांदचें काम बळादीक रितीन करूंक आसा. आमच्या पैकी सळावत लोक दुबळो आनी ह्या दुबळ्यांच्या गरजा पावच्याक ह्या समुदाय भवनाचो आदाय उपकारा पडटलो. विशेश जावन शतमान उत्सव आचरण करता आसतना हांगासर घरां बांदिचें म्हणलें एक योजन आमच्या कथोलिक सभेचो आतांचो अध्यक्ष आसा ताणें सांगली. ती उतरां आसात ताका दवरिल्ले पयशे आसले, पूण विविध अडखळी आसात. पूण ते जर तर तें दुबळ्यांक घरां बांदचें काम, ह्या दुबळ्यांच्या गरजांक स्पंदन जावचें तसलें काम विगारा सांगता तुम्ही गवळी परिशद सांद्यांनी आनी फिरगज घरांनी सांगता मेळोवन केलें जाल्यार निजायकी एका हंताक मुखार पावता आसतना पेरमणूर फिरगज सर फिरगजांक एक आदर्श जातले म्हणली म्हजी पातयेनी. तुमकां सोमेस्तांक हांव बरें मागतां. विश यू ऑल द बेस्ट आ್ಯಂಡ್ ಗಾಡ್ ಬ್ಲೆಸ್ ಯು. ತಮಗೆ ವಂದನೆಗಳು. ಇದೀಗ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದಾರೆ. ಪ್ರಥಮ ಬಾರಿಗೆ ನಮ್ಮ ಧರ್ಮ ಕೇಂದ್ರದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮಂಗಳೂರು ದಕ್ಷಿಣ ಕ್ಷೇತ್ರದ ವಿಧಾನಸಭಾ ಶಾಸಕರು ಡಿ ವೇದವ್ಯಾಸ್ ಕಾಮತ್ರವರು. ಅವರನ್ನು ಧರ್ಮ ಕೇಂದ್ರದ ಪರವಾಗಿ ಮೊದಲು ಸನ್ಮಾನಿಸಬೇಕಾಗಿ ಪ್ರಥಮತವಾಗಿ ಭಾಳ ಸುಂದರವಾದಂಥ ಈ ಒಂದು ಆಡಿಟೋರಿಯಮನ್ನು
ಲೋಕಾರ್ಪಣೆ ಮಾಡುವಂಥ ಶುಭ ಸಂದರ್ಭದಲ್ಲಿ ನಾವು ಸೇರಿದ್ದೇವೆ. ಒಂದು ಸುಂದರವಾದ ಆಡಿಟೋರಿಯಂ ನಾಳೆಯಿಂದ ಈ ಭಾಗದ ಎಲ್ಲ ಜನರಿಗೆ ಅವಕಾಶವನ್ನು ದೊರಕಿಸುವ ಮುಖಾಂತರ ಬಹಳ ಯಶಸ್ವಿಯಾದ ಕೊಡುಗೆಯನ್ನು ಸೆಬಾಸ್ಟಿಯನ್ ಚರ್ಚ್ ಮುಖಾಂತರ ಕೊಡ್ತಾ ಇದ್ದೀರಿ. ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಅಭಿವಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಈ ಒಂದು ಸಭಾಂಗಣ ಬಹಳ ಯಶಸ್ವಿಯಾಗಿ ನಿರ್ಮಾಣಗೊಂಡಿದೆ. ಯಾವುದೇ ಒಂದು ಸಭಾಂಗಣ ಬಹಳ ಯಶಸ್ವಿಯಾಗಿ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ಅವರ ಮನಸ್ಸಿನ ಭಾವನೆಗಳು ನಮಗೆ ಬಹಳ ವಿಶೇಷವಾಗಿ ಈ ಕೆಲಸ ಕಾರ್ಯಗಳನ್ನು ಕಂಡಾಗ, ಈ ಸಭಾಂಗಣವನ್ನು ಕಂಡಾಗ ಬಹಳ ಮನಸ್ಪೂರ್ವಕವಾಗಿ ಬಹಳ ಮನಸ್ಸಿನ ವಿಶೇಷ ಮುತುವರ್ಜಿ ಕಾಳಜಿಯನ್ನು ವಹಿಸಿಕೊಂಡು ಮಾಡಿದಂಥ ಕೆಲಸ ಅಂತೇಳಿ ನಮ್ಗೆ ಗೊತ್ತಾಗ್ತದೆ. ಬಹಳ ಸುಂದರವಾಗಿ ಮೂಡಿಬಂದಂಥ ಈ ಒಂದು ಸಭಾಂಗಣ ಮುಂದಿನ ದಿನಗಳಲ್ಲಿ ಹಲವಾರು ಸಾವಿರಾರು ಕಾರ್ಯಕ್ರಮಗಳನ್ನ ಆಗುವ ಮುಖಾಂತರ ಅದೆಷ್ಟೋ ಸುಂದರ ನೆನಪುಗಳನ್ನು ಕೂಡಿಸುವಂಥ ಕಾರ್ಯಕ್ರಮಗಳಾಗಿ ಬಹಳ ಯಶಸ್ವಿಯಾಗಿ ಜೀವನದಲ್ಲಿ ಸಾವಿರಾರು ಜನರಿಗೆ ಈ ಒಂದು ಸಭಾಂಗಣದ ಪೂರಕವಾದ ವಾತಾವರಣವನ್ನು ಅವಕಾಶವನ್ನು ಕಲ್ಪಿಸಿಕೊಡುವಂಥ ಒಂದು ಯಶಸ್ವಿಯಾದ ಕಾರ್ಯಕ್ರಮ ಇವತ್ತಿನದು ಆಗ್ತಾ ಇದೆ. ಇವತ್ತು ಈ ಸಭಾಂಗಣದ ಉದ್ಘಾಟನಾ ಸಂದರ್ಭದಲ್ಲಿ ಸ್ವಲ್ಪ ಬರುವಂಥ ಸಂದರ್ಭದಲ್ಲಿ ತಡವಾಗಿದೆ, ಕ್ಷಮೆಯನ್ನು ಯಾಚಿಸ್ತೇನೆ. ನಾನು ಮಂಗಳೂರಿನ ಆ ಭಾಗದ ಬೆಂಗ್ರೆ ಪರಿಸರಕ್ಕೆ ಕಾರ್ಯಕ್ರಮಕ್ಕೆ ಹೋಗಿ ಅದ ನಂತರ ಬೋಟ್ ಮುಖಾಂತರ ಮಂಗಳೂರಿನ ಬಂದರಿಗೆ ಬಂದು ಅಲ್ಲಿಂದ ರೋಡ್ ಮುಖಾಂತರ ಇಲ್ಲಿ ಬರಬೇಕಾಯಿತು. ಹಾಗಾಗಿ ಅಲ್ಲಿ ಕಾರ್ಯಕ್ರಮ ಸ್ವಲ್ಪ ತಡವಾಯಿತು. ಇಲ್ಲಿ ಬರುವಾಗ ತಡವಾಗಿ ಬಂದಿದ್ದೇನೆ ಅಂತ ಹೇಳೋದ್ರ ದೃಷ್ಟಿಯಲ್ಲಿ ನಾನು ವಿಶೇಷವಾದಂಥ ಬಿಷಪ್ ಅವರ್ತ ಮತ್ತು ಧರ್ಮಗುರುವರ್ತ ಕ್ಷಮೆಯನ್ನು ಯಾಚಿಸ್ತಾ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಅದ್ಧೂರಿಯಾಗಿ ಬಹಳ ಮನಸ್ಸಿಗೆ ಮುಟ್ಟುವಂಥ ರೀತಿಯ ಬಹಳ ಯಶಸ್ವಿಯಾದ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಸಂತೋಷವನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಇದ್ದೇನೆ. ಕಾರ್ಯಕ್ರಮದ ನನಗೆ ಮಾತನಾಡುವ ಮುಂಚೆ ನನಗೆ ಸನ್ಮಾನವನ್ನು ಮಾಡಿದರು. ನನಗೂ ಗೊತ್ತಿಲ್ಲ, ನಾನು ಭಿಕ್ಷಾ ಪತ್ರ ಕೇಳಿದೆ, ಕಾಲ ಯಾಕೆ ಸನ್ಮಾನ ಮಗ ಗೊತ್ತು ನೀವು ಶಾಸಕರು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಅವರು ಹೇಳಿದರು. ಆಯಿತು, ಬಿಷಪರು ಹೇಳಿದ ಕಾರಣ ಅವರು ಧರ್ಮಗುರುಗಳು, ಅವ್ರು ಹೇಳಿದ ಮಾತಿಗೆ ನಾವು ಯಾವತ್ತೂ ಪ್ರಶ್ನೆಯನ್ನು ಮಾಡಬಾರ್ದಂತೆ. ಹಾಗಾಗಿ ಅವ್ರು ಹೇಳಿದಾಗ ನಾನು ತಕ್ಷಣ ಆಯಿತು ಅಂತೇಳಿ ಒಪ್ಪಿಕೊಂಡೆ. ಆದರೆ ನನಗೆ ವಿಶೇಷವಾದ ಈ ಸನ್ಮಾನ ಹಲವು ಕಡೆಗಳಲ್ಲಿ ನನಗೆ ಸಂತೋಷ ಇದೆ. ನೇತ್ರಾವತಿ ಬ್ರಿಡ್ಜಿನ ನಂತರ ಆ ಒಂದು ಸೆಬಾಸ್ಟಿಯನ್ ಶಾಲೆಗೆ ಪಕ್ಕ ಹೋಗುವಂಥ ಅಥವಾ ಅದ ನಂತರ ನದಿಯ ಭಾಗದಲ್ಲಿರುವಂಥ ಒಂದು ಚೇಪಳಿಗೆ ಹೋಗುವಂಥ ಅಲ್ಲಿಯ ತನಕ ಮಂಗಳೂರು ದಕ್ಷಿಣಕ್ಕೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲೇ ಬರ್ತದೆ. ಹಾಗಾಗಿ ನನಗೆ ಖುಷಿ ಏನು ಅಂತ ಹೇಳಿದ್ರೆ ಅಲ್ಲಿ ಆ ಒಂದು ತಮ್ಮ ಚರ್ಚಲ್ಲಿ ಕೆಲಸ ಮಾಡಿ ಅವರು ನನಗೆ ಕರೆದು ಸನ್ಮಾನವನ್ನು ಮಾಡಿದರು. ಆ ರಸ್ತೆಗೆ ಬರುವಂಥ 2 ಪ್ರಮುಖ ರಸ್ತೆ, ಕಾಂಕ್ರೀಟೀಕರಣ ರಸ್ತೆ ಕೂಡ ನಾನು ಬಂದ ನಂತರ ನನ್ನ ಕೈಯಲ್ಲಿ ಅದಕ್ಕೆ ಶಿಲಾನ್ಯಾಸ ಮಾಡಿ ಅವತ್ತು ಕಾಂಕ್ರೀಟ್ ರಸ್ತೆ ಆಯಿತು. ಸರಿಸುಮಾರು ಒಂದು 2-2.5 ಕೋಟಿ ರೂಪಾಯಿಯಲ್ಲಿ 2 ರಸ್ತೆಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೀವಿ. ಹಾಗಾಗಿ ಅವರು ಕರೆದು ಸನ್ಮಾನವನ್ನು ಮಾಡಿದರು ಅವತ್ತು ಚರ್ಚಿನಲ್ಲಿ. ಹಾಗಾಗಿ ಕೆಲಸ ಮಾಡಿ ಸನ್ಮಾನವನ್ನು ಪಡ್ಕೊಳ್ಳುವಂಥದ್ದು ಒಂದು ಭಾಗ. ಇದು ಯಾವುದೇ ಕೆಲಸ ಈ ನಾನು ಸಭಾಂಗಣಕ್ಕೆ ಮಾಡದೆ ಸನ್ಮಾನವನ್ನು ಮಾಡ್ತೀವಿ ಅಂತೇಳಿ ನಮಗೆ ಸ್ವಲ್ಪ ಮುಜುಗರ ಆಗುದು, ಏನು ಯಾಕೆ ಅಂತ ಹೇಳೋದು ಗೊತ್ತಾಗಲ್ಲ. ಆದರೂ ಧರ್ಮಗುರುಗಳು ಮಾಡ್ತಾರೆ ಅಂತ ಹೇಳೋದ್ರ ದೃಷ್ಟಿಯಲ್ಲಿ ಯಾವುದೇ ಪ್ರಶ್ನೆಯನ್ನು ಎತ್ತದೆ ಸಹಜವಾಗಿ ಒಳ್ಳೆ ಭಾವನಾತ್ಮಕವಾಗಿ ಭಾಳ ಖುಷಿಯಿಂದ ಸನ್ಮಾನವನ್ನು ಪಡ್ಕೊಂಡಿದ್ದೇನೆ. ನಾನು ನಿಮಗೆ ಕೈ ಜೋಡಿಸಿ ಶಿರವಾಗಿ ವಂದನೆಗಳನ್ನು ಹೇಳ್ತಾ ಇದ್ದೇನೆ. ಎಲ್ಲೋ ಒಂದು ಕಡೆ ಇನ್ನು ಮುಂದೆ 100 ಕೆಲಸಗಳನ್ನು ಮಾಡಬೇಕು ಅಂತ ಹೇಳುವಂಥ ಜವಾಬ್ದಾರಿ ಇವತ್ತು ಸನ್ಮಾನ ಅಂತೇಳಿ ನಾನು ತಿಳ್ಕೊಳ್ತೇನೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಹಳ ಸಂತೋಷ ಮುಕ್ತವಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಸಂತೋಷಯುತವಾಗಿ ಭಾಗವಹಿಸ್ತಾ ಇದ್ದೇನೆ. ಸಹಜವಾಗಿ ಇಷ್ಟೊಂದು ಸುಂದರವಾದ ಸಭಾಂಗಣ ಮಾಡಬೇಕು ಅಂತ ಹೇಳಿ ಆದರೆ ಸಮಾಜದ ಎಲ್ಲ ವ್ಯಕ್ತಿಗಳು ಐಕ್ಯಮತ್ಯದಿಂದ ಪ್ರಾಮಾಣಿಕವಾಗಿ ಬಹಳ ದೊಡ್ಡ ಪರಿಶ್ರಮದ ಕೆಲಸ ಇದೆ.
ಇಷ್ಟು ಸುಂದರ ಆಗಬೇಕು ಅಂತ ಹೇಳಿದ್ರೆ ಸಮಯದೊಂದಿಗೆ ಬಹಳ ದೊಡ್ಡ ರೀತಿಯ ಖರ್ಚು ವೆಚ್ಚಗಳು ತಗುಲ್ತದೆ. ನನಗೆ ಸತ್ಯವಾಗಿ ನೆನಪಿದೆ, ನಾನು ಶಾಸಕನಾಗಿ ಆಯ್ಕೆಯಾಗಿ ಬಂದ ನಂತರ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪರು ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ನಾನು ಒಂದ್ಸಲ ಗೌರವಾನ್ವಿತ ಬಿಷಪ್ ಅವರಿಗೆ ಫೋನ್ ಮಾಡಿದೆ. ನಾನು ಈ ಮಾತನ್ನು ಯಾಕೆ ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದ್ರೆ, ಎಲ್ಲ ಸಮಾಜದ ವ್ಯಕ್ತಿಗಳು ತಿಳ್ಕೊಳ್ಬೇಕು. ನಾನು ಬಿಷಪ್ರಿಗೆ ಫೋನ್ ಮಾಡಿದೆ. ಕರ್ನಾಟಕ ಸರ್ಕಾರದಲ್ಲಿ ಕ್ರೈಸ್ತ ಅಭಿವೃದ್ಧಿ ನಿಗಮ ಅಂತ ಹೇಳೋದು ನಿಗಮ ಇದೆ. ಅಲ್ಲಿ ಚರ್ಚ್ ಅಭಿವೃದ್ಧಿಗೆ, ಅಲ್ಲ ನಿಮ್ಮ ಕ್ರಿಮೇಷನ್ ನಡೆಯುವಂಥ ಸ್ಮಶಾನ ಅಭಿವೃದ್ಧಿಗೆ, ಅದಕ್ಕೆ ಗೋಡೆ ಅಥವಾ ವಿಶೇಷವಾದಂಥ ಸದ್ಭಾವನಾ ಮಂಟಪ, ಈ ರೀತಿಯ ಹಾಲ್ ಕಟ್ಟುವಂಥ ಅವಕಾಶಗಳ ಹಣವನ್ನು ಸರ್ಕಾರಕ್ಕೆ ಕೊಡ್ತದೆ. ತಮ್ಮ ನೇತೃತ್ವದಲ್ಲಿ ಎಲ್ಲಾದರೂ ಬೇಕು ಅಂತೇಳಿ ಆದರೆ ತಾವೊಂದು ನನಗೆ ಆದೇಶ ಕೊಟ್ಟರೆ ಅದನ್ನು 100ಕ್ಕೆ 100 ನಾನು ಯಶಸ್ವಿಯಾಗಿ ಅನುಷ್ಠಾನ ಮಾಡ್ತೇನೆ ಅಂತೇಳಿ ಅವ್ರಿಗೆ ಕೇಳಿದೆ. ಆದರೆ ಗೌರವಾನ್ವಿತ ಬಿಷಪ್ರು, ನನಗೆ ಅವಳ ಬಗ್ಗೆ ಬಹಳ ಗೌರವ. ಅವರು ಬಿಷಪ್ ಆಗಿ ಪದಗ್ರಹಣವಾಗುವಂಥ ಸಂದರ್ಭದಲ್ಲಿ ನಾನು ಶಾಸಕನಾಗಿ ಆ ಮಿಲಾಗ್ರಿಸ್ ಚರ್ಚಿನ, ಆ ಮಿಲಾಗ್ರಿಸ್ ಅಲ್ಲ, ನಮ್ಮದು ರೊಜಾರಿಯೋ ಚರ್ಚ್ ಸಭಾಂಗಣದಲ್ಲಿ ನಾನು ಭಾಗವಹಿಸಿಕೊಂಡಿದ್ದೆ. ಅವ್ರು ಹೇಳಿದರು, ಮಿಸ್ಟರ್ ಕಾಮತ್, ನೀವು ಕೇಳಿದ್ರಿ ಬಹಳ ಸಂತೋಷ. ಹಲವು ಕಡೆಗಳಲ್ಲಿ ನಾವು ಶಾಸಕರ ಹತ್ರ ಹೋಗಿಯೋ, ಮೇಯರ್ ಹತ್ರ, ಜನಪ್ರತಿನಿಧಿ ಹತ್ರ, ಕೌನ್ಸಿಲರ್ ಹತ್ರ ಅಥವಾ ಪಂಚಾಯತ್ ಮೆಂಬರ್ ಹತ್ರ ಹೋಗಿ ಕೇಳಬೇಕು. ಆದರೆ ನೀವಾಗಿ ಕರೆ ಮಾಡಿ ಕೇಳಿದ್ರಿ, ಸಂತೋಷ, ನನಗೆ ಬಹಳ ಸಂತೋಷ. ಆದರೆ ಅಗತ್ಯ ಬಿದ್ದು ನಾವು ತಿಳಿಸ್ತೀವಿ, ನಾನು ಕೊಡ್ತೀವಿ ಅಂತ ಹೇಳೋದು ದೃಷ್ಟಿಯಲ್ಲಿ ನಮ್ಮ ಏನಾದರೂ ಬೇಕಾದ್ರೆ ನೀವು ಕೇಳಿದಕ್ಕೆ ಸಂತೋಷ. ಆದರೆ ನಮಗೆ ಯಾವುದೇ ರೀತಿಯ ಸರ್ಕಾರದ ಹಣ ನಾವು ಸ್ವಯಂ ಆಗಿ ಕಟ್ಟುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ, ಮಾಡಿದ್ದೀವಿ. ಹಾಗಾಗಿ ನಾವು ಯಶಸ್ವಿಯಾಗಿ ಬಹಳ ದೊಡ್ಡ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುವಾಗ ಸರ್ಕಾರದ ಯಾವುದೇ ಸದ್ಭಾವನಾ ಮಂಟಪ ಇರ್ಬೋದು, ಈ ರೀತಿಯ ಸಮುದಾಯ ಭವನಕ್ಕೆ ನಾವು ಅನುದಾನವನ್ನು ಪಡ್ಕೊಳ್ಳಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿದ್ರು. ಹಾಗೆ ಅದು ಯಾಕೆ ನಾನು ಹೇಳಿದೆ ಅಂತ ಹೇಳಿದ್ರೆ, ಅವರದು ಕೂಡ ಸಮಾಜದ ಒಡಕತೆಯಿಂದ ಬಹಳ ಸ್ವಾಭಿಮಾನದಿಂದ ಯಾವುದೂ ಇದ್ರೂ ಕೂಡ ನಾವೆಲ್ಲರೂ ಸೇರಿಕೊಂಡು, ನಾವು ಎಲ್ಲರ ಒಟ್ಟು ಮನಸ್ಸಿನಲ್ಲಿ ಸೇರಿಕೊಂಡು ಮನಸ್ಸಾರೆ ತಮ್ಮ ಯಥಾನುಶಕ್ತಿಯಾಗಿ ಇಷ್ಟು ದೊಡ್ಡ ಸಭಾಂಗಣ ಕಟ್ಟಬೇಕು. ಆದರೆ ಬೇರೆ ಬೇರೆ ರೀತಿಯಿಂದ ಸರ್ಕಾರದ ಸವಲತ್ತನ್ನು ಪಡ್ಕೊಂಡು ಕಟ್ಟಬಾರ್ದು ಅಂತ ಹೇಳೋದು ದೊಡ್ಡ ಮನಸ್ಸವರು. ತದನಂತರ ನಾನು ಪುನರಪಿ ಅವರ PR ಆದಂಥ, ಈ ಹಿಂದೆ ಅವರು ನಿಮ್ಮ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದಂಥ ತಮ್ಮ PR ಅವ್ರಿಗೆ ಕರೆ ಮಾಡಿದೆ. ಅವರು ಕೂಡ ಹೇಳಿದರು, ನಾನು ಬಿಷಪ್ ಹತ್ರ ಕೇಳಿ ಹೇಳ್ತೇನೆ ಅಂತೇಳಿ. ಹಾಗಾಗಿ ಸ್ವಾಭಿಮಾನದಿಂದ ಕಟ್ಟುವಂಥ ಕೆಲಸ ಕಾರ್ಯಗಳು ಬಹಳ ಸುಂದರವಾಗಿ ಬರ್ತದೆ, ಬಹಳ ಯಶಸ್ವಿ ಆಗ್ತದೆ, ಬಹಳ ದೊಡ್ಡ ರೀತಿಯ ಕೊಡುಗೆ ಕೊಡ್ತದೆ ಅಂತ ಹೇಳೋದಕ್ಕೆ ಈ ರೀತಿಯ ಸಭಾಂಗಣ ಸಮಾಜದಲ್ಲಿ ಬಹಳ ದೊಡ್ಡ ರೀತಿಯ ಶಕ್ತಿಯನ್ನು ಕೊಡ್ತದೆ ಅಂತ ಹೇಳೋಕೆ ಉಲ್ಲೇಖ ಮಾಡ್ತಾ ಇದ್ದೇನೆ. ಹಾಗಾಗಿ ಈ ಸುಂದರವಾದ ಸಭಾಂಗಣದ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಆದರೆ ನಾವು ಜನಪ್ರತಿನಿಧಿ ಅಂತ ಹೇಳಿದ್ರೆ, ಅದು ನಾನಿರ್ಬೋದು, UT ಖಾದರ್ ಇರ್ಬೋದು, ಇನ್ನು ಯಾರೋ ಜನಪ್ರತಿನಿಧಿಗಳಿರ್ಬೋದು. ಜನಪ್ರತಿನಿಧಿಗಳು ಯಾವತ್ತೂ ಒಂದು 2-3 ಅಂಶಗಳನ್ನು ಬೇಕಂತಲೇ ಮಾಡಲ್ಲ. 2-3 ಅಂಶಗಳನ್ನು ತಮ್ಮ ಜನಪ್ರತಿನಿಧಿ ಆಡ್ಕೊಂಡು ಅದಕ್ಕೂ ಅದು ಆಟೋಮೆಟಿಕ್ ಆಗಿ ಅದು ಅನುಷ್ಠಾನ ಹಾಕೊಂಡು ಬರ್ತದೆ. ಹಾಗಾಗಿ ಆ 2-3 ಅಂಶಗಳು ಯಾವುದು ಅಂತ ಹೇಳಿದ್ರೆ, ಇಲ್ಲ ಕಾರ್ಯಕ್ರಮ ಶುರುವಾದ ನಂತರ ಬರ್ತಾರೆ. ಅದಂತೂ ನಾನೀಗ ಮಾಡಿದ್ದೇನೆ. ಕಾರ್ಯಕ್ರಮ ಶುರುವಾಗಿ ದೀಪ ಪ್ರಜ್ವಲನ ಆದ ನಂತರ ಬಂದಿದ್ದೇನೆ. ಅಥವಾ ಇನ್ನೊಂದೇನು ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಮೈಕ ಸಿಕ್ಕಿದ್ರೆ ಬೇಗದಲ್ಲಿ ಬಿಟ್ಟು ಕೊಡಲ್ಲ, ಅವರು ಮಾತಾಡ್ತಾ ಇರ್ತಾರೆ. ನೀವು ಜಾಸ್ತಿ ತಪ್ಪಳ ತಟ್ಟಿದ್ರೆ ಇನ್ನಷ್ಟು ಮಾತಾಡ್ತಾ ಇರ್ತಾರೆ. ಹಾಗಾಗಿ ನಾವು ಈ ರೀತಿಯ ಒಂದು ವ್ಯವಸ್ಥೆಗಳೊಂದಿಗೆ. ಮೂರನೇದು ಏನು ಅಂತ ಹೇಳಿದ್ರೆ, ಮೈಕ ಬಿಟ್ಟ ಕೂಡಲೇ ಓಡಿದೆ, ಕಾದರು ಓಡಿದ್ರು ನಾನು ಓಡಿದೆ. ಹಾಗೆ ಈ ರೀತಿಯ ವಾತಾವರಣದಲ್ಲಿ ಜನಪ್ರತಿನಿಧಿಗಳು ಒತ್ತಡದಲ್ಲಿ ಕೆಲಸ ಮಾಡ್ತಾರೆ. ಹಾಗಾಗಿ ನಾನು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಬಿಷಪ್ ಅವರಿದ್ದಾರೆ, ಧರ್ಮಗುರುಗಳಿದ್ದಾರೆ. ನವೆಂಬರ್ 1ನೇ ಈ ಒಂದು ಕರ್ನಾಟಕ ರಾಜ್ಯೋತ್ಸವದ 10 ಹಲವು ಕಾರ್ಯಕ್ರಮ ಮಧ್ಯದಲ್ಲಿ ಭಾಗವಹಿಸುವಂಥ ಜವಾಬ್ದಾರಿ ಇರುವಂಥ ಸಂದರ್ಭದಲ್ಲಿ ತಮ್ಮೆಲ್ಲರ ವಿಶೇಷವಾದ ಅನುಮತಿಯನ್ನು ಕೋರ್ತಾ, 2 ನಾನು ಮಾಡಿ ಆಗಿದೆ, 3ನೇದು ಮಾಡಲಿಕ್ಕೆ ಅನುಮತಿಯನ್ನು ಕೊಡಿ ಅಂತೇಳಿ ನಾನು ಬಿಷಪ್ ಅವರ ಹತ್ರ ಕೈ ಜೋಡಿಸಿ ಕೇಳ್ಕೊಳ್ತೇನೆ. ಕೊನೆಯದಾಗಿ ಏನು ಅಂತ ಹೇಳಿದ್ರೆ, ಇಲ್ಲೇ ಮುಂಭಾಗದಲ್ಲಿ ಹೋದಾಗ ಇಲ್ಲಿ ಒಂದು ಉಳ್ಳಾಲ ಹೊಯ್ಗೆ ಅಂತ ಹೇಳುವಂಥ ಪರಿಸರ ಇದೆ.
ಆ ಉಳ್ಳಾಲ ಹೊಯ್ಗೆ ಅಂತ ಹೇಳೋದು ಸಣ್ಣ ಪ್ರದೇಶ, ಅಲ್ಲಿ ಒಂದು 80 ಮನೆಯಿಂದ 100 ಮನೆ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ತದೆ. ಸ್ವತಂತ್ರ ಸಿಕ್ಕಿದ ನಂತರ 75 ವರ್ಷ ನಂತರ ಅವರು ಮಂಗಳೂರು ಪೇಟೆಗೆ ಬರಬೇಕಾದ್ರೆ ಇಲ್ಲಿ ಬಂದು ತೊಕ್ಕೊಟ್ಟು ಬಂದು ಹೀಗೆ ಬಂದು ನೇತ್ರಾವತಿ ಬ್ರಿಡ್ಜ್ನಲ್ಲೇ ಹೋಗಬೇಕು. ಅಲ್ಲೊಂದು 80ರಿಂದ 100-125 ಮನೆ ಇರಬಹುದು. ಅವರಿಗೆ ನಾನು ಹೇಳಿದೆ, ಇನ್ನು ಮುಂದಿನ ದಿನಗಳಲ್ಲಿ ನೀವು ಉಳ್ಳಾಲ ಆಗಿ ತೊಕ್ಕೊಟ್ಟು ಆಗಿ ನೇತ್ರಾವತಿ ಬ್ರಿಡ್ಜ್ ಆಗಿ ಹೋಗಬೇಕಾಗಿಲ್ಲ, ಅಲ್ಲಿ ಒಂದು ಸುಂದರ ಬ್ರಿಡ್ಜನ್ನು ಕಟ್ತೇನೆ ಅಂತ ಹೇಳುವಂಥ ಮಾತನ್ನು ಅವರಿಗೆ ಹೇಳಿದ್ದೆ. ಹಾಗಾಗಿ ಆ ಪರಿಸರಕ್ಕೆ ಕೂಡ ಇನ್ನು ಮುಂದೆ ಕೆಲವೇ ದಿವಸಗಳಲ್ಲಿ ಒಂದು 2-2.5 ಕೋಟಿಯ ಬ್ರಿಡ್ಜ್ ಆಗಿ ಮಂಗಳೂರು ನ್ಯಾಷನಲ್ ಹೈವೇಗೆ ಜೋಡಣೆ ಮಾಡುವಂಥ ಕೆಲಸ ಕಾರ್ಯಗಳಿಗೆ ಆ ಬ್ರಿಡ್ಜ್ ಸೇವಾ ರೂಪದಲ್ಲಿ ಯಶಸ್ವಿಯಾಗಿ ಕೈಗೆ ಎತ್ತಿಕೊಳ್ಳಿಕ್ಕಿದ್ದೇವೆ. ಹಾಗಾಗಿ ಇಲ್ಲಿ ಕೂಡ ಅಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ 120 ಮನೆ ಇದ್ರೆ 100ಕ್ಕೂ ಅಧಿಕ ಮನೆ ಇರುವವರು ಕ್ರೈಸ್ತ ಸಮಾಜ ಬಾಂಧವರೇ. ಹಾಗಾಗಿ ಈ ರೀತಿಯ ದೊಡ್ಡ ಕೊಡುಗೆಯನ್ನು ಆಗಬೇಕು ಅಂತೇಳಿ ಆದರೆ ಮನಸ್ಪೂರ್ವಕವಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಬಹಳ ಯಶಸ್ವಿ ಆಗ್ತದೆ. ಅದರಲ್ಲಿ ಕೂಡ ಬಹಳ ಯಶಸ್ಸಿನ ಕೆಲಸ ಕಾರ್ಯಗಳಾಗ್ತದೆ ಅಂತ ಹೇಳಲಿಕ್ಕೆ ಈ ಒಂದು ಸಭಾಂಗಣ ಬಹಳ ವಿಶೇಷವಾಗಿ ಮೂಡಿ ಬಂದಿದೆ. ಅದರಲ್ಲಿ ಕೂಡ ಇನ್ನು ಮುಂದಿನ ದಿನಗಳಲ್ಲಿ 10 ಕಾರ್ಯಕ್ರಮಗಳು ಈ ಸಭಾಂಗಣದಲ್ಲಿ ಆಗ್ತಾ ಯಶಸ್ವಿ ಆಗಬೇಕು. ಕ್ರೈಸ್ತ ಸಮಾಜ ಬಾಂಧವರಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಶಾಂತಿಯುತವಾಗಿ ವಿಶೇಷವಾದ ಸೇವೆಯನ್ನು ಕೊಡುವಂಥ ದೃಷ್ಟಿಯಲ್ಲಿ ಬಹಳ ಮುಂಚೂಣಿಯಲ್ಲಿ ತಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ. ಇನ್ನು ಮುಂದೆ ಸಮಾಜದ ಇನ್ನಿತರ 10 ಹಲವು ಕೆಲಸ ಕಾರ್ಯಗಳಿಗೆ ತಮ್ಮೆಲ್ಲರ ವಿಶೇಷವಾದ ಕೊಡುಗೆ ಸಹಕಾರಗಳು ನಿರಂತರವಾಗಿ ಇರಲಿ ಅಂತೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾದ ಈ ಕಾರ್ಯಕ್ರಮದಲ್ಲಿ ನನಗೆ ನಮ್ಮ ಉದಯ ಡಿಸೋಜ ಅವರು ನನ್ನ ಆತ್ಮೀಯ ಮಿತ್ರ, ಅವರು ಒಂದು 10-12 ಕರೆಯನ್ನು ಮಾಡಿದರು. ಅವರು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಹಿಂದೆ ಉದ್ಯೋಗಿ ಆಗಿದ್ದವರು ರಿಚರ್ಡ್ ಎಲ್ಲೋ ಕೂತಿದ್ರಾಗ ಹೋದ್ರ ಅಂತ ಅವರು ಕೂಡ ಕರೆ ಮಾಡಿದರು. ಹಾಗೆ ತಮ್ಮೆಲ್ಲರ ಕರೆಯ ವಿಶೇಷವಾದ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಸನ್ಮಾನವನ್ನು ಸ್ವೀಕರಿಸ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತಾ ಈ ಕಾರ್ಯಕ್ರಮದ ಈ ಸಭಾಂಗಣಕ್ಕೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೆಯ ರೀತಿಯ ಕಾರ್ಯಕ್ರಮಗಳಾಗಲಿ ಅಂತೇಳುವಂಥ ಶುಭ ಸಂಶಯವನ್ನು ಕೊಡ್ತಾ ಈ ಕಾರ್ಯಕ್ರಮಗಳಿಗೆ ನಾನು ಎಲ್ರಿಗೂ ಶುಭವನ್ನು ಕೋರ್ತಾ ಈ ಕಾರ್ಯಕ್ರಮಕ್ಕೆ ನನಗೆ ಆಮಂತ್ರಣ ಕೊಟ್ಟಂಥ ಗೌರವಾನ್ವಿತ ಬಿಷಪರಿಗೆ ಮತ್ತು ಧರ್ಮಗುರುಗಳಿಗೆ ವಂದನೆಗಳನ್ನು ಶಿರವಾಗಿ ಕೈ ಜೋಡಿಸಿ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಇಂದ ನಿರ್ಗಮಿಸಲು ನನಗೆ ಅವಕಾಶ ಮಾಡಿಕೊಡಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದ. ಸಂತೋಷ್ ಸಿಕ್ವೇರ ಇವರಿಗೆ ನಮ್ಮ ಈಗ ಅಭಿನಂದನೆಗಳು. ಅದಕ್ಕಾಗಿ ಈ ಕುರ್ಚಿಯನ್ನು ಇಲ್ಲಿ ಇಡಬೇಕಂತ ನಾನು ಕೇಳ್ತಾ ಇದ್ದೇನೆ. ಬಿಷಪ್ರವರು ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ವ್ಯಕ್ತಿಗಳು ನನ್ನಲ್ಲಿ ತುಂಬ ಗೌರವ, ಪ್ರೀತಿ, ವಿಶ್ವಾಸ, ಅಭಿಮಾನವನ್ನು ಇಟ್ಟುಕೊಂಡು ನಿಸ್ವಾರ್ಥವನ್ನು ಸೇವೆ ಕೊಟ್ಟಂಥವರು. ಇದೊಂದು ಸ್ಮರಣೀಯ ಗಳಿಗೆ. ಪ್ರತಿಯೊಬ್ಬರೂ ಅವರ ಸೇವಾ ಕ್ಷೇತ್ರದಲ್ಲಿ ಪ್ರವೀಣರು. ಈ ಸಭಾಭವನದಕ್ಕೋಸ್ಕರ ತುಂಬ ಶ್ರಮಪಟ್ಟವರು. ಸನ್ಮಾನ ಈಗ ಮಾಡುವಾಗ ತಮ್ಮ ಕುರ್ಚಿಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಒಬ್ಬೊಬ್ಬರೇ ಬಂದು ನಮ್ಮ ಬಿಷಪರು ಧರ್ಮಾಧ್ಯಕ್ಷರು ಸನ್ಮಾನಿಸಲು ವಿನಂತಿಸ್ತೇನೆ. ಪ್ರಪ್ರಥಮವಾಗಿ ಶ್ರೀಮಾನ್ ಜಾನ್ಸನ್ ಲೋಬೋ, ದಯಮಾಡಿ ಬೇಗ ಬನ್ನಿ. ಶ್ರೀಮಾನ್ ಜಾನ್ಸನ್ ಲೋಬೋ ನಮ್ಮ ಒಡನಾಟ, ಸಂಬಂಧ, ಗೆಳೆತನ 25 ವರ್ಷಗಳ ಹಳೆಯದು. ಕೈಕಂಬ ಗುರುಪರ ಚರ್ಚ್ನಲ್ಲಿ 25 ವರ್ಷಗಳ ಹಿಂದೆ ನಾನು ಧರ್ಮಗುರುಗಳಾಗಿದ್ದ ಸಮಯದಿಂದ ಇವತ್ತಿನವರೆಗೆ ನನ್ನ ಆಪ್ತ ಸ್ನೇಹಿತರು. ಜೀವಕ್ಕೆ ಜೀವ ಕೊಟ್ಟವರು. ನಾನು ಲೊರೆಟು ಚರ್ಚ್ನಲ್ಲಿ ಸಭಾಭವನ ಚರ್ಚ್ ಕಟ್ಟಡ ಹಾಗೂ ಶಾಲಾ ಕಟ್ಟಡ ಕಟ್ಟುವಾಗ ಸಂಬಂಧಪಟ್ಟ ದಾಖಲೆ ಪತ್ರಗಳನ್ನು, ಸರಕಾರದ ವಿವಿಧ ಸವಲತ್ತುಗಳನ್ನು, ಅನುದಾನವನ್ನು ಗಿಟ್ಟಿಸಿಕೊಳ್ಳುವಲ್ಲಿ ನನಗಿದ್ದ ಸಹಾಯ ಅಪಾರ, ಅದ್ಭುತ. ವಾಮಂಜೂರು ಚರ್ಚಿನಲ್ಲಿ ಸಭಾಭವನಕ್ಕೆ ಒಳಪಟ್ಟ ಜಾಗವು ನಮ್ಮ ಸ್ವಾಧೀನದಲ್ಲಿ ಇಲ್ಲದಿದ್ದಾಗ ಅದು ಅಸಾಧ್ಯ ಎಂದು ನನಗೆಲ್ಲರೂ ಹೇಳಿದ ಆ ಸಮಯದಲ್ಲಿ ಅವರು ಇದು ಸಾಧ್ಯ, ಭಗವಂತನಿಗೆ ನಾನು ಅದನ್ನು ಸಫಲತೆಯನ್ನು ಕಂಡುಕೊಳ್ಳಲು ಶಕ್ತಿ ಮೀರಿ ಶ್ರಮಿಸ್ತೇನಂತ ಹೇಳಿ ಅದನ್ನು ಸಾಧಿಸಿದ ಮಹಾನ್ ಸಾಧಕ. ಶಕ್ತಿ ಮೀರಿ ಶ್ರಮಿಸಿ ಆ ಜಾಗವನ್ನು ಚರ್ಚಿಗೆ ಅನುಗೊಳಿಸುವಂತೆ ಮಾಡಿ ಹಾಗೂ ಸರ್ಕಾರದಿಂದ 1 ಕೋಟಿ ಅನುದಾನವನ್ನು ಸಭಾಭವನಕ್ಕೆ ಗಿಟ್ಟಿಸಿ ಕೊಟ್ಟಲ್ಲಿ ಅವರು ನಿಪುಣರು. ನಂತರ ಈಗ ಅಲ್ಲಿ ಚರ್ಚ್ ನವೀಕೃತಗೊಳಿಸುವಾಗ ಪುನಃ ಸರ್ಕಾರದ ಎಲ್ಲ ವತಿಗಳಿಂದ ಏನೆಲ್ಲ ಸೌಲಭ್ಯಗಳಿದ್ದು ಅದನ್ನೆಲ್ಲನೂ ನನಗೆ ತಂದುಕೊಟ್ಟಂಥ ಮಹಾನ್ ವ್ಯಕ್ತಿ ಅವರು. ಈಗ ಈ ಸಭಾಭವನಕ್ಕೆ ಅಡ್ಡಿಯಾಗಿದ್ದ ಅನೇಕ ಸಮಸ್ಯೆಗಳನ್ನು ಧೈರ್ಯದಿಂದ ನನ್ನ ಭುಜಕ್ಕೆ ಭುಜ ಕೊಟ್ಟು ಸ್ಪಂದಿಸಿದ ಹಾಗೂ ತನ್ನ ತನು ಮನ ಧನವನ್ನು ನನಗಾಗಿ ಅರ್ಪಿಸಿದ
ಅಸಾಧ್ಯ ಎಂಬ ಯೋಜನೆಯನ್ನು ಸಾಧ್ಯ ಮಾಡಿ ಈ ಉದ್ಘಾಟನೆಯನ್ನು ಯಶಸ್ವಿಯಾಗಿ ಹಾಗೂ ಸಂಭ್ರಮದಿಂದ ಆಚರಿಸಲು ಶ್ರಮಿಸಿದ ಶ್ರೀ ಜಾನ್ಸನ್ ಲೋಬರ್ ಅವರೇ, ಇವತ್ತು ನಮ್ಮ UCS ಭಟ್ರವರು ತುಂಬ ಅಭಿಮಾನ ಪಡ್ತಾರೆ. ಪುನಃ ನನಗೆ ಹೇಳ್ತಾ ಇದ್ದಾರೆ, ಐ ಆಮ್ ಸಾರಿ ಇಫ್ ಎಟ್ ಆಲ್ ಐ ಹ್ಯಾವ್ ಅಫೆಂಡೆಡ್ ಯು ಹಾಗೂ ಹೇಳ್ತಾ ಇದ್ದಾರೆ. ಯಾಕೆಂದರೆ ಅಷ್ಟು ಮಾತುಕತೆ ನಮ್ಮ ಒಳಗೆ ಆಗಿದೆ. ಒಂದೊಂದು ಸಮಯದಲ್ಲಿ ಜಾನ್ಸನ್ ಲೋಬರ್ ಅವರು ಹೇಳಿದ್ದು ಕೆಲವು ಮಾತುಗಳುಂಟು. ಹೂ ಈಸ್ ಹಿ, ವಾಟ್ ಈಸ್ ಸ್ಪೀಕಿಂಗ್, ಐ ಡೋಂಟ್ ಲೈಕ್ ಹಿಮ್, ಐ ಹ್ಯಾವ್ ನಾಟ್ ಸೀನ್ ಹಿಸ್ ಫೇಸ್. ಆಗ ಇವತ್ತು ಅವರಿಬ್ಬರು ಇಷ್ಟು ಒಳ್ಳೆ ಸ್ನೇಹಿತರಾಗಿದ್ದಾರೆ. ಅವರೇ ಇವರನ್ನು ಕರೆದುಕೊಂಡು ತಂದು ಈ ಎಲ್ಲ ದಸ್ತಾವೇಜುಗಳನ್ನು ಮಾಡುವಲ್ಲಿ ಸ್ವತಃ ಶ್ರಮ ವಹಿಸಿದ ಜಾನ್ಸನ್ ಲೋಬರ್ ಅವರೇ, ನಮ್ಮ ಧರ್ಮಾಧ್ಯಕ್ಷರು, ನಿಮಗೆ ನಮ್ಮೆಲ್ಲರ ಪರವಾಗಿ ಸನ್ಮಾನಿಸಬೇಕೆಂದು ನಾನು ಕೇಳಿಕೊಳ್ತಾ ಇದ್ದೇನೆ. ಅವರು ದಯಮಾಡಿ ಬರುವುದು. ಇವರ ಪರಿಚಯ 30 ವರ್ಷಗಳ ಹಿಂದೆ ನಾನು ಕಾರ್ಕಳದ ಹಿರ್ಗಾನದಲ್ಲಿ ಹೊಸ ಚರ್ಚ್, ಗಂಟಾ ಗೋಪುರ ಹಾಗೂ ಪ್ರವೇಶ ದ್ವಾರವನ್ನು ಕಟ್ಟಿಸಿದ್ದೆ. ಅದರ ವಿನ್ಯಾಸಕರು ಇವರೇ. ಈ ಚರ್ಚಿನ ವಿನ್ಯಾಸಕರು ಇವರೇ ಅಂತ ಹೇಳಲಿಕ್ಕೆ ತುಂಬ ಅಭಿಮಾನ ಪಡ್ತಾ ಇದ್ದೇನೆ. ಸಮಯ ಪ್ರಜ್ಞೆ, ಪರ್ಫೆಕ್ಷನ್ ಎದ್ದು ಕಾಣುವಂಥ ಸರಳ ಸಜ್ಜನಿಕೆಯ, ಗಂಭೀರ ಹಾಗೂ ಹಸನ್ಮುಖಿ ವ್ಯಕ್ತಿತ್ವದ ಅಪರೂಪ ವ್ಯಕ್ತಿ. ಹಣಕ್ಕಿಂತ ಪ್ರೀತಿ, ವಾತ್ಸಲ್ಯಕ್ಕೆ ಪ್ರಾಮುಖ್ಯತೆಯನ್ನು ನೀಡುವ ಇವರು ನನಗೆ ಯಾವಾಗಲೂ ಬೆನ್ನೆಲುಬುಗಳ ಆಗಿ ನಿಂತವರು. ಶ್ರೀ ಜೆ ಲೋಬರ್ ಅವರೇ, ನಿಮಗಿದು ನಮ್ಮ ಅಭಿನಂದನೆಗಳು. ಸೊಗಸಾಗಿ ವಿನ್ಯಾಸವನ್ನು ಮಾಡಿ ಕಾಲಕಾಲಕ್ಕೆ ನಮಗೆ ಸ್ಫೂರ್ತಿಯನ್ನು ಕೊಟ್ಟು ನಮ್ಮಲ್ಲಿ ಅಭಿಮಾನ ಇಟ್ಟುಕೊಂಡು ಇವತ್ತು ಈ ಸನ್ಮಾನ ಸ್ವೀಕರಿಸಲು ನಾನು ಕೃತಜ್ಞತಾಪೂರ್ವಕವಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಗುತ್ತಿಗೆದಾರರು ಶ್ರೀಮಾನ್ ರಿಚರ್ಡ್ ರಾಡ್ರಿಗಸ್ ರವರು, ವೆಲಂಕಣಿ ಕನ್ಸ್ಟ್ರಕ್ಷನ್ಸ್, ನೀರು ಮಾರ್ಗ. ಮೂಲತಃ ಗುರುಪುರ ಕೈಕಂಬದವರು, ಈಗ ನೀರು ಮಾರ್ಗ. ನಾನು ಗುರುಪುರದಲ್ಲಿ ಚರ್ಚಲ್ಲಿ 25 ವರ್ಷಗಳ ಹಿಂದೆ ಧರ್ಮಗುರುಗಳಾಗಿ ಸೇವೆ ಸಲ್ಲಿಸುವ ಸಮಯದಲ್ಲಿ ಇವರ ಪರಿಚಯ. 25 ವರ್ಷ ಹಳೆಯದು. ನಾನೇ ಅವರ ವಿವಾಹವನ್ನು ನಡೆಸಿಕೊಂಡಿದ್ದೆ. ತುಂಬ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ, ಯಾವಾಗಲೂ ಹಸನ್ಮುಖಿ, ಎಲ್ಲರನ್ನೂ ತನ್ನೆಡೆ ಆಕರ್ಷಿಸುವ ವಿಶೇಷ ವ್ಯಕ್ತಿತ್ವ. ಸಣ್ಣ ಪ್ರಾಯದಲ್ಲಿಯೇ ದೊಡ್ಡ ಹೆಸರನ್ನು ಗಳಿಸಿದವರು ಇವರು. ತುಂಬ ಪ್ರಾಮಾಣಿಕರು, ಕರ್ತವ್ಯ ಪ್ರಜ್ಞೆಯಿಂದ ಕೂಡಿದವರು, ನನ್ನ ಸ್ನೇಹಿತರು, ನನಗೆ ಆಪ್ತರು. ನಿಮ್ಮ ಪ್ರೀತಿ ವಿಶ್ವಾಸ ಮುಖ್ಯ, ಹಣವಲ್ಲ ಎಂದು ಹಣವನ್ನು ಕೇಳದೆ, ಈಗ ತಾನೇ ಇನ್ನೂ ಅವರಿಗೆ 1.5 ಕೋಟಿ ಹಣವನ್ನು ನಾನು ಕೊಡಲಿಕ್ಕೆ ಇದೆ. ಅವರು ಮುಂಗಡವಾಗಿ ಇದನ್ನೆಲ್ಲ ಭರಿಸಿ ಈ ಕೆಲಸವನ್ನು ನಿಲ್ಲಿಸದೆ ಸಾಂಗವಾಗಿ ನೆಲೆಸಿದ ಕೀರ್ತಿ ಇವರದ್ದು. ನನ್ನಲ್ಲಿ ವಿಶ್ವಾಸವಿಟ್ಟು ಇದು ಯೋಜನೆ, ತನ್ನ ಸ್ವಂತ ಯೋಜನೆ ಎಂದು ಪರಿಗಣಿಸಿ ಪ್ರತಿ ದಿವಸ ಇಲ್ಲಿಗೆ ಬಂದು ಅಚ್ಚುಕಟ್ಟಾಗಿ, ನಯವಾಗಿ, ಸೊಗಸಾಗಿ ಈ ಕಟ್ಟಡವನ್ನು ಕಟ್ಟಿಸಿದ ಕೀರ್ತಿ ಶ್ರೀಮಾನ್ ರಿಚರ್ಡ್ ರಾಡ್ರಿಗಸ್ ರವರದು. ಅವರಿಗೆ ನಾವೆಲ್ಲರೂ ಚಪ್ಪಾಳೆ ತಟ್ಟಿ ಅಭಿನಂದಿಸೋಣ. ಪ್ರೀತಿಯ ಆಪ್ತ ಮಿತ್ರರೇ, ರಿಚರ್ಡ್ ರಾಡ್ರಿಗಸ್ ಅವರು, ನಿಮಗಿದು ನಮ್ಮ ಪ್ರೀತಿಯ ಸನ್ಮಾನ. ಶ್ರೀ ಎಡ್ವರ್ಡ್ ಸಿಕ್ವೇರರ್ ಅವರು ಈ ಸಭಾಭವನದ ಎಲೆಕ್ಟ್ರಿಷಿಯನ್ ಆಗಿ
ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ, ನಿಮಗೆಲ್ಲೂ ಕಾಣುತ್ತದೆ. ತುಂಬ ಸರಳ ವ್ಯಕ್ತಿತ್ವದವರು, ಕರ್ತವ್ಯ ಪ್ರಜ್ಞೆ ಇಟ್ಟುಕೊಂಡವರು, ಪರ್ಫೆಕ್ಷನ್ ಮುಖ್ಯ ಅಂತ ಸದಾ ರೆಡಿ ವಿಲ್ಲಿಂಗ್, ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡಿದವರು ಶ್ರೀಮಾನ್ ಎಡ್ವರ್ಡ್ ಸಿಕ್ವೇರ. ತಮಗಿದು ನಮ್ಮ ಪ್ರೀತಿಯ ಸನ್ಮಾನ. ಶ್ರೀಮಾನ್ ಬೇಸಿಲ್ ಡಿಸೋಜಾ ನಮ್ಮ ಕೌನ್ಸಿಲರ್, ನಮ್ಮೆಲ್ಲರಿಗೂ ಆತ್ಮೀಯರು, ಒಳ್ಳೆಯ ಗೆಳೆಯ, ಪ್ರೀತಿ ವಿಶ್ವಾಸದ ಚಿಲುಮೆ, ದೇವರಲ್ಲಿ ಅತೀವ ಭಕ್ತಿ, ಸಂತ ಸೆಬಾಸ್ಟಿಯನ್ನಲ್ಲಿ ಭಕ್ತಿ, ಭಗವಂತನಲ್ಲಿ ಅಪಾರ ನಂಬಿಕೆ, ಪ್ರತಿನಿತ್ಯ ಚರ್ಚಿಗೆ ಭೇಟಿ, ಪ್ರಾರ್ಥನೆ, ನಂತರ ನನ್ನ ಭೇಟಿ, ಸುಖ ದುಃಖಗಳ ಕಷ್ಟಗಳ ಹಂಚಿಕೆ, ಸಾರ್ವಜನಿಕರು ಏನು ಒಳಿತನ್ನು ಹೇಳುತ್ತಾರೆ, ಏನು ಕೆಡುಕನ್ನು ಹೇಳುತ್ತಾರೆ, ಅದೆಲ್ಲ ಪರಿಚಯವನ್ನು ಸಮಯಕ್ಕೆ ನನಗೆ ಕೊಡುವ ವ್ಯಕ್ತಿಯಾಗಿದ್ದಾರೆ. ಸಿಕ್ಕಿದವರಲ್ಲಿ ನನ್ನ ಬಗ್ಗೆ ಅಭಿಮಾನವೇ ಅಭಿಮಾನದ ಮಾತುಗಳನ್ನೇ ಆಡುವುದು ಅವರ ಒಂದು ಚಾತುರ್ಯ. ನನಗೆ ಧೈರ್ಯ ತುಂಬುವ, ಚರ್ಚಿನ ಸಮಗ್ರ ಅಭಿವೃದ್ಧಿಗೆ ಸ್ಪಂದಿಸುವ, ಕೆಲಸ ಕಾರ್ಯಗಳಲ್ಲಿ ಹುರಿದುಂಬಿಸುವ ಆಪ್ತ ಮಿತ್ರ ಶ್ರೀಮಾನ್ ಬೇಸಿಲ್ ಡಿಸೋಜರವರು ತಮಗಿದು ನಮ್ಮ ಆತ್ಮೀಯ ಅಂತರಾಳದ ಪ್ರೀತಿಯ ಅಭಿನಂದನೆಗಳು ಹಾಗೂ ಸನ್ಮಾನ. ನಮ್ಮ ಚರ್ಚಿನ ಉಪಾಧ್ಯಕ್ಷರು ಶ್ರೀಮಾನ್ ಮೌರಿಸ್ ಮೊಂತೇರೊರವರು, ವರ್ದಿ ಸನ್ ಆಫ್ ಎ ವರ್ದಿ ಫಾದರ್ ಎಂಬ ಉಕ್ತಿಯಂತೆ ವರ್ದಿ ವೈಸ್ ಪ್ರೆಸಿಡೆಂಟ್ ಫಾರ್ ಎ ವರ್ದಿ ಪ್ಯಾರಿಷ್ ಪ್ರೀಸ್ಟ್ ಅಂತ ಹೇಳಿದರೆ ಈ ಸಮಯದಲ್ಲಿ ತಪ್ಪಾಗಲಾರದು. ತಕ್ಕ ಸಮಯಕ್ಕೆ ಪ್ರಾಮಾಣಿಕ ವ್ಯಕ್ತಿಯಾಗಿ, ಹೆಗಲಿಗೆ ಹೆಗಲು, ಭುಜಕ್ಕೆ ಭುಜ, ಹಗಲಿರಲಿ ഇരുಳಿರಲಿ, ಆರೋಗ್ಯವಿರಲಿ ಇಲ್ಲದಿರಲಿ, 71 ವರ್ಷದ ಯುವಕರು, ತಾಳ್ಮೆಯ ಪ್ರತೀಕ, ಶ್ರದ್ಧಾಶೀಲರು, ಅನುಭವವಂತವರು, ಸದಾ ಸಿದ್ಧರು, ಕೆಲಸ ಯಾವುದೇ ಇರಲಿ ಜಾಣ್ಮೆ, ಸಮರ್ಪಣೆ, ದೃಢ ಮನಸ್ಸು, ದಿಟ್ಟ ಹೆಜ್ಜೆ, ನಿಷ್ಠೆ, ದೈವಭಕ್ತಿ, ಛಲ, ಅತೀವ ಕಾಳಜಿ ನನ್ನಲ್ಲಿ ಇಟ್ಟುಕೊಂಡು ದೇವರ ಆಲಯವೇ ನನ್ನ ಮನೆ ಅಂತ ಚಿರತೆಯಿಂದ ನಡೆದಾಡುವ, ಮಕ್ಕಳಂತೆ ಓಡುವ, ಎಷ್ಟು ಹೇಳಿದರೂ ಇವರ ಹೆಮ್ಮೆ ಕಡಿಮೆಯೇ. ಆದರೂ ಈ ಸಂದರ್ಭದಲ್ಲಿ ಹೃದಯಾಂತರದಿಂದ, ಪ್ರೀತಿಯಿಂದ, ಸಂತೋಷದಿಂದ, ಅಭಿಮಾನದಿಂದ ಶ್ರೀ ಮೌರಿಸ್ ಮೊಂತೇರೊರವರೇ, ನಮ್ಮ ಉಪಾಧ್ಯಕ್ಷರೇ, ನಿಮಗಿದು ನಮ್ಮ ಪ್ರೀತಿಯ ಸನ್ಮಾನ. ಶ್ರೀಮತಿ ಫಿಲೋಮಿನಾ ಡಿಸೋಜರವರು ನಮ್ಮ ಚರ್ಚಿನ ಕಾರ್ಯದರ್ಶಿಗಳು, ಧರ್ಮಗುರುಗಳ ಹಾಗೂ ಉಪಾಧ್ಯಕ್ಷರ ಸಮನಾಗಿ ನಡೆದಾಡುವ, ಕೆಲಸ ಕಾರ್ಯಗಳಲ್ಲಿ ಚಾತುರ್ಯತೆ, ಸೌಮ್ಯ ಸ್ವಭಾವದ, ಅನುಭವಿ, ಸರಳ ವ್ಯಕ್ತಿತ್ವದಿಂದ ಎಲ್ಲರ ಪ್ರೀತಿ ಗೌರವಕ್ಕೆ ಪಾತ್ರರಾಗಿರುವಂತಹ ಚರ್ಚಿನ ಕಾರ್ಯದರ್ಶಿಗಳು ಶ್ರೀಮತಿ ಫಿಲೋಮಿನಾ ಡಿಸೋಜರವರಿಗೆ ನಮ್ಮ ಚರ್ಚಿನ ವತಿಯಿಂದ ಪ್ರೀತಿಪೂರ್ವಕ ಅಭಿನಂದನೆಗಳು ಹಾಗೂ ನಮ್ಮ ಪ್ರೀತಿಯ ಸನ್ಮಾನ. ನಮ್ಮ ಚರ್ಚಿನ ಕ್ಲಾರ್ಕ್ ಶ್ರೀಮತಿ ಶಾಂತಿ ಡಿಸೋಜ. ಶ್ರೀಮತಿ ಶಾಂತಿ ಡಿಸೋಜರವರು, ಅವರಿಗೆ ಗೊತ್ತಿಲ್ಲ, ಹೇಳಲಿಲ್ಲ, ನಾನು ಬೇಗನೆ ಇಲ್ಲಿ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಚರ್ಚಿನ ಕಾರ್ಯದರ್ಶಿಯಾಗಿ ನಾನು ಬರೋ ಮುಂಚೆ ಸೇವೆ ಸಲ್ಲಿಸುವಂಥ ಶ್ರೀಮತಿ ಶಾಂತಿ ಡಿಸೋಜರವರು ಎಲ್ಲರಿಗೂ ಪ್ರೀತಿಯ, ಹೆಮ್ಮೆಯ, ಅಭಿಮಾನದ ವ್ಯಕ್ತಿತ್ವ.
ತಾಳ್ಮೆ, ಸಹನೆ, ದಿಟ್ಟ ಹೆಜ್ಜೆ, ಸಮರ್ಪಣಾ ಮನೋಭಾವ, ಶ್ರದ್ಧೆ, ಭಕ್ತಿ ಹಾಗೂ ಪ್ರಾಮಾಣಿಕತೆಯಿಂದ ಕರ್ತವ್ಯ, ಶುದ್ಧ ಮನಸ್ಸು ಎಲ್ಲ ವಹಿವಾಟುಗಳನ್ನು ನಿರ್ವಹಿಸುವ ಮುಗ್ಧ ಮನಸ್ಸಿನ ಶಾಂತಿಯ ಅಮ್ಮ ಶಾಂತಿ ಡಿಸೋಜಾ, ನಿಮಗಿದು ನಮ್ಮ ಪ್ರೀತಿಯ ಸನ್ಮಾನ. ಬೇಗ ತಾನೇ ಬಂದು ಈ ಕುರ್ಚಿಯನ್ನು ಅಲಂಕರಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಸಮಯದಲ್ಲಿ ಅವರು ಬಹುಶಃ ಇಷ್ಟರೊಳಗೆ ಮುಟ್ಟಿಲ್ಲ. ಶ್ರೀಮಾನ್ ಸಂತೋಷ್ ಅರೇಂಜರ್ಸ್ ಕಂಕನಾಡಿ ಬೆಳಿಗ್ಗೆ ಪೂಜೆಗೆ ಬಂದಿದ್ದರು. ಪೂಜೆ ನಂತರ ಬಿಜೆಯಲ್ಲಿ ಒಂದು ಮರಣ ಇದೆ ಅಂತ ಪೂಜೆ ಆದ ಕೂಡ ಓಡಿದ್ರು. ಇವತ್ತು 2-3 ಕಾರ್ಯಕ್ರಮ ಇದೆ ಅಂತ ಹೇಳಿದ್ದಾರೆ. ಆದರೂ ನನ್ನ ಅವರ ಒಡನಾಟ ಸುಮಾರು ಒಂದು 20 ವರ್ಷಗಳಿಂದ. ನಾನು ಹೀಗೆ ಒಮ್ಮೆ ಭೇಟಿಯಾದಾಗ ನಾನು ಹೇಳಿದ್ದೆ ಈ ಒಂದು ಸಭಾಭವನ ಕಟ್ಟಲಿಕ್ಕಿದೆ ಅಂತ. ಆ ಸಮಯದಲ್ಲಿ ಅವರೊಂದು ಮಾತು ಹೇಳಿದರು, ಅದನ್ನು ಜಾಸ್ತಿ ಕೊಡಲಿಕ್ಕಿಲ್ಲ, ಆದರೂ ನೀವು ತುಂಬ ಕಷ್ಟಪಡ್ತಾ ಇದ್ದೀರಾ, ಅದಕ್ಕಾಗಿ ನಂದೊಂದು ಸಣ್ಣ ದೇಣಿಗೆ, ನಾನೊಂದು 3.5 ಲಕ್ಷ ಹಣವನ್ನು ಕಾಣಿಕೆಯಾಗಿ ಕೊಡುತ್ತೇನೆ ಅಂತ. ಅವ್ರು ಹೇಳಿದ ಪ್ರಕಾರ ಅವ್ರು ನಡೆದುಕೊಂಡ್ರು. ಹಾಗೂ 3.5 ಲಕ್ಷ ರೂಪಾಯಿಗಳನ್ನು ಅವರು ಆಂಡ್ರಿಯಾ ಅವರ ಹೆಸರಲ್ಲಿ ಸಂತೋಷ್ ಅರೇಂಜರ್ಸ್ ಅವರು ನಮಗೆ ಕೊಟ್ಟಿದ್ದಾರೆ. ಅವರು ಬಂದ ಕೂಡಲೇ ಯಾರಿಗಾದರೂ ಪರಿಚಯ ಇದ್ದರೆ ನಂತರ ಈಗ ಇದರಲ್ಲಿ ಬರುವುದು, ಇಲ್ಲಾದರೆ ನಂತರ ಅವರು ಬರಬೇಕಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಶಾಂತಿ ಡಿಸೋಜಾ ದಯಮಾಡಿ ವೇದಿಕೆಗೆ ಬರುವುದು. ಪ್ರಿಯರೇ, ಕಾರ್ಯಕ್ರಮ ಮುಂದುವರಿಸುವ ಸಮಯದಲ್ಲಿ ನಮ್ಮ ಗಣ್ಯ ವ್ಯಕ್ತಿಗಳು ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಆದರೆ ಈ ಸಭಾಭವನಕ್ಕೆ ಸುಮಾರು 1.5 ಕೋಟಿ ಹಣದ ಇನ್ನೂ ಅಗತ್ಯತೆ ಇದೆ. ಇದು ಹಾಲ್ ಸಂಪೂರ್ಣಗೊಂಡಿದೆ. ಆದರೆ ಈಗ ತಾನೇ ಅನೇಕ ಹಿಂದೂಗಳು ಮುಸ್ಲಿಮರವರು ಬಂದು ನನ್ನ ಹತ್ರ ಕೇಳ್ತಾ ಇದ್ದಾರೆ, ಊಟಕ್ಕೆ ಎಲ್ಲಿ ವ್ಯವಸ್ಥೆ ಇದೆ ಅಂತ. ಇದರಲ್ಲಿ ಕೆಳಗಿನ ಅಂತಸ್ತು ಉಂಟು, ಆ ಅಂತಸ್ತನ್ನು ಕೊನೆಗೊಳಿಸಬೇಕಾಗಿದೆ ಜರೂರಾಗಿ. ಹಾಗಾಗಿ ಇದರ ಕೆಲಸ ಕಾರ್ಯಗಳು ಮುಂದುವರಿಸ್ತಾ ಹೋಗುತ್ತವೆ ಅಂತ ಹೇಳುತ್ತಾ ಎಲ್ಲ ಸಹಕಾರ ಕೊಟ್ಟಿದ್ದವರಿಗೆ ಪುನೊಮ್ಮೆ ಮಗದೊಮ್ಮೆ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಸಮಯ ವ್ಯರ್ಥ ಮಾಡದೆ ಎಡಬದಿಯಿಂದ ವೇದಿಕೆಗೆ ಬಂದು ಧರ್ಮಾಧ್ಯಕ್ಷರಿಂದ ಸ್ಮರಣಿಕೆಯನ್ನು ಪಡೆದು ಬಲಬದಿಯಿಂದ ಹಿಂತಿರುಗಬೇಕಾಗಿ ವಿನಂತಿ. ಫಾದರ್ ಸಿಪ್ರಿಯನ್ ಪಿಂಟೋ, ಪ್ಯಾರಿಸ್ ಪ್ರೀಸ್ಟ್, ಪೆರ್ಮನ್ ಲೊರೆಟ್ಟೋ 6 lakhs. ಮಾರ್ಟಿನ್ ಅರನ್ನ 1 ಲಕ್ಷ ಹೆಚ್ಚು ಅನುದಾನವನ್ನು ಕೊಟ್ಟವರಿಗೆ ನಮ್ಮ ಪಾಲನಾ ಸಮಿತಿಯಲ್ಲಿ ಅವರಿಗೆ ಸ್ಮರಣಿಕೆಯನ್ನು ನೀಡುವುದು ಅಂತ ಒಂದು ನಿರ್ಧಾರ ತಗೊಂಡಾಗಿತ್ತು. ಅದರ ಪ್ರಕಾರ ಅವರು ಹೆಸರನ್ನು ಓದ್ತಾ ಇದ್ದಾರೆ. ದಯಮಾಡಿ ತಾವು ಇಲ್ಲಿ ಇದ್ದಲ್ಲಿ ಬೇಗನೆ ವೇದಿಕೆಗೆ ಬಂದು ಅದನ್ನು ಬರ್ತಾ ಇದ್ದಾರೆ. ನಮ್ಮ ಕುಟುಂಬದ ವತಿಯಿಂದ 10 ಲಕ್ಷ ರೂಪಾಯಿಗಳನ್ನು ಈ ಸಭಾಭವನಕ್ಕೆ ಅವರೆಲ್ಲರೂ ಕೂಡಿ ದೇಣಿಗೆಯನ್ನು ಕೊಟ್ಟಿದ್ದಾರೆ. ವಿಕಸಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. 1 ಲಕ್ಷ ಅವರ ಹೆಸರು ಇಂಥದ್ದು ಗೊತ್ತಿಲ್ಲ, ದಯಮಾಡಿ ಅವರು ಬಂದು. ಪ್ಯಾರಿಸ್ ಪ್ರೀಸ್ಟ್ ಪೆರ್ಮನೂರು 10 lakhs. ರಾಯ್ಸಿ ಡಿಸೋಜಾ ಲೊರೆಟ್ಟೋ 6 lakhs. ಮಾರ್ಟಿನ್ ಅರನ್ನ ದುಬೈ 5 lakhs. ಮೈಕಲ್ ಡಿಸೋಜಾ ಮ್ಯಾಂಗಲೋರ್ 5 lakhs. ಮಾನಿಕ್ ಮಂಡಳಿ ಪೆರ್ಮನೂರು 4,70,000. ಮಿಸ್ಟರ್ ವಿಕ್ಟರ್ ಕ್ಯಾರ್ ಆಫ್ ಲೇಟ್ ಡೋನಾ ಪೆರ್ಮನೂರು 4,40,000. ಹ್ಯಾರಿ ಡಿಸೋಜಾ ಸೈಂಟ್ ಪೀಟರ್ ವಾರ್ಡ್ 3 lakhs. ಸೈಂಟ್ ಸೆಬಾಸ್ಟಿಯನ್ ಚಾಪಲ್ ಆಡಂಬು ಕುದುರು 3 lakhs. ಟೋನಿ ಜಾನ್ ದುಬೈ 2 lakhs. ಕ್ಯಾಥೋಲಿಕ್ ಸಭಾ ಪೆರ್ಮನೂರು 2 lakhs. ಗಾಯನ್ ಮಂಡಳಿ ಪೆರ್ಮನೂರು 2 lakhs. ಜಾನ್ ಡಿಸೋಜಾ ಆ್ಯಂಡ್ ಮಕ್ರೀನಾ ವೇಗಸ್ ಫಾತಿಮಾ ಫಸ್ಟ್ ವಾರ್ಡ್ 1,75,000. ವಿಕ್ಟರ್ ಡಿಸೋಜಾ ವೆಲಂಕಣಿ 1,50,000. ಸ್ಟ್ಯಾನಿ ಡಿಸೋಜಾ LIC ವೆಲಂಕಣಿ ವಾರ್ಡ್ 1,50,000. ಫಿಲೋಮಿನಾ ಇ ಡಿಸೋಜಾ ವೆಲಂಕಣಿ ವಾರ್ಡ್ 1,45,000. ರಾನಿ ಫೆರಾವೋ ಸೈಂಟ್ ಜೋಸೆಫ್ ಫಸ್ಟ್ ವಾರ್ಡ್ 1,45,000. ಔರೆಲ್ ಡಿಸೋಜಾ ಸೈಂಟ್ ಮೈಕಲ್ ಫಸ್ಟ್ ವಾರ್ಡ್ 1,51,000. ಫ್ಲೋರಾ ಡಿಸೋಜಾ ಹೋಲಿ ಕ್ರಾಸ್ ವಾರ್ಡ್ 1,50,000. ಫಿಲಿಪ್ ಫೆರಾವೋ ಲೂಡ್ಸ್ ವಾರ್ಡ್ 1,25,000. ಓಸ್ವಾಲ್ಡ್ ಐಡಾ ಡಿಸೋಜಾ
Lourdes Ward, 1,20,000. 1 lakh and above, Maurice Hilda Montero, Nityadar 2nd Ward. Wilfred Anita Desa, Nityadar 2nd Ward. Sudharan Sang Ulia Hoige. Joseph Mary D'Souza, Guadalupe Ward. Cyril D'Souza, Nityadar 1st Ward. Dolphy Judith D'Souza, Lourdes Ward. Monica Alvin D'Souza, Holy Cross Ward. Gerald Daisy D'Souza, Rosamai Ward. Lucy D'Souza, Saint Michael 2nd Ward. Francis Meena Lewis, Nityadar 1st Ward. Charles Helen D'Souza, Lourdes Ward. Dolphy Desa, Saint Lawrence Ward. Hilary Vegas, Fatima 1st Ward. Jennifer Glady Alvarez, Wamanjuru. Joseph Jeeta D'Souza, Rosai 2nd Ward. Roslyn Montero, Saint Joseph 1st Ward. Winnie D'Souza, Nityadar 1st Ward. Stephen Ivan Suchitra D'Souza, Lourdes Ward. 1 lakh. Bridget D'Souza, St. Louis 2nd Ward. Florin Melvin Violet D'Souza, Fatima Ward. Alfred Jacinta D'Souza, Fatima Ward. Harriet Ellis, Nityadar 1st Ward. Marcel Hilda D'Souza, Sacred Heart Ward. Joseph Felix Shanti D'Souza, Saint Francis 2nd Ward. Richard Juliet D'Souza, Velankani Ward. Lawrence Jacinta D'Souza, Saint Lawrence Ward. Stanley D'Souza, Holy Cross. Netravati Meenugarara Sangha. Noel Hilda Lobo, Wamanjuru. Jerry Lobo, Wamanjuru. Percy Michael Reena Aranna, Dubai. Eugene Claudia Lobo, Loreto. George Montero, Manjeshwar. Maurice Alice Montero, Saint Michael 2nd Ward. Feliciana Aida D'Souza, Saint Therese Ward. Tracy D'Souza, Rosai My Ward. Catholic Stree Mandali, Permannuru. Jacinta Lobo, Saint Teresa Ward. Naveen Priscilla Montero, Saint Francis 3rd Ward. Godfrey Naina D'Souza, Saint Peter Ward. Rohan Pereira, Wamanjuru. James Mendonza, Wamanjuru. Charles Veera Dilima, Fatima 1st Ward. Monica Neri D'Souza, Saint Michael 1st Ward. Cyprian Montero, Guadalupe Ward. Naveen Janet Jasmine D'Souza, Saint Sebastian 1st Ward. Sunil Godwin Maria Montero,
Saint Sebastian, 3rd Ward. Rohan Montero, Rohan Estate. Sylvester Dina Fernandez, Saint Sebastian, 1st Ward. Francis Cutina Fermai. Arun D'Souza, Rose Arrangers, Wamanjur. DL Jeremy Anita Montero, Sacred Heart Ward. Jerome Cynthia D'Souza, Saint Joseph, 2nd Ward. Melvin Sujata Montero, Saint Joseph, 1st Ward. Udaya D'Souza, Saint Michael, 1st Ward. Father Maxim D'Souza, Nityadar, 1st Ward. Navanit Nishmita D'Souza, Saint Michael, 1st Ward. दायकरनं वाड्याच्या गुरकारांनी नाव आपल्याला कुठले येऊनचे. नवीन वेगस, कोसेसा वॉर्ड, लीना डेसा. फातिमा वॉर्ड, आल्फ्रेड डिसोजा. फातिमा पहिलो, रुडॉल्फ अँटोनी डिसोजा. फातिमा दुसरो वाडो, हिलरी कुटीना. ग्वादालपे वाडो, जोसेफ डिसोजा. भगवंत कुर्सा वाडो, प्रवीण डिसोजा. मिनेंजिजू वाडो, रिची वेगस. लूट्स वॉर्ड, कार्मिन डिसोजा. नित्यादर पहिलो वाडो, एडवर्ड लोबो. नित्यादर दुसरो वाडो, प्रकाश डिसोजा. भलायकी माय वाडो, जेम्सी फिग्रेडा. रोजाई माय वाडो, जेराल्ड डिसोजा. रुजाई पहिलो वाडो, मॉली डिसोजा. रुजाई दुसरो वाडो, शर्लिन डिसोजा. रुजाई तिसरो वाडो, क्रिस्टीन डिसोजा. जेजूच्या पवित्र काळजा वाडो, प्रवीण मोंतेरो. सांत आंतोन पहिलो वाडो, थॉमस वेगस. सांत आंतोन दुसरो वाडो, लिओ मोंतेरो. सांत फ्रांसिस सवेर पहिलो वाडो, विन्सेंट टेलिस. सांत फ्रांसिस सवेर दुसरो वाडो, सुनील जॉयसन डिसोजा. सांत फ्रांसिस सवेर तिसरो वाडो, विल्फी मोंतेरो. सांत जुजे पहिलो वाडो, फिलोमिना फेरावो. सांत जुजे दुसरो वाडो, सिंथिया मोंतेरो. सांत लॉरेन्स वाडो, डॉल्फी डिसोजा. सांत लुईस पहिलो वाडो, शांती डिसोजा. सांत लुईस दुसरो वाडो, प्रकाश वेगस. सांत मिंगेल पहिलो वाडो, शर्मिळा डिसोजा. सांत मिंगेल दुसरो वाडो, मौरिस मोंतेरो. सांत पाऊल पहिलो वाडो, लाविना फेरावो. सांत पाऊल दुसरो वाडो, अनिता शर्मिळा डिसोजा. सांत पेद्रो वाडो, सिंथिया फ्लोरेन्स डिसोजा. सांत रिटा वाडो, अशोक डिसोजा. सांत सेबेस्तान पहिलो वाडो, अरुण डिसोजा. सांत सेबेस्तान दुसरो वाडो, शाइनी डिसोजा. सांत सेबेस्तान तिसरो वाडो, मॉली सिल्विन मोंतेरो. सांत तेरेस वाडो, डेरिल डिसोजा. वेलंकनी वार्ड, रिचर्ड डिसोजा. मिलार माई वाडो, रोशन कुवेल्लो. आता संघ संस्थेचे नाव वाचताना दयाकरन रेडी रावचे. CLC जोसेफ डिसोजा. SSVP विन्सेंट अपोस. SSVP जूनियर डेन्सिटा डिसोजा. YCS शरल टेलिस. ICYM अश्विया अन्ना लसरादो.
स्त्री संघटन प्रमिला डिसोजा. दुखी साहेबांची सोडलिटी प्रेसिल्ला डिसोजा. लीजन ऑफ मेरी मोरिन सिल्विया डिसोजा. गायन मंडली फेल्सी मोंटेरो. करिस्मॅटिक पंगड ग्लॅडिस लोबो. कैथोलिक सभा नवीन फेलिक्स डिसोजा. फिरगस दफ्तरचे सिब्बंदी पाउल डिसोजा, सुनील मोंटेरो, ज्योति डिसोजा, दुल्सिन डिसोजा, लेटिशिया डिसोजा. दया करून शांतीन काही असल्यारी वेदिक येऊन चाक विनंती करता. 1 lakh and above Lancy Rufina D'Souza, Lady of Health Ward, Balaiki Maya Ward. इस कॉलेजच्या मुख्य मेस्त्रीनी सिस्टर ज्योतिका, सेंट सेबॅस्टियन इंग्लिश मीडियम स्कूल. Ancilla Montero, Holy Angels School. Cyril Vegas, St. Sebastian High School. Pramila D'Souza, St. Sebastian PU College. Pastor Sergeant Memorial Church, Chembugute. Police Station, Ullala. Mescam, Tokkotu. ಪ್ರೈಮರಿ ಹೆಲ್ತ್ ಸೆಂಟರ್ ಉಳ್ಳಾಳ. ಗ್ರೈನೇಟಿನ ಕೆಲಸ ಮಾಡಿದವರು ನರೇಂದ್ರ. ಬಾರ್ ಬೆಂಡರ್ ಕೆಲಸ ಮಾಡಿದವರು ಮೆಲ್ವಿನ್ ಫೆರ್ನಾಂಡಿಸ್. ಇಂಟರ್ಲಾಕ್ ಫ್ರಾನ್ಸಿಸ್ ಕುಟಿನೋ. ಸ್ಟ್ಯಾಂಡಿಂಗ್ ಕ್ರಿಯೇಷನ್ ಬಂಟ್ವಾಳ್. ಜೆಸಿಬಿ ವರ್ಕ್ ಕ್ಲೆರೆನ್ಸ್ ಲೋಬೋ. ಫಾಲ್ ಸೀಲಿಂಗ್ ಸ್ಟೀವನ್ ನೊರೊನ್ನಾ. Electrician Roshan D'Souza. Painter Henry D'Souza. Main Mestri Santosh. Supervisor Rajesh. Father Roshan Osman D'Souza. Adlo Upadhyaksh Shri Melvin C. D'Souza. Adlo Karyadarshi Ronald D'Souza. विशेष रीतीने सहकार दिले अदलो उपाध्यक्ष मेल्विन सी डिसोजा, अदलो कार्याध्यक्ष रोनाल्ड फर्नांडिस. विशेष रीतीने सहकार दिले फायर अँड सेफ्टी परवानगी कांदिल्ल्या श्री विजय वेगस तसेच किशोर तवरो काटेपळा. रिचर्ड डिसोजा नित्यादर नगर. डॉल्फी डिसोजा लूड्स वाडो. आयचे कार्याचे कार्यनिर्वाहकी सिंथिया डिसोजा. हर्बर्ट डिसोजा कडेकार कश्या. ओस्वर्ल्ड जे डिसोजा रोजा इमाई वाडो. रेव कडून सहकार दिले प्रेम प्रकाश अँड टीम उल्लाळ होयगे. किंग स्टार सेवा समिती अध्यक्ष आणि सर्व संदे. बलायकी माई वाड्याची देवप्रसा. रेव हाडको टिप्पर ओदगिसिल्ले लेस्टर डिसोजा रोजर माई वाडो. वेस्टर्न डिसोजा रोजाई माई वाडो. अशोक फेरावो सांजुजे पहिलो वाडो. मेरियन मोंटेरो वेलंकनी वाडो. उदय डिसोजा रुजाई पहिलो वाडो. अशोक डिसोजा पाणीर पॅरिश. ह्या योजना खातीर 1 लाख आणि चडीत जोमो करून दिल्ली अशी आसा.
Father Cyprian Pinto, parish priest, 80 lakhs rupees. Maurice Montero, Saint Michael, 2nd Ward, 1,85,000. Adarsh Permanuru, 2 lakhs. Catholic Sabha Permanur Gatak, 1,50,000. Sharmila D'Souza, Saint Michael Ward, 1,40,000. Dennis D'Souza, Saint Joseph, 1st Ward. Fatima Ward, Permanuru Sports Cricket Club. Gerald D'Souza, Rosetta Ward. Udaya D'Souza, Saint Michael, 1st Ward. Harriet Ellis, Nityadar, 1st Ward. Sujata Melvin Montero, Saint Joseph, 2nd Ward. तसेच ह्या योजना खातीर सहकरिल्ल्या सोमेशांक एकच उतरांनी देव बरें करूं. थँक यू वन एंड ऑल. तुका देव बरें करूं. संतोष एरेंजर्स दैकंतांनी मुखार येवचें आनी ಶಾಂತಿ ಡಿಸೋಜಾ ಕೈನ್ಸರ್ ಅಸ್ಲರಿ ವೇದಿಕೆ ವಿನಂತಿ. ಸಂತೋಷ್ ಎರೇಂಜರ್, ಸಂತೋಷ್ ಸಿಕ್ವೇರ ಇದನ್ನು ನಾನು ಇದ್ದೇನೆ. ಅವರು ಇರಲಿಲ್ಲ, ಆದರೂ ನನ್ನ ಸಮಾಧಾನಕ್ಕೋಸ್ಕರ ಮುಗ್ಧ ಮನಸ್ಸು, ಶ್ರಮಜೀವಿ, ಪರೋಪಕಾರಿ, ಶುದ್ಧ ಮನಸ್ಸು, ಕೊಡುಗೈದಾನಿ, ನನ್ನ ಆಪ್ತ ಮಿತ್ರ ರೂಪಾಯಿ 3.5 ಲಕ್ಷ ದೇಣಿಗೆಯನ್ನು ನಮಗೆ ಕೊಟ್ಟಿರುತ್ತಾರೆ. ಕಷ್ಟಪಟ್ಟು ಇಷ್ಟು ಹಣ ಕೊಡುವುದು ಅವರು ನಮ್ಮ ಚರ್ಚಿಗೆ ಒಳಪಟ್ಟವರಲ್ಲ, ಕಂಕನಾಡಿಯವರು. ಆದರೂ ತಮ್ಮ ಉದಾರ ಮನಸ್ಸನ್ನು ನಮಗೆ ಮಾತ್ರ ಅಲ್ಲ, ಸಮಾಜದ ಎಲ್ಲ ಕಾರ್ಯಕ್ರಮಗಳಲ್ಲಿ ಹಾಗೂ ಅನೇಕ ಅಭಿವೃದ್ಧಿ ಕೆಲಸಗಳಲ್ಲಿ ತಮ್ಮ ದೊಡ್ಡ ಕೊಡುಗೆಯನ್ನು ಕೊಡುತ್ತಾ ಬಂದಿದ್ದಾರೆ. ಇವತ್ತು ಬೆಳಿಗ್ಗೆನೇ ಪೂಜೆಗೆ ಬಂದು ತುಂಬ ಪ್ರೀತಿ ವಿಶ್ವಾಸ ನಮ್ಮಲ್ಲಿ ಇಟ್ಟುಕೊಂಡು ಸಹಾಯ ಮಾಡುವ ಪುಣ್ಯ ವ್ಯಕ್ತಿಯವರು. ನಿಮಗಿದು ಸಂತೋಷ್ ಸಿಕ್ವೇರರವರೇ ನಮ್ಮ ಧನ್ಯವಾದಗಳು ಹಾಗೂ ಪ್ರೀತಿಯ ಸನ್ಮಾನ. ದೀಪವನ್ನು ಹಾಕಿ ಒಂದು ಪ್ರಾರಂಭಿಸಿದವರು. ಮತ್ತೆ ಇದು ಪೂರ್ತಿಗೊಳಿಸಿದಂಥ ಇಬ್ಬರು ಸಾಧಕರು, ವಂದನೀಯ ಪಾದ ಡಾಕ್ಟರ್ JB ಸಲ್ದಾನ್ ಅವರು, ಅತಿ ವಂದನೀಯ ಪಾದ ಸಿಪ್ರಿಯನ್ ಪಿಂಟೋರವರು. ನಾನು ವಿಷಯದಲ್ಲಿ ಹೇಳ್ತೇನೆ, ಮೀಟಿಂಗಲ್ಲೂ ಹೇಳಿದ್ದೇನೆ, ನಾನು ಯಾವ ಸನ್ಮಾನವೂ ಸ್ವೀಕರಿಸುವುದಿಲ್ಲ. ಅವರು ನನ್ನ ಮಾತಿಗೆ ನಾನು ಬದ್ಧ. ಥ್ಯಾಂಕ್ ಯು. ಸನ್ಮಾನವನ್ನು ಸ್ವೀಕರಿಸುವುದಿಲ್ಲ, ಅದು ನಮಗೂ ಗೊತ್ತು. ಅಧ್ಯಕ್ಷರು, ಧರ್ಮಾಧ್ಯಕ್ಷರಿರುವಾಗ ಅವರು ಎಲ್ಲೂ ಹೋಗೋದಿಲ್ಲ, ಅದು ಗೊತ್ತು. ಒಂದು ಮತ್ತೊಂದಂದರೆ ಫಾದರ್ JB ಅವರು ಕೂಡ ಯಾವಾಗಲೂ ಸನ್ಮಾನಕ್ಕೆ ಆಸೆ ಪಟ್ಟವರಲ್ಲ. ಅವರು ಆದರೂ ಸರ್ವ ಜನರ ಅಪೇಕ್ಷೆ ಮೇರೆಗೆ ನಮ್ಮ ಧರ್ಮಾಧ್ಯಕ್ಷ ಅವರನ್ನು ಗೌರವಿಸಬೇಕು, ಅಭಿನಂದಿಸಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಸರ್ವ ಜನರ ಅಪೇಕ್ಷೆ ಮೇಲೆ ದಯವಿಟ್ಟು ಎದ್ದು ನಿಲ್ಲಿ, ಬಂಧು ಬಾಂಧವರೇ ದಯವಿಟ್ಟು ಎದ್ದು ನಿಲ್ಲಿ, ದಯವಿಟ್ಟು ಅವರಿಗೆ ಗೌರವ ಕೊಡುವಂಥ ಒಂದು ಕಾರ್ಯಕ್ರಮ ಅದು ನೆರವೇರಲೇಬೇಕು. ದಯವಿಟ್ಟು ಒಂದನೇ ನಮ್ಮ ಫಾದರ್ ಸಿಪ್ರಿಯನ್ ಪಿಂಟೋ ಅವರು ಮುಂದೆ ಬರಬೇಕು. ಇದು ಗೌರವ ಅಷ್ಟೇ. ನಮ್ಮ ಧರ್ಮಗುರುಗಳು ದಯವಿಟ್ಟು ಇದೊಂದು ಸಂತೋಷದ ಸಂಭ್ರಮ. ಎರಡು ಶಬ್ದಗಳನ್ನು ಉಪಯೋಗಿಸಿ ಈ ದಿನದ ಸಂದೇಶವನ್ನು ಕೊಡಲು ಪ್ರಯತ್ನಿಸ್ತಾ ಇದ್ದೇನೆ. ಒಂದು ವಿಶ್ವಾಸ, ಎರಡನೆಯದು ಪ್ರೀತಿ. 25ನೇ ತಾರೀಕು ಡಿಸೆಂಬರ್ ಕ್ರಿಸ್ಮಸ್ ಹಬ್ಬದ ದಿವಸ ಶಿಲಾನ್ಯಾಸ ಮಾಡಿದಾಗ ನಾನಿದ್ದೆ.
ಫಾದರ್ ಜೆ ಬಿ ಸಲ್ಡಾನರವರು ಹಲವಾರು ಕೆಲವರು ಇದ್ದರು ಈ ಪೂಜೆಗೆ ಬಂದವರ ಸಮಕ್ಷಮದಲ್ಲಿ ಇಲ್ಲೂ ಆ ಶಿಲಾನ್ಯಾಸ ಮಾಡಿದ್ದೆವು 2019ರಲ್ಲಿ. ಹಾಗೂ ಇಂದು ನವೆಂಬರ್ 1, 2022 ಸಮಸ್ತ ಸಂತ ಭಕ್ತರ ದಿನ, ಹಬ್ಬದ ದಿನ ಅದನ್ನು ನೆರವೇರಿಸಿ ಈ ಉದ್ಘಾಟನೆ ಮಾಡಿ ಆಶೀರ್ವಚನ ಮಾಡುವ ಭಾಗ್ಯ ನನಗೆ ಒದಗಿ ಬಂತು. ಫಾದರ್ ಜೆ ಬಿ ಸಲ್ಡಾನ ಹಾಗೂ ಫಾದರ್ ಸಿಪ್ರಿಯನ್ ಪಿಂಟೋ, ಈ ನಮ್ಮ ಇಬ್ಬರು ಧರ್ಮಗುರುಗಳಿಗೂ ನನ್ನ ತಲೆಬಾಗಿ ಅಭಿನಂದನೆ ಸಲ್ಲಿಸಿ ಅವರು ಮಾಡಿದ ಈ ಮಹತ್ ಕಾರ್ಯಗಳನ್ನು ಸ್ಮರಿಸಿ ದೇವರು ಅವರಿಗೆ ಆಯುರಾರೋಗ್ಯ ಕೊಡಲಿ ಅಂತ ಬೇಡ್ತಾ ಇದ್ದೇನೆ. ದೊಡ್ಡ ಮನಸ್ಸು ಮಾಡಿ ಇಂದಿನ ಈ ಕಾರ್ಯಕ್ರಮಕ್ಕೆ ಬಂದಿದ್ದ ಶ್ರೀಯುತ UCS ಭಟ್ ಡಾಕ್ಟರ್ ರವರು ಹಾಗೂ ಅವರ ಮಗ ಶ್ರೀಯುತ ಸಂದೀಪ್ ಹಾಗೂ ಮಗಳಾದ ಸುಮನರವರು, ಅವರ ಉಪಸ್ಥಿತಿ ಖಂಡಿತವಾಗಿ ಇಂದಿನ ಕಾರ್ಯಕ್ರಮಕ್ಕೆ ಮೆರುಗು ತಂದಿದೆ. ಈಗ ತಾನೇ ಇಲ್ಲಿಂದ ನಿರ್ಗಮನವಾಗಿದ್ದ ಶ್ರೀಯುತ UT ಖಾದರ್ ರವರು, ಶ್ರೀಯುತ ವೇದವ್ಯಾಸ್ ಕಾಮತ್ರವರು ನಮಗೆ ತುಂಬ ಪ್ರೀತಿಯವರು. ಶ್ರೀಯುತ UT ಖಾದರ್ ಅವರು ಅನೇಕ ಪ್ರಯತ್ನಗಳನ್ನು ಮಾಡಿ ನಮಗೆ ಸಹಾಯವನ್ನು ಮಾಡಿದವರು ಹಾಗೂ ತುಂಬ ಧೈರ್ಯವನ್ನು ತುಂಬಿದವರು. ಹಾಗೂ ಜಾನ್ಸನ್ ಲೋಬರವರು ಅನೇಕ ಕೆಲಸಗಳಲ್ಲಿ ಕೈ ಹಿಡಿದು ನಡೆಸಿದವರು. ಅವರೆಲ್ಲರನ್ನು ಸ್ಮರಿಸಿ ಇಂದಿನ ಈ ಸಭಾ ಕಾರ್ಯಕ್ಕೆ ಅವರ ದೇಣಿಗೆ, ಅವರ ಸಹಕಾರ, ಅವರ ಶತಪ್ರಯತ್ನ ಇದೆಲ್ಲರಿಂದ ಈ ಒಂದು ಕೆಲಸ ಸಾಧ್ಯವಾಗಿದೆ. ಕಾಂಟ್ರಾಕ್ಟರ್ ರಿಚರ್ಡ್ ರೋಡ್ರಿಗಸ್ ರವರು, ಎಂಜಿನಿಯರ್ CJ ಲೋಬರವರು ಹಾಗೂ ಇಲ್ಲಿನ ಮುಸ್ಲಿಂ ಬಾಂಧವರು, ಹಿಂದೂ ಬಾಂಧವರು ಇಲ್ಲಿ ಇದ್ದು, ಕ್ರೈಸ್ತರು, ಮುಸ್ಲಿಮರು, ಹಿಂದೂ ಬಾಂಧವರು ನಾವೆಲ್ಲರೂ ಒಂದೇ ದೇವರ ಮಕ್ಕಳು, ಒಂದೇ ಸಮಾಜದ ಮಕ್ಕಳು, ಸಂಬಂಧಿಕರ ಹಾಗೆ ನಾವು ಇಲ್ಲಿದ್ದೇವೆ. ನನ್ನ ಮುಂದೆ ಮಾತನಾಡಿದವರು ಈ ಒಂದು ಸಭಾಭವನ ಸರ್ವಧರ್ಮಗಳ ಸಮನ್ವಯ ಆಗಲಿ, ಸೌಹಾರ್ದತೆ ಬೆಳೆಯಲಿ, ಬಂಧುತ್ವ ಬೆಳೆಯಲಿ, ಅಂಥದ್ದೊಂದು ಸ್ಥಾನವಾಗಲಿ ಅಂತ ಆಶಿಸಿದ್ದಾರೆ. ನಂದು ಕೂಡ ಅದೇ ಆಸೆ ಹಾಗೂ ದೇವರು ಅದನ್ನು ಈಡೇರಿಸಲಿ. 25ನೇ ಡಿಸೆಂಬರ್ 2019 ಶಿಲಾನ್ಯಾಸ ಮಾಡಿದ ನಂತರ ನಾನು ಈ ಭಜನಾ ಮಂದಿರಕ್ಕೆ ಹೋಗಿ ಭೇಟಿ ನೀಡಿ ಅವರ ವಾರ್ಷಿಕೋತ್ಸವಕ್ಕೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಬಂದಿದ್ದೆ. ಹಾಗೆ ನಮ್ಮವರು, ನಮ್ಮ ಊರಿನವರು, ನಮ್ಮ ಒಟ್ಟಿಗೆ ಜೀವನ ಮಾಡುವ ಎಲ್ಲ ಧರ್ಮೀಯರು ನಮಗೆ ಸಹೋದರರು, ಸಹೋದರಿಯರೇ ಆಗಿರುವಾಗ ಈ ಸಂತ ಸೆಬಾಸ್ಟಿಯನ್ ಸಭಾಭವನವು ಖಂಡಿತವಾಗಿ ಸಮುದಾಯ ಭವನವಾಗಲಿ ಹಾಗೂ ಹಲವಾರು ಜನರಿಗೆ ಉತ್ತಮ ಸೇವೆ ಕೊಡಲಿ ಎಂದು ಹಾರೈಸ್ತೇನೆ. ಎಲ್ಲ ಕಾರ್ಯಗಳಿಗೆ ಧೈರ್ಯದಿಂದ ಪ್ರತ್ಯೇಕವಾಗಿ ದೇವರಲ್ಲಿ ವಿಶ್ವಾಸವಿಟ್ಟು ದೇವರಿಗೆ ಎಲ್ಲವೂ ಸಾಧ್ಯ ಪ್ರತಿ ಬಾರಿ ಹೇಳಿ ಅದನ್ನೇ ಪಠನ ಮಾಡಿದ ಫಾದರ್ ಸಿಪ್ರಿಯನ್ ಪಿಂಟೋರವರು ದೇವರಿಗೆಲ್ಲ ಸಾಧ್ಯ. ಯೇಸು ಮತ್ತು ಕೂಡ ಹೇಳ್ತಾರೆ, ವಿಶ್ವಾಸಿದವರಿಗೆ ಎಲ್ಲವೂ ಸಾಧ್ಯ. ಯಾರು ವಿಶ್ವಾಸ ಇಡ್ತಾರೋ ಅವರಿಗೂ ಎಲ್ಲವೂ ಸಾಧ್ಯ. ಎರಡೂ ವಿಷಯಗಳನ್ನು ಒಟ್ಟಿಗೆ ತೆಗೆದುಕೊಳ್ಳುವಾಗ ನಮ್ಮ ಗುರುಗಳ ವಿಶ್ವಾಸ, ಅವರಿಗೆ ಸಹ ಕೊಟ್ಟ ಪಾಲನಾ ಮಂಡಳಿಯ ಸದಸ್ಯರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಎಲ್ಲ ಸದಸ್ಯರು, ಇಡೀ ಜನರು, 10 ಸಮಸ್ತರು, ನಮ್ಮ ದಾನಿಗಳು, ಪ್ರತ್ಯೇಕವಾಗಿ ಈ ಚರ್ಚಿಗೆ ಒಳಪಟ್ಟ ಸಮಸ್ತ ದಾನಿಗಳು ಹಾಗೂ ಇತರರು ಎಷ್ಟೋ ಮಂದಿ ಏನೆಲ್ಲ ಕೊಟ್ಟಿದ್ದಾರೆ ದೇಣಿಗೆ ಅಂತ ನೀವು ಈಗಾಗಲೇ ತಿಳಿದುಕೊಂಡಿದ್ದೀರಾ. ಅವರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಧರ್ಮ ಭಗಿನಿಯರು, ಅನೇಕ ಗುರುಗಳು ಇಲ್ಲಿದ್ದರು. ಆ ಗುರುಗಳು, ಧರ್ಮ ಭಗಿನಿಯರ ಪ್ರಾರ್ಥನೆ ಹಾಗೂ ಅವರ ಸಾನ್ನಿಧ್ಯ ನಮಗೆ ಧೈರ್ಯವನ್ನು ತುಂಬಿದೆ. ನಾವು ಎಲ್ಲರೂ ಸಹಬಾಳ್ವೆ ನಡೆಸಲು ಈ ಒಂದು ಸಭಾಂಗಣ ನಮಗೆ ಉಪಯುಕ್ತವಾಗಲಿ ಹಾಗೂ ಇಲ್ಲಿ ಜನರ ಆಶೆ ಈಡೇರಿಸಲು, ಸಂಭ್ರಮಗಳನ್ನು ನಡೆಸಲು ಅನುಕೂಲವಾಗಲಿ. ಜನರು ಇದರಿಂದ ಖಂಡಿತವಾಗಿ ಪ್ರಯೋಜನ ಪಡಲಿ ಹಾಗೂ ಈ ಸಭಾಂಗಣಕ್ಕೂ ಏನಾದರೂ ಸ್ವಲ್ಪ ಅದರ ಮೇಂಟೆನೆನ್ಸ್ ಅಥವಾ ಇತರ ಕೆಲಸ ಕಾರ್ಯಗಳಿಗೆ ಇನ್ನೂ ಕೆಲಸ ಬಾಕಿ ಇದೆ. ಅನೇಕ ಜನರ ಸಹಾಯದಿಂದ ಅದನ್ನು ಖಂಡಿತವಾಗಿ ಮುಂದುವರಿಸಲು ಸಾಧ್ಯ. ವಿಶ್ವಾಸ ಮತ್ತು ಪ್ರೀತಿ, ಈ ಪ್ರೀತಿಯ ಮಮತೆಯ ಗುರುತಾಗಿ ನಾವು ಇಲ್ಲಿದ್ದೇವೆ. 4 ಗಂಟೆಯಿಂದ ಇಲ್ಲಿ ನಾವಿದ್ದೇವೆ. ಅದಕ್ಕಿಂತ ಮೊದಲು ನೀವು ಬಂದಿದ್ದೀರಾ. ಇದನ್ನೆಲ್ಲ ನೋಡಿ ಹೃದಯ ತುಂಬ ಸಂತೋಷಪಟ್ಟು ಈಗ ದೇವರಿಗೆ ಸ್ತುತಿಗಳನ್ನು, ಆರಾಧನೆಯನ್ನು ಸಲ್ಲಿಸಲು ನಾವು ಯೋಗ್ಯರಾದವು ಎಂದು ನಾವು ತಿಳಿದುಕೊಳ್ತೇವೆ. ನಿಮಗೆಲ್ಲರಿಗೂ ನನ್ನ ವಂದನೆಗಳು. ನಮ್ಮ ಈ ಚರ್ಚಿನ
ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿ ಫಾದರ್ ಸಿಪ್ರಿಯನ್ ಪಿಂಟೋ, ಫಾದರ್ ಸ್ಟೀವನ್ ಇವರಿಗೆಲ್ಲರಿಗೂ ಹಾಗೂ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ದೇವರು ನಿಮ್ಮನ್ನು ಹರಸಲೆಂದು ಹೇಳುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ತನ್ನ ದೇಣಿಗೆ ಕದಲು ಸಭಾ ಪೆಮ್ಮನೂರು ಘಟಕದ ಉತ್ಸುಕತೆಯಿಂದ ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟೋ ಇವರ ಸಪೋರ್ಟು, ಇವರ ಮಾರ್ಗದರ್ಶನ, ಇವರ ಆಶೀರ್ವಾದದಿಂದ ನಾವೊಂದು ಈ ಕಾರ್ಯಕ್ರಮಕ್ಕೋಸ್ಕರ ಲಕ್ಕಿ ಟಿಪ್ಪನ್ನು ಯೋಜನೆ ಮಾಡಿದ್ದೆವು. ಸುಮಾರು 40 ಲಕ್ಷ ರೂಪಾಯಿಗಳ ಯೋಜನೆ. ನಾವು ಹಲವಾರು ಚರ್ಚಿಗೆ ಹೋಗಿ ಕದಲು ಸಭಾ ಸದಸ್ಯರು ಹೋಗಿ ಇದಕ್ಕೆ ಶ್ರಮಿಸಿದ್ದೇವೆ. ಟಿಕೆಟನ್ನು ಮಾರಿದ್ದೇವೆ. ಒಂದು ಟಿಕೆಟ್ಗೆ 500 ರೂಪಾಯಿ ಇತ್ತು. ನಮ್ಮ ಎಲ್ಲ ದಾನಿಗಳು ಬಹಳ ಖುಷಿಯಿಂದ ಈ ಟಿಕೆಟ್ ತಗೊಂಡಿದ್ದಾರೆ. ಇವಾಗ ಇಲ್ಲಿ ಡ್ರಾ ನಡೀತದೆ. ಪ್ರಥಮ ಬಹುಮಾನ, ಸೆಕೆಂಡ್ ಬಹುಮಾನ ಎಲೆಕ್ಟ್ರಿಕ್ ಸ್ಕೂಟರ್ಗಳಿವೆ. ಥರ್ಡ್ ಬಹುಮಾನ ಬಂಗಾರದ ಕಾಯಿನ್ಸ್ಗಳಿವೆ ಮತ್ತು 5 ಮೊಬೈಲ್ಗಳು ಇವೆ. ನಿಮಗೆ ಸ್ಕೂಟರ್ ಬೇಕಾದರೆ ಎಲೆಕ್ಟ್ರಿಕ್ ಸ್ಕೂಟರ್ ನೀಡ್ತೇವೆ. ಕ್ಯಾಶ್ ಬೇಕಾದರೆ ಕ್ಯಾಶ್ ನೀಡ್ತೇವೆ. ಕ್ಯಾಶ್ ಬೇಕಾದರೆ ಇವತ್ತೇ ಇಮಿಡಿಯೇಟ್ ನೀಡ್ತೇವೆ. ನಿಮ್ಮ ಹತ್ರ ಟಿಕೆಟ್ ಇದ್ದರೆ ತಕ್ಷಣ ತೋರಿಸಿ ನೀವು ತೆಗೆದುಕೊಂಡು ಹೋಗಬಹುದು. ಮತ್ತು ಸ್ಕೂಟರ್ ಬೇಕಾದರೆ ನಮಗೆ 1 ವಾರದ ಟೈಮ್ ಕೊಡಿ, ನಿಮಗೆ ಸ್ಕೂಟರ್ ತಂದು ಕೊಡುತ್ತೇವೆ. ಇವತ್ತಿನ ಈ ಫಲಿತಾಂಶ ಇದೇ ತಿಂಗಳ 5 ತಾರೀಕಿದಂದು ಉದಯವಾಣಿ, ಪ್ರಜಾವಾಣಿ, ವಾರ್ತಾ ಭಾರತದಲ್ಲಿ ಬರುತ್ತಾ ಇದೆ. ನೀವು ಬಹುಮಾನವನ್ನು ನವೆಂಬರ್ 15 ತಾರೀಕಿನ ಒಳಗೆ ಕಲೆಕ್ಟ್ ಮಾಡಬಹುದು. ಇವತ್ತಿನ ಪ್ರಥಮ ಬಂಪರ್ ಬಹುಮಾನ ಸ್ಕೂಟರ್, ಫಸ್ಟ್ ಪ್ರೈಸ್ ಸ್ಕೂಟರ್ 1,25,000 ಇಲ್ಲೀಗ ವಂದನೀಯ ನಮ್ಮ ಧರ್ಮದರ್ಶಿ ಇದ್ದಾರೆ. ಒಂದು ಚೀಟ್ ತೆಗೆದುಕೊಳ್ಬೇಕಾಗಿ ನಾನು ಕೇಳಿಕೊಳ್ಳುತ್ತಿದ್ದೇನೆ. ಬಹುಮಾನ ಎಲೆಕ್ಟ್ರಿಕ್ ಸ್ಕೂಟರ್ 1,25,000. ಕ್ಯಾಶ್ ಬೇಕಾದರೆ ಕ್ಯಾಶ್. ಎಲ್ಲರೂ ಟಿಕೆಟ್ ತೆಗೆದುಕೊಳ್ಳಿ, ಕೈಯಲ್ಲಿ ಹಿಡೀರಿ. ನಂಬರ್ ಹೇಳ್ತಾ ಬರ್ತಿದ್ದೇನೆ. ಪ್ರಪ್ರಥಮ ಫಸ್ಟ್ ಪ್ರೈಸ್ ಎಲೆಕ್ಟ್ರಿಕ್ ಸ್ಕೂಟರ್ 1,25,000. ನಂಬರ್ ಹೀಗಿದೆ 4750 4750 4750. ಯಾರಲ್ಲಿ ಇದ್ದರೆ ದಯಮಾಡಿ ಬಂದು ಚೆಕ್ ತೆಗೆದುಕೊಳ್ಳಬಹುದು, ಕ್ಯಾಶ್. ಸೆಕೆಂಡ್ ಬಹುಮಾನ 75,000 ರೂಪಾಯಿದು ಎರಡನೇ ಸ್ಕೂಟರ್ 75,000 ರೂಪಾಯಿದು ಈಗ ಡ್ರಾ ಮಾಡ್ತಿದ್ದಾರೆ ನಮ್ಮ ಇವತ್ತಿನ ಮಹಾದಾನಿಗಳಾದ ಶ್ರೀ UCS ಭಟ್ನವರು. ಎರಡನೇ ಸ್ಕೂಟರ್ ಮಗದೊಮ್ಮೆ ಹೋಗಿದೆ ಅದೇ ಶ್ರೇಣಿಗೆ 4588 4588 4588. ಮೂರನೇ ಬಹುಮಾನ 4588 88. ಮೂರನೇ ಬಹುಮಾನ ನಮ್ಮ ನಗರಸಭೆಯ ಅಧ್ಯಕ್ಷರಾದ ಚಿತ್ರಲೇಖರು ತೆಗೆದಿದ್ದಾರೆ. ಪುನಃ ಬಂತು ಅದೇ ಶ್ರೇಣಿಗೆ 4,000 ಮೇಲೆ
4788 ಶ್ರೇಣಿ ಕಂಟಿನ್ಯೂ 4000 ಮೇಲೆ ಉಂಟು. ಪ್ರಥಮ 3 ಬಹುಮಾನಗಳು ಆದವು. ಈಗ ಮೊಬೈಲ್ ಬಹುಮಾನ 5 ಮೊಬೈಲ್ ಆಕರ್ಷಕ. ಅದರಲ್ಲಿ ಪ್ರಥಮ ಬಹುಮಾನ ಹೋಗಿದೆ 5184 ಚಂದ್ರಸ್ವಾಮಿ ತೆಗೆದರು. ಇವಾಗ ನೆಕ್ಸ್ಟ್ ಶ್ರೇಣಿ ನೆಕ್ಸ್ಟ್ ಬಹುಮಾನ ಮೊಬೈಲ್ 6159 6159 6159 ಮೂರನೇ ಮೊಬೈಲ್ ಸಿಸ್ಟರ್ಸ್ನವರು ತೆಗಿತಾ ಇದ್ದಾರೆ. ಮೂರನೇ ಮೊಬೈಲ್ ಕೆಳಗೆ ಬಂತು. ನಂಬರ್ 904 904. ನಮ್ಮ ಗುರುಗಳು ತೆಗೆದ ಚೀಟು ನಂಬರ್ 5101 5101 ಮತ್ತೆ ಕೊನೆಯ ಬಹುಮಾನ ನಮ್ಮ ಸಹಗುರುಗಳವರು ತೆಗೆದಿದ್ದಾರೆ. ಅದು ಸಹ ತುಂಬ ಮೇಲಿದೆ 6048 6048. ನಿಮ್ಮ ಬಹುಮಾನಗಳನ್ನು ಆದಷ್ಟು ಬೇಗ ಕೊಂಡೋಗಿ ನವೆಂಬರ್ 15ರ ಒಳಗೆ ನೀವು ತೆಗೆದುಕೊಳ್ಳಬೇಕಾಗಿ ವಿನಂತಿ. ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. अब एक म्हणत एकदा तर पेटर पाऊल सडाणा बेस मंगळूर DSS आणि हांगासर येवन ह्या हॉलाचे आशिर्वादान केला. हांकां हांव आमच्या सर्वांच्या तर्फेन बरें मागता आनी सर देव बरें करूं म्हणटा. आज सकाळी मंगळूर DSCचे विकार जनरल भोव माणादेक मॅक्सिम लोरांना बापाणी सकाळीच्या मिसाचे बलिदान तशेंच अर्थभरीत सर्वांक दिल्ल्या तांकां आमी उपकारी मनान देव बरें करूं म्हणटा. हांगासर वेगळे आसात. आज आमचे उक्तावण केल्ले मानेस डॉक्टर UCS भट हांकां हांव आमच्या सर्वांच्या तर्फेन देव बरें करूं म्हणटा. सांगताच ಅವರ ಜೊತೆಗೆ ಅವರ ಸುಪುತ್ರಿ ಹಾಗೂ ಸುಪುತ್ರ ಶ್ರೀಮಾನ್ ಸಂದೀಪ್ ಭಟ್ ಹಾಗೂ ಸುಪುತ್ರಿ ಸುಮಣಾ ಭಟ್ ಇವರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇಲ್ಲಿ ಆಗಮಿಸಿದ ಶಾಸಕರಾದ ನಮ್ಮ ಮಂಗಳೂರು ಶಾಸಕರು ಹಾಗೂ ವಿರೋಧ ಪಕ್ಷದ ಉಪನಾಯಕ ಮಾನ್ಯ ಶ್ರೀ UT ಖಾದರ್ ಇವರು ಇಲ್ಲಿಗೆ ಬಂದಿದ್ದು ಅವರು ಕೆಲವೇ ಅಗತ್ಯದ ಕೆಲಸದಲ್ಲಿ ಹೊರಗೆ ಹೋಗಿರ್ತಾರೆ. ಅವರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. मग जण हांगासर आसात आमचे विगार बाब ते खंयच्या स्वभावाचे म्हणल्यार खंयचेय काम धरलें आखेर जाल्या शिवाय सोडिना तितले हट्टी स्वभावाचे तें तुमकां कळीत आसा. हांगासर तांणी कदल दवरली त्या हट्टी स्वभावान फाटीं ओडना पूण तांणी धरलो निचेव ते आखेर केल्या शिवाय ते फाटीं सरना तितल्या हट्टी स्वभावाचे. आनीक तशेंच लोकां मोगाल आनी हर एकल्याक सांगता घेवन तें काम आखेर करचें मोगाल मनाचे विगर बापानो तुमकांय हांव देव बरें करूं म्हणटा. तशेंच ह्या बांदपाचे बांदप करूंक माणूस शिजिलोबो इंजिनियर बांदपाच्या कामाक कॉन्ट्रॅक्टर जावन माणूस रिचर्ड रॉड्रिगस आणि सांगतास ताचे सबार कामेली आनी हांगासर तांचो वावर आरपिला तांकां सर्वांक देव बरें करूं. आमच्या ह्या कार्याक
इलेक्ट्रिकल्स, साऊंड सिस्टम्स, सोजा इलेक्ट्रिकल्स आणि भायर गरज आसले लायट घालचे रोशन आणि सोबार आणि नाना तेरबीन वावर दिला तांकांय देव बरें करूं म्हणटा. आणि तशेंच हे गरजेन शांती क्लार्क, तशेंच पावल मिरोन, कुजनाथ दुलशीनबाई आणि तांकां सांगात्यांकी देव बरें करूं म्हणटा. आणि हांगासर जाय जाल्ले जेवणाचे कार्यक्रम करच्याक सबार जाणांनी तांचो वावर पेला. प्रत्येक जाणां वयर आमच्या इगर्जे कुर्साक नांव घालच्याक सबारांनी तांचे बरें मोन दाखयलां. त्या प्रयोजक जावन श्री विजय परमण्णोर, बालफ्रेंड राणीपुरा आणि पियुष ग्रेसी डिसोजा आडामुगद्रो हांकांय देव बरें करूं म्हणटा. त्या कार्याचे लायव्ह करूंक स्पॉन्सर जावन सहकार दिल्ल्या सर्वांक देव बरें करूं. आयचे ह्या कार्याक रुचीक रांदप दिवन सहकार दिल्ल्या श्री राफीक कैकंबा आणि संगाती आणि तशेंच कवेला आणि शामियान दिल्ल्या श्री हिलारी कुटीन आणि संगाती आणि प्रत्येक जावन आज हांगासर कार्य बऱ्या तरान आमी सर्व आणि संगाता मेळून कार्य रसीचे जाल्यार हाका ह्या डॉक्युमेंट्स करच्याक जायती राटावळ तांणी घेतल्या. मानेस जॉन्सन लोबो कैकंबा हांकां हांव देव बरें करूं म्हणटा आणि तांच्या मुखल्या वावराकी बरें मागता. त्याच प्रकार हांगासर हजर जाल्ल्या सर्वांक एका सुत्रान देव बरें करूं म्हणटा आसतना विल्फ्रेड सोज हॉलाच्या जाग्याची माती काडटना सहकार आशिल्ले आल्फ्रेड, डॉल्फी, मेल्विन सी डिसोज, नवीन एफ डिसोज, जेर्मी मोंतेरो, देवादेन जॉसलिन डिसोज, श्री अरुण डिसोज, श्री पॉल डिसोज, श्री जोसेफ डिसोज, श्री जेराल्ड डिसोज, श्री हेनरी डिसोज, श्री आल्फ्रेड पेरावो, श्री रोनाल्ड एल फर्नांडीस, श्री मेल्विन डिसोजा कल्ला. आदल्या फिरगज आर्थिक समितीचे संदे तसेच सदस्य क्रिकेट क्लब चंबूड हाचे अध्यक्ष आणि संगाती संदे, 7 स्टार मार्गतले हाचे अध्यक्ष आणि संदे, मरिया गेम्स क्लब उल्लाळा होईगे हाचे अध्यक्ष आणि संदे, हरमनूर स्पोर्ट्स क्लब हाचे अध्यक्ष आणि संदे, ब्लू स्टार उल्लाळा होईगे अध्यक्ष आणि संदे, ICUM कॅथोलिक सभा वैशिया इस्कॉलची भुरगीं हॉलाक क्लॉक डॉनर स्मारक पुस्तक हॉलाक क्लॉक डॉनर जावन दिलां. आणि तशेंच स्मारक पुस्तक जायरात दिल्ल्या सर्वांक एका सुत्रान देव बरें करूं म्हणटा आसतना हांगासर आयल्यात आमच्या उल्लाड नगरसभेचे अध्यक्ष चित्रकला आणि तशेंच वायस प्रेसिडेंट आयूब आणि आमचे हांगाचे लक्षले शेजारी चंद्रहास सुर्लाल हांकां तुमच्या सर्वांच्या तर्फेन देव बरें करूं म्हणटा. आणि प्रत्येक जावन आतां उरल्यात आमचे आदले विगर माणावीक बाब JB सडाणा तांणी हांगासर बुन्याद घालून तांचे वर्गवण उपरांत तांणी वर्गवण जावन वचचें पडलें. ह्या वेळार हे बांदप अर्द्यार उरलें पूण हे बांदप सुरवात केल्ल्या तांकां हांव एका सुत्रान देव बरें करूं म्हणटा. सर्वांक देव बरें करूं. आणि फकत एका उतरान सांगता 3 कॉन्वेंटां तशेंच होली एंजल्स इस्कॉल, सान सेबेस्टियन इंग्लीश मिडियम इस्कॉल आणि सान सेबेस्टियन हायस्कूल, सान सेबेस्टियन PU कॉलेज त्या मुखेस्थांक सर्वांक देव बरें करूं. आणि प्रत्यक्ष आणि परोक्ष सहकार दिल्ल्या सर्वांक एका सुत्रान देव बरें करूं म्हणटा.